ಸಾಮಾಜಿಕ ರಂಗದಲ್ಲಿ ದಶಕಗಳು ಉರುಳಿದು ಸಮಾಜ ಸೇವೆಯಲ್ಲಿ ಒಳಿತನ್ನು ಹರಡಿತು. BSWT ಹೆಸರಲಿ ಒಳಿತಿನ ಸಂತಾಪನೆ, ಕೆಡುಕಿನ ನಿರ್ಮೂಲನೆ, ಸಮಾನತೆಯ ಶಿಕ್ಷಣ ನಮ್ಮೆಲ್ಲರದಾಗಲಿ. ಮೌಲ್ಯವಿರಲಿ ಶಿಕ್ಷಣದಿ, ಮೌಲ್ಯವಿರಲಿ. ಇದು ನೀವು ನಿಜವಾಗ್ಲೂ ಕೊಡುವಂತಹ ಪ್ರೀತಿಪೂರ್ವಕ ಗೌರವ ನಮ್ಮ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟಿಗೆ. ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಅನ್ನೋದು ಕೇವಲ ವಿದ್ಯಾರ್ಥಿಗಳಿಗೆ ಯುವ ಜನಾಂಗಕ್ಕೆ ವಿದ್ಯಾರ್ಥಿ ವೇತನ ವಿತರಣೆ ನೀಡುವುದು ಮಾತ್ರವಲ್ಲ, ಆ ಕೈಂಕರ್ಯವನ್ನ ಯಾವ ರೀತಿ ಮುಂದುವರಿಸಬೇಕು, ಅದರ ಜೊತೆಗೆ ಯಾವ ರೀತಿ ಪ್ರೇರಣೆಯನ್ನ ನೀಡಬೇಕು ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸಿದೆ. ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ತುಂಬಾ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆ ಯಾವ ರೀತಿ ಸಮಾಜಕ್ಕೆ ಸಹಾಯ ಹಸ್ತವನ್ನು ನೀಡುತ್ತಿದೆಯೋ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ನೀವು ಕೂಡ ಸಹಾಯ ಹಸ್ತವನ್ನು ನೀಡುವಂಥ ಕೊಡುಗೈ ದಾನಿಗಳಾಗಿ. ನಾವು 3 ಟಾಪಿಕ್ ಆಯ್ದುಕೊಂಡಿದ್ದೇವೆ ನಮ್ಮ ಟ್ರಸ್ಟಿನಲ್ಲಿ: ಶಿಕ್ಷಣ, ಉದ್ಯೋಗ ಮತ್ತು ಆರೋಗ್ಯ. ಮಿಸ್ಟರ್ ಅಮೀನ್ ಹಾಗೂ ಅವರ ಟೀಮ್ಗೆ ನಾನು ರಿಯಲಿ ಸಲ್ಯೂಟ್ ಮಾಡ್ತಾ ಇದ್ದೇನೆ. ಒಂದು ಸ್ನೇಹಿತರಿಂದ ಸ್ನೇಹ ಎಂಬುವ ಒಂದು ಶಬ್ದದಿಂದ ಅದನ್ನು ಉಪಯೋಗಿಸಿ ಸಮಾಜ ಸೇವೆಗೆ ಇಳಿದಿದ್ದಾರೆ. ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ನೀವು ಕೂಡ ಮುಂದೆ ಒಂದು ಒಳ್ಳೆಯ ಪ್ರಜೆಗಳಾಗಿ ಅಂತ ಒಂದು ಉದ್ದೇಶದಿಂದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರ ಒಂದು ಮಾತು ಹೇಳಲಿಕ್ಕೆ ಮರ್ತೇವೆ. ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರ 2 ವಿಶೇಷತೆಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಅವರು ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಯಾವ ಸಾರ್ವಜನಿಕರಿಂದಲೂ ಡೊನೇಷನನ್ನು ಸಂಗ್ರಹ ಮಾಡುವುದಿಲ್ಲ. ಇನ್ನೊಂದು ಪ್ರಚಾರ ಬಯಸುವುದಿಲ್ಲ. ಈ 2 ಗುಣಗಳು ಇಂದಿನ ನಮ್ಮ ಎಲ್ಲ ಸಂಘಟನೆಗಳಿಗೂ ಅತ್ಯಂತ ಅಗತ್ಯ. ಗಾಂಭೀರ್ಯದ ವ್ಯಕ್ತಿತ್ವ, ಶಿಕ್ಷಿತರು ಮತ್ತು ಈ ಸಮಾಜದಲ್ಲಿ ಶಿಕ್ಷಿತರಿಂದ ಶಿಕ್ಷಣವನ್ನು ಪಡೆಯುವಂತಹ ಅವರಿಗೆ ಒಂದು ಉತ್ತಮ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ. ಸಂಭ್ರಮದಲ್ಲಿದ್ದಾರೆ.
ಶಿಕ್ಷಣ, ಆರೋಗ್ಯ, ಉದ್ಯೋಗ ಇವೆಲ್ಲವನ್ನ ಜೊತೆಗೂಡಿಸಿಕೊಂಡು ಭಾರತವನ್ನ ಸಮೃದ್ಧತೆಯ ದೇಶವನ್ನಾಗಿ ಕಾಣುವಂತಹ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬಂತಹ ರೀತಿಯಲ್ಲಿ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾರಿಂದಲೂ ಕೂಡ ವಿಶೇಷವಾದ ಸಹಕಾರವನ್ನ ಬಯಸದೆ ತಮ್ಮದೇ ಆದಂತಹ ವಿಶೇಷ ಚಿಂತನೆಯಲ್ಲಿ ತಮ್ಮದೇ ಆದಂತಹ ತಮ್ಮವರನ್ನ ಸೇರಿಸಿಕೊಂಡು ಭಾರತದ ಉತ್ಕೃಷ್ಟತೆಯ ಬೆಳಕಿಗೆ ಚಿಂತನೆಯಲ್ಲಿ ನಾದಿ ಹಾಡುವಂತಹ ಒಂದು ಅದ್ಭುತವಾದ ಚಿಂತನೆಯ ಕಾರ್ಯಕ್ಕೆ ಇಳಿದವರು ಭಾರತ್ ವೆಲ್ಫೇರ್ ಅಸೋಸಿಯೇಷನ್ ಅವರು. ಬನ್ನಿ ಇವತ್ತಿನ ದಶಮಾ ಸಂಭ್ರಮಕ್ಕೆ ಹಾದಿ ಇಟ್ಟಂತ ಅವರಿಗೆ ತಮ್ಮೆಲ್ಲರ ಪ್ರೀತಿಪೂರ್ವಕ ಒಂದು ಜೋರಾದ ಕೈ ಚಪ್ಪಾಳೆ ಬರಲಿ ಅನ್ನುವಂತಹ ನಿರೀಕ್ಷೆಯಲ್ಲಿ ಆಗಮಿಸಿದಂತಹ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಬನ್ನಿ, ಇಂತಹ ಅದ್ಭುತಪೂರ್ವವಾದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನೆಚ್ಚಿನ ಅತಿಥಿಗಳು ಕೂಡ ಪ್ರೀತಿಪೂರ್ವಕವಾದ ಕರೆಯೋಲಿಗೆ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ವೇದಿಕೆಯತ್ತ ಸ್ವಾಗತಿಸುವುದು, ಆಹ್ವಾನಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಮೊದಲಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ಮಂಗಳೂರು ಸೌತ್ನ ಬ್ಲಾಕ್ ಎಜುಕೇಷನ್ ಆಫೀಸರ್, ಶಿಕ್ಷಣ ಸಹಾಯಕರಾದಂತಹ ಶ್ರೀಯುತ HR ಈಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಜೋರಾದ ಕಾರ್ಯಕ್ರಮ ಕೈಚಪ್ಪಾಳೆಯೊಂದಿಗೆ ನಮ್ಮ ವೇದಿಕೆಯತ್ತ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಿದ್ದಾರೆ. ಅದರೊಂದಿಗೆ ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಂಶುಪಾಲರಾದ ಪ್ರೊಫೆಸರ್ ಗಣಪತಿ ಗೌಡ ಎಸ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಗೆ. ಅದೇ ರೀತಿ ಡಾಕ್ಟರ್ ದಯಾನಂದ ಪೈ ಮತ್ತು P ಸತೀಶ್ ಪೈ ಗೌರ್ಮೆಂಟ್ ಇದರ ಪ್ರಥಮ ದರ್ಜೆ ಯೂನಿವರ್ಸಿಟಿ ಕಾಲೇಜಿನ ಕಾಸ್ಟ್ರೀಟ್ನ ಪ್ರಾಂಶುಪಾಲರಾದಂಥ ಶ್ರೀಯುತ ಜಯಕರ್ ಭಂಡಾರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೀನಿ. ಅದೇ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮತ್ತೋರ್ವ ಅತಿಥಿ ಸೇರ್ಪಡೆಗೊಳ್ತಾ ಇದ್ದಾರೆ. ಡೈರೆಕ್ಟರೇಟ್ ಆಫ್ ಎಕ್ಸ್ಟೆನ್ಷನ್ ಮತ್ತು ಔಟ್ರೀಚ್ ಆಕ್ಟಿವಿಟೀಸ್ನ ಎನಪೊಯ್ ಇದರ ಡೈರೆಕ್ಟರ್ ಆದಂಥ ನಿರ್ದೇಶಕರಾದಂತಹ ಅಶ್ವಿನಿ ಎಸ್ ಶೆಟ್ಟಿ, ಡಾಕ್ಟರ್ ಅಶ್ವಿನಿ ಎಸ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇನೆ. ಅದೇ ಜೊತೆಗೆ AG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದರ ಅಸೋಸಿಯೇಟ್ ಪ್ರೊಫೆಸರ್ ವೀಣಾ KR ಭಗವಾನ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಒಮ್ಮೆ ತಮ್ಮೆಲ್ಲರ ಪ್ರೀತಿಪೂರ್ವಕ ಕೈಚಪ್ಪಾಳಿಯೊಂದಿಗೆ ನಮ್ಮೆಲ್ಲ ಅತಿಥಿಗಳನ್ನು ವೇದಿಕೆಯತ್ತ ಸ್ವಾಗತಿಸೋಣ. ಅದರ ಜೊತೆಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ ಮಂಗಳ ಗಂಗೋತ್ರಿಯ ರಿಟೈರ್ಡ್ ಸೂಪರಿಂಟೆಂಡೆಂಟ್ ಶ್ರೀಯುತ ಹರೀಶ್ ಕುಮಾರ್ K ಇವರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರನ್ನು ಕೂಡ ನಮ್ಮ ಭಾರತ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಶ್ರೀಯುತ EN ಅಮೀನ್ ಅವರು ಹಾಗೂ ಎಲ್ಲ ಸಂಘಟಕರು ವೇದಿಕೆಯತ್ತ ಪ್ರೀತಿಪೂರ್ವಕ ತಮ್ಮೆಲ್ಲರ ಕೈ ಚಪ್ಪಾಳಿಯೊಂದಿಗೆ ಆಸನ ಸ್ವೀಕಾರದತ್ತ ಕರೆತರಬೇಕಾಗಿ ವಿನಂತಿ. ನಾವೆಲ್ಲರೂ ಕೂಡ ತಿಳಿದಂತೆ ಅದ್ಭುತವಾದಂತಹ ಸಾಮಾಜಿಕ ಸಹೋದರತೆಯ ಸಂಸ್ಕೃತಿಯುಳ್ಳಂತಹ ನಾವು ಭಾರತ ದೇಶದಲ್ಲಿ ಜನಜನಿತವಾಗಿದ್ದೀವಿ. ಹಾಗಾಗಿ ಇಂತಹ ಅದ್ಭುತ ರಾಷ್ಟ್ರದ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಸಂಸ್ಕೃತಿಯನ್ನ ಸುಸಂಸ್ಕೃತಿಯನ್ನ ಮರೆತವರಲ್ಲ. ಹಾಗಾಗಿ ನಮ್ಮ ದೇಶದ ಪ್ರತಿಯೊಂದು ಆಚಾರ ವಿಚಾರಕ್ಕೂ ತಲೆ ತಗ್ಗಿಸುವಂತಹದ್ದು ವಿದೇಶಿಗರು. ಹಾಗಾಗಿ ಇವತ್ತು ಕೂಡ ಇಂದಿನ ಕಾರ್ಯಕ್ರಮವನ್ನ ಸಾಂದರ್ಭಿಕವಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಶ್ರೀಮತಿ ಲಾವಣ್ಯ ಮತ್ತು ತಂಡದಿಂದ ಪ್ರಾರ್ಥನೆ.
ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯೇ, ಕರುನಾಡ ತಾಯಿ ಸದಾ ಚಿನ್ಮಯೇ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯೇ, ಕರುನಾಡ ತಾಯಿ ಸದಾ ಚಿನ್ಮಯೇ. ಜೀವದಂತೆ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಅನ್ನುವ ಔದಾರ್ಯ ನಮ್ಮದು. ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು. ಕಸ್ತೂರಿ ಕನ್ನಡದ ಸವಿ ನಮ್ಮದು, ರೋಮ ರೋಮಗಳು ನಿಂತವು ತಾಯಿ ಚೆಲುವ ಕನ್ನಡದೊಳೇನಿದು ಮಾಯೆ. ಮುಗಿಲೆ ಕಡಲೆ ಸಿಡಿಲೆ ಕೇಳಿರೆ, ಮುಗಿಲೆ ಕಡಲೆ ಸಿಡಿಲೆ ಕೇಳಿ. ತನವು ಮನವು ಧನವು ಎಲ್ಲ ಕನ್ನಡ, ತನವು ಮನವು ಧನವು ಎಲ್ಲ ಕನ್ನಡ. ಕರುನಾಡ ತಾಯಿ ಸದಾ ಚಿನ್ಮಯೇ, ಕರುನಾಡ ತಾಯಿ ಸದಾ ಚಿನ್ಮಯೇ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯೇ, ಕರುನಾಡ ತಾಯಿ ಸದಾ ಚಿನ್ಮಯೇ. ತಾಯಿ ಸದಾ ಧನ್ಯಳು. ಆ ತಾಯಿಯ ಮಡಿಲಲ್ಲಿರುವಂತಹ ನಾವು ಅತೀವ ಧನ್ಯರು ಎನ್ನುವಂತಹ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಬಂಧುಗಳೇ, ನಮಗೆ ಯಾವುದೇ ಒಂದು ಕಾರ್ಯಾಚರಣೆಯ ಮೂಲಕ ಸಾಗಬೇಕಾದ್ರೆ ಹಿರಿಯರ ಮಾರ್ಗದರ್ಶನ ಅತೀವ ಅಗತ್ಯ. ಅಂತಹ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಿರಿಯರಾದಿಯಾಗಿ ಆಶೀರ್ವಾದ ಮಾಡಲು ನಮ್ಮ ಜೊತೆ ಇದ್ದಾರೆ ಅಬ್ದುಲ್ ಕರೀಂ ಟೈಲರ್ ಇವರು. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆವರಿಗೆ ಬರಲಿ. ಬಹಳ ಒಂದು ವಿಧೇಯತೆ ವಿನಮ್ರತೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯುತ ಆಗಮಿಸಿದ್ದಾರೆ ಅಬ್ದುಲ್ ಕರೀಂ ಅವರು ವೇದಿಕೆಯತ್ತ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಬಂಧುಗಳೇ, ಸಮೃದ್ಧತೆಯ ಭಾರತವನ್ನ ಕಾಣುವಂತಹ ತವಕದಲ್ಲಿದ್ದಾರೆ ನಮ್ಮ ಈ ಸಂಘಟನೆ ಭಾರತ್ ವೆಲ್ಫೇರ್ ಮತ್ತು ಸೋಷಿಯಲ್ ಟ್ರಸ್ಟ್ ಏನಿದೆ. ಸದೃಢವಾದಂಥ ಭಾರತಕ್ಕೆ ಕೊಡುಗೆ ನೀಡುವವರು ಯುವ ಜನಾಂಗಕ್ಕೆ ನಾವು ಪೋಷಿಸುವ ರೀತಿ ಹೇಗಿದೆ? ಉತ್ತಮವಾದಂತಹ ಶಿಕ್ಷಣ, ಆರೋಗ್ಯ, ಅದರ ಜೊತೆಗೆ ಸಮೃದ್ಧತೆಯ ವಿಚಾರಗಳು. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ 10ನೇ ವರ್ಷದ ಪಾದಾರ್ಪಣೆ ಅಂದರೆ ತಪ್ಪಾಗಲಾರದು. ಈ ಕಾರ್ಯಕ್ರಮಕ್ಕೆ ಇದೀಗ ಸಾಂಕೇತಿಕವಾಗಿ ಉದ್ಘಾಟನೆಯ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇದೀಗ ಉದ್ಘಾಟನೆ ನಮ್ಮ ಅತಿಥಿಗಳಿಂದ ಶ್ರೀಯುತ HR ಈಶ್ವರ್ ಹಾಗೂ ಇನ್ನುಳಿದ ಎಲ್ಲ ಅತಿಥಿಗಳು. ಪ್ರಕೃತಿಯ ಮಾತೆಯ ಮಡಿಲಲ್ಲಿ ಬೆಳೆದಂಥ ನಾವೆಲ್ಲರೂ ಕೂಡ ಇವತ್ತಿನ ಹಚ್ಚ ಹಸುರಿನ ಗಿಡಗಳಿಗೆ ನೀರನ್ನ ಉಣಿಸುವ ಮೂಲಕ ನಮ್ಮ ಕಾರ್ಯಕ್ರಮ ಅದ್ಭುತವಾಗಿ ಸಾಗಲಿ, ಚಿಂತನೆಗಳು ಬೆಳಗಲಿ ಎಂಬಂತಹ ರೀತಿಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ HR ಈಶ್ವರ್ ಅವರು ಗಿಡಗಳಿಗೆ ನೀರು ಪುಣಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಎಲ್ಲ ಅತಿಥಿಗಳು ಅದಕ್ಕೆ ಕೈ ಜೋಡಿಸಬೇಕಾಗಿ ವಿನಮ್ರ ವಿನಂತಿ. ಹಚ್ಚ ಹಸುರಿನ ತಾಣಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ನೀರು, ಹೌದಲ್ವಾ? ಅಂತಹ ತಾಣವನ್ನ ನಾವು ಸಮೃದ್ಧಿ ನೀಡಬೇಕಾದ್ರೆ ಈ ನೀರುಣಿಸುವ ಮೂಲಕ ಹಚ್ಚ ಹಸುರಿನ ನಾಡನ್ನ ಮತ್ತಷ್ಟು ಉತ್ಕೃಷ್ಟತೆಗೆ ನೀಡುವಂತಹ ಕೊಡುಗೆಗೆ ನಾಂದಿಯಾಗಿ ಇವತ್ತು ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಕಾರಣವಾಗ್ತಾ ಇದೆ. 10ನೇ ವರ್ಷದ ಅದ್ಭುತ ಕಾರ್ಯಕ್ರಮವನ್ನ ವಿಶೇಷವಾದ ಚಿಂತನೆಯ ಮೂಲಕ ಪ್ರತಿ ಬಾರಿ ಕೂಡ ಕಾರ್ಯಕ್ರಮಗಳನ್ನು ರೂಪಿಸುವ ಮುಖೇನ
ಭಾರತದ ಸಮೃದ್ಧತೆಗೆ ಚಿಂತನೆಯನ್ನ ಸದೃಢತೆಯನ್ನ ನೀಡ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ದಶಮದ ಸಂಭ್ರಮ ಅಂದ್ರೆ ಇದು ಇಲ್ಲಿಗೆ ನಿಂತದ್ದಲ್ಲ, ಇನ್ನು ಮುಂದೆ ಮಹತ್ತರವಾದ ಜವಾಬ್ದಾರಿಗಳು ಹಚ್ಚ ಹಸಿರಿನ ರೀತಿಯಲ್ಲಿ ನಿಮ್ಮ ಮುಂದೆ ಹರಡಿಕೊಂಡಿದೆ. ಆ ಹಸಿರನ್ನ ಮತ್ತಷ್ಟು ಹಚ್ಚ ಹಸಿರನ್ನಾಗಿಸುವಂತಹ ಜವಾಬ್ದಾರಿ ನಿಮ್ಮಲ್ಲಿರುವಾಗ ಸದಾಕಾಲ ಪ್ರೀತಿಯ ನೀರುಣಿಸುವ ಮೂಲಕ ಯುವ ಜನಾಂಗಕ್ಕೆ ಉತ್ತಮ ಕೊಡುಗೆಗಳನ್ನ ನೀಡುವಂತಾಗಲಿ ಎಂಬಂತಹ ರೀತಿಯಲ್ಲಿ ಇವತ್ತಿನ ಅತಿಥಿಗಳು ಗಿಡಗಳಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ದಯವಿಟ್ಟು ತಮ್ಮೆಲ್ಲರ ಪ್ರೀತಿಯ ಜೋರಾದ ಕೈ ಚಪ್ಪಾಳೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹರಿದು ಬರಲಿ ಎನ್ನುವಂತಹ ರೀತಿಯಲ್ಲಿ ಧನ್ಯವಾದಗಳನ್ನ ಹೇಳುತ್ತಾ ಬಂಧುಗಳೇ, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಇದರ ಪ್ರಾರಂಭ ಹೇಗಾಯಿತು, 10 ವರ್ಷದ ಸುದೀರ್ಘ ಪಯಣ ಹೇಗಿತ್ತು, ಈ ಪಯಣದಲ್ಲಿ ಯಾವೆಲ್ಲ ಅಡೆತಡೆಗಳು ಯಾವ ರೀತಿ ಅವರಿಗೆ ಕೈಗೆಟುಕುವ ರೀತಿಯಲ್ಲಿತ್ತು, ಅದರ ಸಾಧಕ ಬಾಧಕಗಳನ್ನ ಯಾವ ರೀತಿ ನಿವಾರಿಸಿಕೊಂಡರು ಎಂಬುದೆಲ್ಲದರ ಬಗ್ಗೆ ತಮ್ಮದೇ ಆದಂತಹ ಚಿಂತನೆಯ ಮಾತುಗಳೊಂದಿಗೆ ನಮ್ಮೆಲ್ಲರಿಗೂ ಕೂಡ ಮುಂದಿಡಲಿಕ್ಕಿದ್ದಾರೆ ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀಯುತ ಎನ್ ಅಮೀನ್ ಇವರು. ಸಕಲ ಸ್ತುತಿ ಸ್ತೋತ್ರಗಳು ನಿಮ್ಮೆಲ್ಲರನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ಮೀಸಲು. ಆತನ ಅನಂತ ಅನಂತ ಅನುಗ್ರಹಗಳು ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಮೇಲೂ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಬಂಧು ಭಗಿನಿಯರ ಮೇಲೂ, ಸಾಧು ಸಂತರ ಮೇಲೂ, ಸಜ್ಜನರ ಮೇಲೂ ಸದಾ ವರ್ಷಿಸಲಿ. ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಹರೀಶ್ ಸರ್ ಅವರೇ, BEO ಆದಂತಹ HR ಈಶ್ವರ್ ಸರ್ ಅವರೇ, ಗಣಪತಿ ಸರ್ ಅವರೇ, ಜಯಕರ್ ಸರ್, ಡಾಕ್ಟರ್ ಅಶ್ವಿನಿ, ಡಾಕ್ಟರ್ ವೀಣಾ, ಅದೇ ರೀತಿ ಅಶ್ರಫ್ MC, ಮತ್ತು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು BSWT 2024ರ ವರ್ಷದ ವ್ಯಕ್ತಿ ಪ್ರಶಸ್ತಿ ವಿಜೇತೆಯಾದಂತಹ ಶ್ರೀಮತಿ ರೂಪಾ ಬಲ್ವಲ್ ಅವರೇ, ನನಗೆ ನಿಗದಿತ 10 ನಿಮಿಷದ ಕಾಲಾವಧಿ, ಸಮಯಕ್ಕೆ ಸರಿಯಾಗಿ ಆರಂಭಿಸಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಕ್ತಾಯವಾಗಬೇಕೆಂದು ನಮ್ಮ ಆಶಯ. ಆದ ಕಾರಣ ಸುದೀರ್ಘವಾಗಿ ನಾನು ಯಾವ ವಿಷಯವನ್ನು ತಮ್ಮ ಮುಂದೆ ಇರಲು ಇಚ್ಛಿಸುವುದಿಲ್ಲ. ನಾವು 3 ಟಾಪಿಕ್ ಆಯ್ದುಕೊಂಡಿದ್ದೇವೆ ನಮ್ಮ ಟ್ರಸ್ಟಿನಲ್ಲಿ: ಶಿಕ್ಷಣ, ಉದ್ಯೋಗ ಮತ್ತು ಆರೋಗ್ಯ. ಶಿಕ್ಷಣದ ಬಗ್ಗೆ ಗಳಿಕೆಯಾಧಾರಿತ ಶಿಕ್ಷಣ ಯಾವ ರೀತಿ ಮೌಲ್ಯಾಧಾರಿತ ಶಿಕ್ಷಣವನ್ನು ತಿಂದು ಹಾಕಿದೆ ಎಂಬುದು ತಮಗೆಲ್ಲ ಅನುಭವ ಹೊಂದಿರುವಂಥ ವಿಚಾರ. ಶಿಕ್ಷಣ ಯಾಕೆ ಬೇಕು, ಶಿಕ್ಷಣದ ಉದ್ದೇಶವೇನು, ಒಬ್ಬ ಶಿಕ್ಷಿತನಾದರೆ ಸಮಾಜದಲ್ಲಿ ಆತ ಎಷ್ಟು ಪರಿಣಾಮಕಾರಿಯಾಗಿ ಸತ್ಪ್ರಜೆಯಾಗಿ ಕಾರ್ಯನಿರ್ವಹಿಸಬಹುದು ಎಂಬುದರ ಬಗ್ಗೆ ಶಿಕ್ಷಣದ ವಿಷಯದಲ್ಲಿ ನಿಮಗೆ ಉಪದೇಶ ಅಂತ ಹೇಳುವುದಿಲ್ಲ, ಅದೊಂದು ರೀತಿಯ ಮೋಟಿವೇಶನ್ ಅಂತಲೇ ಭಾವಿಸ್ಕೊಳ್ಬೋದು. ಈ ಗೂಗಲ್ ಕಾಲದಲ್ಲಿ ಯಾವ ವಿಷಯವನ್ನು ಜನರು ಹುಡುಕಿ ಅಳೆದು ತೂಗಿ ಅನುಸರಿಸುವಂತಹ ಈ ಸಂದರ್ಭದಲ್ಲಿ ನಾನು ಅನುಸರಣೆಯ ಮಾರ್ಗವನ್ನು ಹೊರತುಪಡಿಸಿ ಅನುಕರಣೆಗಾಗಿ ನಿಮ್ಮ ಮುಂದೆ ಕೆಲವು ವ್ಯಕ್ತಿತ್ವಗಳನ್ನು ವೇದಿಕೆಯ ಮುಂದೆ ಸಾದರಪಡಿಸಿದ್ದೇವೆ. ವೇದಿಕೆಯಲ್ಲಿರುವಂತಹ ಇವತ್ತಿನ ಎಲ್ಲ ಗಣ್ಯರು ನಿಮಗೆ ಅನುಕರಣೆಗೆ ಅರ್ಹರು, ಮಾದರಿ ವ್ಯಕ್ತಿತ್ವಗಳು. ಅವರು ನಿಮಗೆ ಶಿಕ್ಷಣದ ಬಗ್ಗೆ, ಉದ್ಯೋಗದ ಬಗ್ಗೆ, ಅದೇ ರೀತಿ ಆರೋಗ್ಯದ ಬಗ್ಗೆ ಕಿವಿಮಾತು ಹೇಳುವರು. ಶಿಕ್ಷಣ ಅಂತ ಹೇಳಿದರೆ ಹೆತ್ತವರಿಂದ ದೂರವಾಗುವ, ಪತಿಯಿಂದ ಬೇರ್ಪಡುವ, ಪತಿಯಿಂದ ದೂರವಾಗುವ,
ಸಮಾಜದ ಸ್ವಾಸ್ಥ್ಯಗೆಡಿಸುವ ಕೇವಲ ಗಳಿಕೆಯೊಂದೇ ಉದ್ದೇಶ ಇರುವ ಶಿಕ್ಷಣದ ಬಗ್ಗೆ ಮಾತನಾಡಲು ನಾವಿಲ್ಲಿ ನಿಮ್ಮ ಮುಂದೆ ನಿಂತಿಲ್ಲ. ನಿಮಗೆ ಗೊತ್ತಿರಬಹುದು, ಕೆಲವು ದಿವಸಗಳ ಹಿಂದೆ ಅತುಲ್ ಸುಭಾಷ್ ಒಬ್ಬ ಹುಡುಗ ಯಾವ ರೀತಿ ಆತ್ಮಹತ್ಯೆಗೆ ಶರಣು ಹೋಗುವ ಮೊದಲು 80 ನಿಮಿಷದ ವಿಡಿಯೋ ಮಾಡಿದ್ದ. 24 ಪೇಜ್ ಡೆತ್ ನೋಟ್ ಬರೆದಿದ್ದ. ವಿದ್ಯಾವಂತ ಹುಡುಗ, ಸ್ಥಿತಪ್ರಜ್ಞತೆ ಇಲ್ಲ ಅಂತ ಅವನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ಥಿತಪ್ರಜ್ಞನಾಗಿ ಆಕೆ ವಿಡಿಯೋ ಮಾಡಿದ್ದ. ಸಮಸ್ಯೆ ಅಂತ ಹೇಳಿದರೆ ಆತನ ಪತ್ನಿ, ಆಕೆ ಅನಕ್ಷರಸ್ಥೆಯೋ ಅಶಿಕ್ಷಿತೆಯೋ ಅಲ್ಲ, ಆಕೆಯೂ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ಲು. ಶಿಕ್ಷಣದಲ್ಲಿ ನಾವು ಯಾವಾಗ ಮೌಲ್ಯಗಳನ್ನು ತುಂಬುವುದಿಲ್ಲವೋ, ಮೌಲ್ಯಗಳು ಶಿಕ್ಷಣದ ಮುಖ್ಯ ವಿಷಯವಾಗುವುದಿಲ್ಲವೋ, ಹಾಗೆಲ್ಲ ಇಂಥ ಗೊಂದಲಗಳು ಉಂಟಾಗುತ್ತದೆ. ಇನ್ನು ಶಿಕ್ಷಣ ಯಾಕೆ ಮಾಡಬೇಕಂತ ಹೇಳಿದರೆ, ಶಿಕ್ಷಣದ ಉದ್ದೇಶ ಆತ ಒಬ್ಬ ನಾಗರಿಕನಾಗಬೇಕೆಂಬುದು. ಉದ್ಯೋಗ ಎಲ್ಲರೂ ಮಾಡ್ತಾರೆ, ಉದ್ಯೋಗಕ್ಕೆ ಬೇರೆ ಬೇರೆ ಹೆಸರುಗಳಿವೆ. ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ. ವಾಲ್ಮೀಕಿ ಋಷಿಯ ಕತೆ ನೀವು ಕೇಳಿರಬಹುದು, ಸುದೀರ್ಘವಾದ ಕತೆ, ಅದನ್ನು ಸಂಕ್ಷಿಪ್ತವಾಗಿ ವಿವರಿಸ್ತೇನೆ. ಅವರ ಉದ್ಯೋಗ, ವಾಲ್ಮೀಕಿ ಮಹರ್ಷಿ ಆಗುವುದಕ್ಕಿಂತ ಮುಂಚೆ ಅವರ ಉದ್ಯೋಗ ಡಕಾಯಿತನದಾಗಿತ್ತು. ಅವರು ಡಕಾಯಿತರಾಗಿದ್ದರು. ನಾರದ ಮುನಿ ಸಿಗುವವರೆಗೆ ಅವರು ಡಕಾಯಿತರಾಗಿದ್ದರು. ನಾರದ ಮುನಿಯ ಪ್ರಶ್ನೆ ಒಂದೇ, ನೀನು ಈ ಉದ್ಯೋಗ, ನಿನ್ನ ಈ ಡಕಾಯಿತ್ ಮಾಡಿದ್ರಿಂದ ನಿನ್ನ ಹೆಂಡತಿ ಮಕ್ಕಳನ್ನು ಸಾಕಿ ಸಲಹುತ್ತೆ, ಸರಿ, ಅದು ಪಾಪ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಪಾಪದಲ್ಲಿ ನಿನ್ನ ಪತ್ನಿ ಮಕ್ಕಳು ಭಾಗಿಯಾಗುತ್ತಾರೋ ಎಂದು ಕೇಳಿ ಬಂದು ನಂತರ ನನ್ನನ್ನು ಏನು ಬೇಕಾದರೂ ಮಾಡಬಹುದು ಎಂದು ನಾರದ ಮುನಿಗಳು ಹೇಳಿದಾಗ, ಸಂಪೂರ್ಣ ಭರವಸೆಯೊಂದಿಗೆ ವಾಲ್ಮೀಕಿ ಮನೆಗೆ ಹೋಗಿ ಪತ್ನಿ ಮಕ್ಕಳ ಹತ್ರ ಕೇಳುವಾಗ ಪತ್ನಿ ಮಕ್ಕಳು ಹೇಳಿದ ಉತ್ತರ ಅದು ಎಲ್ಲರಿಗೂ, ನಮಗೆಲ್ಲರಿಗೂ, ನಾವು ಏನೆಲ್ಲ ಮಾಡಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ಏನೆಲ್ಲ ಮಾಡಿ ನಮ್ಮ ಪತ್ನಿ ಮಕ್ಕಳನ್ನು ಸಲಹುವ ವಿಷಯದಲ್ಲಿ ಕೇಂದ್ರೀಕರಿಸ್ತೇವೋ ಅದರ ಉತ್ತರ ವಾಲ್ಮೀಕಿಯ ಪತ್ನಿ ನೀಡಿದೆ. ನಿನ್ನ ಪಾಪದಲ್ಲಿ ನಾವು ಭಾಗಿದಾರರಾಗಲು ಖಂಡಿತ ಸಾಧ್ಯವಿಲ್ಲ, ಅದಕ್ಕೆ ನೀನೇ ಹೊಣೆ ಅಂತ. ಇದರಲ್ಲಿ ಒಂದು ನಮಗೆ ಲೆಸನ್ ಇದೆ. ಇನ್ನು ನಾವು ಆರೋಗ್ಯದ ವಿಷಯಕ್ಕೆ ಬಂದಾಗ, ಈ ಆರೋಗ್ಯವೂ ಹಾಗೆ, ಮನಸ್ಸು ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗುತ್ತೆ ಅಂತ. ನಾವು ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಎರಡೂ ವಿಷಯಗಳ ಬಗ್ಗೆ ನಾವು ನಿಮ್ಮ ವಿಷಯ ಅಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಗೂಗಲಲ್ಲಿ ಎಲ್ಲವೂ ವಿಷಯ ಸಿಗುವಾಗ ನಾವು ಈ ಕಾರ್ಯಕ್ರಮ ಮಾಡಿ ನಾವೀಗ ಈ ಬಾರಿ 175 ಮಕ್ಕಳಿಗೆ BSWTಯ ವಿದ್ಯಾರ್ಥಿ ವೇತನ ನೀಡುತ್ತೇವೆ, ತಲಾ 4,000 ರೂಪಾಯಿ. ಅದೆಲ್ಲವೂ ಚೆಕ್ ಮುಖಾಂತರವೇ ಸರ್ಕಾರಿ ನಿಬಂಧನೆಗಳನ್ನು ಅನುಸರಿಸಿಯೇ ನೀಡ್ತಾ ಇದ್ದೇವೆ. ಸೊ ಅದೆಲ್ಲ ನೀಡುವಾಗ ನಾವು ನಿಮ್ಮ ಖಾತೆಗೆ ನೇರವಾಗಿ ಜಮಾ ಮಾಡ್ಬೋದಿತ್ತು, ಆದರೆ ಅದರಿಂದ ನಿಮಗೆ ಏನೂ ಆಗಲಿಕ್ಕಿಲ್ಲ. ಅನುಕರಣೆಗೆ ಅರ್ಹವಿರುವಂತಹ ವ್ಯಕ್ತಿತ್ವಗಳನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸಿ ಅವರಿಂದ ಏನಾದರೂ ಹೇಳಿಸಿದರೆ, ಅವರಿಂದ ಕಿವಿ ಮಾತು ಹೇಳಿದರೆ, ನೀವು ಅದನ್ನು ಬದುಕಿನಲ್ಲಿ ಅಳವಡಿಸಿದರೆ ತುಂಬ ನಿಮ್ಮ ಪ್ರಯೋಜನವಾಗಿದೆ ಅಂತ ಹೇಳಿ ಈ ಹಿಂದೆ ನಮ್ಮ ರೇಣುಕಾ ಮೇಡಮ್ ಒಂದು ಮಾತು ಹೇಳಿದರು, ನೋ ಥಿಂಕಿಂಗ್ ಇಸ್ ಕ್ರೈಮ್ ಅಂತ. ಅದನ್ನು ಇಟ್ಕೊಂಡ ಒಬ್ಬ ಹುಡುಗ ಇಂಜಿನಿಯರಿಂಗ್ ಮಾಡಿದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸು ಸಣ್ಣದಾಗಿ ಆಲೋಚಿಸುವುದನ್ನು ಬಿಡಬೇಕಂತ. ನಿಮ್ಗೆ ಗೊತ್ತಿರ್ಬೋದು, ಕೆಲವು ವರ್ಷಗಳ ಹಿಂದೆ ದಿವಂಗತ ವಸುದೇವ ಕಾಮತ್ ಇದೇ ವೇದಿಕೆಯಲ್ಲಿ ನಮ್ಮ ಪಟ್ಟಾಭಿ ಸ್ವಾಮಿಯಾಜಿ ಸಹ ಈ ಹಿಂದೆ ಹೇಳಿದರು, ಅವರು ಸಹ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ವಸುದೇವ ಕಾಮತ್ ಒಂದು ವಿಷಯ ಹೇಳಿದರು, ನಮ್ಮ ಹರೀಶ್ ಸರ್ ಆ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದರು. ವಸುದೇವ ಕಾಮತ್ ನಾವು ಅವರ ಹತ್ರ ಕಾರ್ಯಕ್ರಮಕ್ಕೆ ಹೋಗುವಾಗ ಅವರ ಕರ್ಮಯೋಗಿ ಎಂಬ ಒಂದು ಪುಸ್ತಕದಕ್ಕೆ ಅವರು ಬೆನ್ನುಡಿ ಬರೆದಿದ್ದರು. ಆ ಕರ್ಮಯೋಗಿ ಪುಸ್ತಕ ನಾವು ಪಬ್ಲಿಷ್ ಮಾಡಿದ್ದು. ಅದರಲ್ಲಿ ಬೆನ್ನುಡಿ ಬರೆಯುವಾಗ ಜನರು ಯಾವ ಬರೀ ಬೆಗಡೆ, ಬಣ್ಣದ ಮಾತು, ಇಂತಹ ವಿಷಯವನ್ನು ಅವರು ಹೈಲೈಟ್ ಮಾಡಿದ್ರು. ಅವರೊಂದು ವಿಷಯ ಹೇಳಿದ್ರು ನಮ್ಮ ಹತ್ರ, ನಿಮಗೆ ಈ ಕಾರ್ಯಕ್ರಮದ ಮೂಲ ಆದಾಯದ ಮೂಲ ಯಾವುದಂತ, ಬಡ್ಡಿದು ಹಣವಿದೆಯಾ? ನಾವು ಖಂಡಿತ ಹೇಳಿದ್ವಿ, ಇಲ್ಲ ಸರ್ ಅಂಥದ್ದೇನಿಲ್ಲ ಅಂತ. ಮತ್ತೆ ನಿಮಗೆ ಮದ್ಯದಿಂದ ಮೂಲ ಇದೆ ಅಂತ, ನಾವು ಮದ್ಯದ ಹತ್ತಿರ ಸುಳಿಯೂ ಸಹ ಇಲ್ಲ ಅಂತ ಹೇಳಿದೆವು.
ಅಂತ ಅವರಿಗೆ ನಂತರ ಹೇಳಿದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಮತ್ತು ನಮ್ಮ ಪುಸ್ತಕಕ್ಕೆ ಬೆನ್ನುಡಿ ಬರೆಯಲು ಅವರು ಸಂತೋಷದಿಂದ ಒಪ್ಪಿಕೊಂಡರು. ಅಂದರೆ ಎಲ್ಲರೂ ಎಲ್ಲ ರೀತಿಯಲ್ಲೂ ಸಮಾಜದ ಸ್ವಾಸ್ಥ್ಯ ಕಡಿಸಿ ಅದರ ಮೂಲಕ ಸಮಾಜ ಸೇವೆ ಮಾಡುವಂತಹ ವ್ಯಕ್ತಿತ್ವಗಳು ಇಲ್ಲಿಲ್ಲ. ನಾವು ಹೇಳಲಿಕ್ಕೆ ಇಚ್ಛಿಸುವುದಂತ ಹೇಳಿದರೆ, ಯಾವ ರೀತಿ ಮಾನಸಿಕ ಆರೋಗ್ಯ ಅದೇ ರೀತಿ ಶಾರೀರಿಕ ಆರೋಗ್ಯ ವಿದ್ಯಾರ್ಥಿಗಳಿಗೆ ಅಗತ್ಯ ಇದೆಯೋ ಅದು ಇಂದಿನ ಸಮಾಜಕ್ಕೂ ಅತಿ ಅಗತ್ಯವಿದೆ. ನಾವು ಮಾದಕ ವ್ಯಸನ ಮುಕ್ತ ಎಂಬ ವಿಷಯದಲ್ಲೂ ಅಲ್ಲಲ್ಲಿ ವಿಚಾರಗೋಷ್ಠಿಯನ್ನು ಸಹ ನಡೆಸಿದ್ದೇವೆ. ಅದೇ ರೀತಿ ಈ ಹಿಂದಿನ ಯಾವುದೆಲ್ಲ ಸಭೆ ಆಗಿದೆಯೋ ಈ 9 ವರ್ಷದಲ್ಲಿ ಆಗುವಂಥ ಸಭೆ ಪ್ರತಿ ವರ್ಷದಲ್ಲಿ ಒಂದು ವಿನೂತನವಾಗಿ ನಾವು ಈ ಸ್ಕಾಲರ್ಶಿಪ್ ಕಾರ್ಯಕ್ರಮ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟು ಮಾಡಬಹುದಿತ್ತು. ಆದರೆ ನಾವು ಪ್ರತಿಯೊಂದು ಶಾಲೆಗೆ ಹೋಗಿ ಶಾಲೆಯ ಪ್ರಾಂಶುಪಾಲರನ್ನು ಭೇಟಿ ಮಾಡಿ ಸರ್ ಹತ್ರ ಮಾತಾಡುವಾಗ ಸರ್ ಹೇಳಿದರು, ಅಂದರೆ ಕೇವಲ ಇಷ್ಟು ಮಕ್ಕಳಲ್ಲ, ಇನ್ನೂ ಹೆಚ್ಚಿನ ಮಕ್ಕಳು ಇದರಲ್ಲಿ ಅರ್ಹರು ಇದ್ದಾರೆ ಅಂತ. ಅದರ ಅರ್ಥ ಅಂತ ಹೇಳಿದರೆ, ನಾವು ನೇರವಾಗಿ ಅವರನ್ನು ಭೇಟಿಯಾಗುವಾಗ ಸಮಸ್ಯೆಯ ಆಳ ಅಗಲ ನಮಗೆ ಅರ್ಥವಾಗುತ್ತೆ. ಅವರಾಗಿಯೇ ಅವರು ಆಯ್ಕೆ ಮಾಡ್ತಾರೆ ಯಾರು ಮಕ್ಕಳು ಇದಕ್ಕೆ ಅರ್ಹರಂತ. ಸೊ ನನ್ನ ಸಮಯ ಮುಕ್ತಾಯವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆ ಶಿಕ್ಷಣದ ಬಗ್ಗೆ, ಉದ್ಯೋಗದ ಬಗ್ಗೆ, ಅದೇ ರೀತಿ ಆರೋಗ್ಯದ ಬಗ್ಗೆ ನಿಮ್ಮ ಮುಂದೆ ಕಿವಿಮಾತು ಹೇಳಲಿರುವಂತಹ ಎಲ್ಲ ವ್ಯಕ್ತಿತ್ವಗಳ ವಿಚಾರಗಳನ್ನು ತಾವು ಗಮನದಲ್ಲಿಟ್ಟು ಮನದಲ್ಲಿಟ್ಟುಕೊಂಡು ಅದನ್ನು ಬದುಕಿನಲ್ಲಿ ಅಳವಡಿಸುವ ಮೂಲಕ ಸತ್ಪ್ರಜೆಗಳಾಗಿ, ಅದೇ ರೀತಿ ಒಂದು ಕುಟುಂಬದಲ್ಲಿ ಒಬ್ಬ ಒಳ್ಳೆಯ ಮಗನಾಗಿ, ಅದೇ ರೀತಿ ಒಬ್ಬ ತಂದೆಯಾಗಿ ತಾಯಿಯಾಗಿ ಈ ರೀತಿಯ ಒಳ್ಳೆಯ ಪಾತ್ರಗಳನ್ನು ಸ್ವಸ್ಥ ಸಮಾಜಕ್ಕೆ ನೀಡುವಂತಾಗಲಿ ಎಂದು ಹಾರೈಸುತ್ತಾ ನನ್ನ ಈ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಪೂರ್ಣವಿರಾಮ ಹಾಕುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯುತ್ತಮವಾದ ನುಡಿಯೊಂದಿಗೆ ಪ್ರಾಸ್ತಾವಿಕ ಮಾತುಗಳನ್ನ ನಮ್ಮ ಮುಂದಿಟ್ಟಿದ್ದಾರೆ. ಶಿಕ್ಷಣ ಏನಕ್ಕೆ ಬೇಕು? ಶಿಕ್ಷಣವನ್ನ ಪಡೆದ ನಂತರ ಉದ್ಯೋಗವನ್ನ ಪಡೆಯಬೇಕಾದ್ರೆ ಇವೆಲ್ಲವೂ ಕೂಡ ಪ್ರಮುಖವಾಗಬೇಕಾದ್ರೆ ನಮಗೆ ಉತ್ತಮ ಆರೋಗ್ಯ ಬೇಕು. ಈ 3 ವಸ್ತುಗಳನ್ನ ಯುವ ಜನಾಂಗಕ್ಕೆ ಹೇಗೆ ನೀಡಬೇಕು? ಅತ್ಯುತ್ತಮವಾದ ಪರಿಕಲ್ಪನೆಯೊಂದಿಗೆ ಉತ್ತುಂಗ ಶಿಖರಕ್ಕೆ ಏರಿದಂತಹ ಪ್ರಮುಖ ವ್ಯಕ್ತಿಗಳ ಒಂದು ಸಾಧನೆಯ ಹಾದಿಯ ನುಡಿಗಳೊಂದಿಗೆ ಅಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಇವತ್ತು ಅಭೂತಪೂರ್ವವಾದಂತಹ ದಶಮಾನೋತ್ಸವದ ಸಂಭ್ರಮಕ್ಕೆ ಕಾಲಿಟ್ಟಿದ್ದೀರಿ. ಮಗದೊಮ್ಮೆ ಜೋರಾದ ಕೈ ಚಪ್ಪಾಳಿಯೊಂದಿಗೆ ತಮ್ಮ ಒಂದು ಪ್ರಾಸ್ತಾವಿಕ ನುಡಿಗೆ ಧನ್ಯವಾದವನ್ನ ಸಮರ್ಪಿಸಿದ್ದೇನೆ. ಇದೀಗ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಕಾರ್ಯಕ್ರಮವನ್ನ ಬಹಳ ಅತ್ಯುತ್ತಮವಾಗಿ ಪ್ರಕೃತಿಯ ಮಡಿಲಲ್ಲಿ ಬೆಳೆದಂತಹ ನಮಗೆ ಪ್ರಕೃತಿ ಮಾತೆಯ ಒಂದು ಆಶೀರ್ವಾದದೊಂದಿಗೆ ಗಿಡಗಳಿಗೆ ನೀರುಣಿಸುವ ಮೂಲಕ ಇವತ್ತೇನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೀರಾ, ನಮ್ಮ ಉದ್ಘಾಟಕರಾದಂತಹ ಶ್ರೀಯುತ HR ಈಶ್ವರ್ ಅವರು, ಬ್ಲಾಕ್ ಎಜುಕೇಶನ್ ಆಫೀಸರ್, ಮಂಗಳೂರು ಸೌತ್, ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತುಂಬಿದ ನಮಸ್ಕಾರಗಳು. ಈ ದಿನ 10ನೇ ವಾರ್ಷಿಕ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ BSWT ಪರ್ಸನ್ ಆಫ್ ದ ಇಯರ್ ಅವಾರ್ಡ್ ಎಂಬುವಂಥ ಕಾರ್ಯಕ್ರಮವನ್ನು ನಮ್ಮ ರವೀಂದ್ರ ಕಲಾ ಭವನದಲ್ಲಿ ಅತ್ಯುತ್ತಮವಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ N. ಅಮೀನ್ ಸರ್ ಅವರು, ಅವರ ತಂಡದವರು, ಅವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರಪ್ರಥಮವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗೌರವಾನ್ವಿತ ಗಣಪತಿ ಗೌಡ ಸರ್ ಅವರಿದ್ದಾರೆ, ವೀಣಾ ಮೇಡಮ್ ರವರಿದ್ದಾರೆ, ಮತ್ತು ನಮ್ಮ ರೂಪಾ ಬಲ್ಲಾಳ್ ಮೇಡಮ್ ರವರಿದ್ದಾರೆ, ಅಶ್ವಿನಿ ಮೇಡಮ್ ರವರಿದ್ದಾರೆ, ಜಯಕರ್ ಭಂಡಾರಿ ಸರ್ ಅವರಿದ್ದಾರೆ, ಜೊತೆಗೆ ಬಬಿತಾ ಮೇಡಮ್, ಇನ್ನೂ ಹಲವಾರು ಮಹನೀಯರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಮಕ್ಕಳ ಹೆತ್ತವರು, ಪೋಷಕರು, ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ತಾವುಗಳೆಲ್ಲರೂ ಕೂಡ ಆಗಮಿಸಿದಿರಿ. ವೇದಿಕೆ ಮುಂಭಾಗದಲ್ಲಿ ದೇವರಿಗೆ ಸಮನಾದಂಥ ನಮ್ಮ ವೈದ್ಯ ವೃತ್ತಿಯನ್ನು ನಿರ್ವಹಿಸ್ತಿರುವಂಥ ನಮ್ಮ ಡಾಕ್ಟರ್ ಸರ್ಗಳು ಕೂಡ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ದಿನ ನಮ್ಮ ಸಂಸ್ಥೆ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ.
ಅದು ಆ ಒಂದು ಬುಕ್ಲೆಟ್ ಕೊಟ್ಟಿದ್ರು, ಅದರಲ್ಲಿ ನನಗೆ ಗೊತ್ತಾಯ್ತು ಇವು ಯಾವ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅಂತ. ಸಹಾಯ ಹಸ್ತವನ್ನು ನೀಡುವಂಥ ಒಂದು ಕಾರ್ಯವನ್ನು ನಮ್ಮ ಮಂಗಳೂರು ನಗರದಲ್ಲಿ ಕೈಗೊಂಡಿದೆ. ಸಹಾಯ ಹಸ್ತವನ್ನು ನೀಡುವುದು ಒಂದು ದೇವರ ಕೆಲಸ, ದೇವರು ಮಾಡುವಂಥ ಕೆಲಸ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ಒಂದು ಸಂಸ್ಥೆ ಇನ್ನೂ ಅತ್ಯುತ್ತಮ ಮಟ್ಟಕ್ಕೆ ನಮ್ಮ ರಾಜ್ಯ ಮಟ್ಟದಲ್ಲಿ ಎಮ್ಮರವಾಗಿ ಬೆಳೀಲಿ ಅಂತ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನಗಳನ್ನು ಪಡೆಯಲಿಕ್ಕೆ ದೂರ ದೂರದ ಊರುಗಳಿಂದ ಪೋಷಕರ ಜೊತೆಯಲ್ಲಿ ಮಕ್ಕಳು ಕೂಡ ಬಂದಿದ್ದೀರಿ. ಮಕ್ಕಳೇ, ನಿಮಗೆ ಒಂದು ಕಿವಿ ಮಾತು, ನೀವು ಯಾವಾಗಲೂ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಬೇಕಂದ್ರೆ ನಾವು ಸಾಮಾನ್ಯವಾಗಿ ಚೆನ್ನಾಗಿ ಓದೋದು ಅಂದರೆ ಏನು ಮಾಡ್ತೀವಿ? ಚೆನ್ನಾಗಿ ಯಾರು ಕೇಳಿದ್ರೆ ಯಾಕೆ ಓದ್ತಿದ್ದೀಯ ಅಂದರೆ ಚೆನ್ನಾಗಿ ಓದ್ತೀವಿ. ಚೆನ್ನಾಗಿ ಓದ್ತೀವಿ ಅಂದರೆ ಏನು? ಚೆನ್ನಾಗಿ ಓದೋದೇ ಏನು ಎಂಬುದೇ ಅವ್ರಿಗೆ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ. ನನ್ನ ಪ್ರಕಾರ ಚೆನ್ನಾಗಿ ಓದುವುದು ಎಂದರೆ ಸಮಯವನ್ನು ವ್ಯರ್ಥ ಮಾಡದೆ ಓದುವುದನ್ನು ಚೆನ್ನಾಗಿ ಓದುವುದು. ನೀವು ಚೆನ್ನಾಗಿ ಓದ್ತಿದ್ದೀರಾ ಅಂತ ಯಾರಿಗಾದರೂ ಹೇಳಬೇಕು ಅಂದರೆ ಮಕ್ಕಳೇ, ನೀವು ಸಮಯವನ್ನು ವ್ಯರ್ಥ ಮಾಡಬಾರ್ದು. ಸಮಯನ ವ್ಯರ್ಥ ಮಾಡಬಾರ್ದು ಅಂದರೆ ನಿಮ್ಮ ಹೆಚ್ಚು ಸಮಯವನ್ನು ಯಾವಾಗಲೂ ಓದಲಿಕ್ಕೆ ಮೀಸಲಿಡಬೇಕು. ಸಾಮಾನ್ಯವಾಗಿ ನಾವು ಇವತ್ತಿನ ದಿನಗಳಲ್ಲಿ ಮಕ್ಕಳೇ ಪುಸ್ತಕವನ್ನು ನಾವು ಓಪನ್ ಮಾಡಿ ಇಟ್ಟಿರ್ತೀವಿ, ನಾವು ಬೇರೆ ಕಡೆ ನೋಡ್ತಾ ಇರ್ತೀವಿ, ಅಪ್ಪ ಅಮ್ಮ ಕೆಲಸ ಮಾಡೋದು ನೋಡ್ತಾ ಇರ್ತೀವಿ, ಟಿ ವಿ ಸೌಂಡ್ ಕೇಳ್ತೀವಿ, ಟಿ ವಿ ಕಡೆ ಗಮನ ಕೊಡ್ತಾ ಇರ್ತೀವಿ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಪಾತ್ರವೇ ಇರೋದಿಲ್ಲ, ಮಕ್ಕಳ ಪಾತ್ರವೇ ಇರೋದಿಲ್ಲ. ತಂದೆ ತಾಯಿಗಳು ಮಾತಾಡ್ತಾರೆ, ಇವತ್ತು ತುಂಬ ಸೆಕೆ ಇದೆ, ಸಂಜೆ ಮಳೆ ಬರ್ಬೋದು ಅಂತ ಹೇಳ್ತಾರೆ. ನೀವು ಹೋಗಲ್ಲ ನಡುವೆ ಎಂಟ್ರಿ ಕೊಡೋದು, ಹೂನಪ್ಪ ಇವತ್ತು ತುಂಬ ಸೆಕೆ ಇದೆ, ರಾತ್ರಿ ಮಳೆ ಬರ್ಬೋದು. ನಿಮ್ಮ ಪಾತ್ರವೇ ಅಲ್ಲಿ ಇರೋದಿಲ್ಲ. ಹಾಗಾಗಿ ನಾನು ಹೇಳುವಂಥ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮ ಗಮನ ಯಾವಾಗಲೂ ಚೆನ್ನಾಗಿ ಓದಬೇಕು ಅಂತಂದರೆ ಸಮಯವನ್ನು ವ್ಯರ್ಥ ಮಾಡದೆ ಪ್ರಶಾಂತವಾಗಿರುವಂಥ ಸ್ಥಳದಲ್ಲಿ ಕೂತ್ಕೊಂಡು ನಿದ್ದೆ ಬರುವ ತನಕ ಓದಬೇಕು. ಯಾವಾಗಲೂ ಓದ್ತಾ ಇರಬೇಕು. ಆವಾಗ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಇಲ್ಲಿ ಒಂದು ಲೋಗೋದಲ್ಲಿ ಹಾಕಿದ್ದಾರೆ, ಶಿಕ್ಷಣ, ಉದ್ಯೋಗ, ಆರೋಗ್ಯ ಅಂತ. ಮೊದಲು ಆರೋಗ್ಯ ಬೇಕು. ಮೊದಲು ನಮಗೆ ಆರೋಗ್ಯ ಬೇಕು. ಉತ್ತಮ ಅಭ್ಯಾಸಗಳನ್ನು ನಾವು ಮೈಗೂಡಿಸ್ಕೋಬೇಕು. ಮಕ್ಕಳೇ, ಬೆಳಗ್ಗೆ ಬೇಗ ಎದ್ದೇಳುವುದು, ಸಮಯ ಸಿಕ್ಕಾಗೆಲ್ಲ ಓದುವುದು, ಗುರು ಹಿರಿಯರನ್ನು ಗೌರವಿಸುವುದು, ತಂದೆ ತಾಯಿಯವರನ್ನು ಗೌರವಿಸುವುದು, ಅಕ್ಕದ ಪಕ್ಕದ ಮನೆಯವರನ್ನು ಕೂಡ ನಾವು ಗೌರವಿಸಬೇಕು, ಬೇರೆ ಧರ್ಮದ ಜನಾಂಗದವರನ್ನು ಕೂಡ ನಾವು ಪ್ರೀತಿಸಬೇಕು. ನೀವು ಒಂದು ತಿಳ್ಕೊಳ್ಳಿ, ನೀವು ಯಾರನ್ನು ದ್ವೇಷಿಸಬೇಕು ಅಂತಂದರೆ ನಿಮ್ಮ ಕಾಲೇಜಿನಲ್ಲಿ, ನಿಮ್ಮ ಶಾಲೆಯಲ್ಲಿ ಯಾರಾದರೂ ನಿಮಗಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳೋದಿರ್ತಾರಲ್ಲ ಅವರನ್ನು ನೀವು ದ್ವೇಷಿಸಬೇಕು. ಏನಂತ ದ್ವೇಷಿಸಬೇಕು? ಅವರು 95% ಅಂಕಗಳನ್ನು ತೆಗೆದುಕೊಂಡ್ರೆ ಅವ್ರಿಗಿಂತ ನಾನು 1 ಅಂಕನಾದರೂ ನಾನು ಜಾಸ್ತಿ ತೆಗೆದುಕೋಬೇಕು. ಈ ಮಟ್ಟದಲ್ಲಿ ನಮ್ಮ ಆಲೋಚನೆಗಳು ಇರಬೇಕಾಗ್ತದೆ. ನನ್ನ ಕ್ಲಾಸ್ನಲ್ಲಿರುವಂಥ ಒಂದು ಮಗು, ನನ್ನ ಫ್ರೆಂಡ್ 95 ಅಂಕಗಳನ್ನು ಪಡೀತಾ ಇದ್ದರೆ ನಾನೇನಾದರೂ 96% ತೆಗೆದುಕೊಳ್ಳೇಬೇಕು. ಆ ರೀತಿ ಗುರಿಯನ್ನು ಇಟ್ಟುಕೊಂಡು ನೀವು ಓದಬೇಕಾಗ್ತದೆ ಮಕ್ಕಳೇ. ಜೊತೆಗೆ ನೀವು ಓದುವಂಥ ಸಂದರ್ಭಗಳಲ್ಲಿ ಉತ್ತಮ ಸ್ನೇಹಿತರುಗಳನ್ನು ಆಯ್ಕೆ ಮಾಡ್ಕೋಬೇಕು. ಇವತ್ತಿನ ದಿನಗಳಲ್ಲಿ ಕೆಲವು ವಿದ್ಯಾರ್ಥಿಗಳ ಜೀವನ ಹಾಳಾಗುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ನಾವು ಉತ್ತಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ನಾವು ಎಡುತ್ತಾ ಇದ್ದೇವೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಕುಟುಂಬದಲ್ಲಿ ತುಂಬ ಬಡತನ ಇರ್ತದೆ, ಆದರೆ ನಾವು ಆ ಬಡತನದ ಕಡೆ ನಾವು ಗಮನವನ್ನು ಕೊಡೋಲ್ಲ. ಸ್ನೇಹಿತರು ಅವರು ಹೇಳುವಂಥ ಮಾತುಗಳನ್ನು ಕೇಳೋದು, ಸ್ನೇಹಿತರು ಯಾವ ರೀತಿ ವರ್ತಿಸ್ತಾರೆ, ಒಂದು ಕಡೆ ಹೇಳ್ತಾರೆ, ಒಬ್ಬರು ಕುದುರೆ ಮೇಲೆ ಹೋದರೆ ನಾವು ಕುದುರೆ ಮೇಲೆ ಹೋಗಬೇಕು ಅಂತ ಬಯಸ್ತಾರಲ್ಲ, ಆ ರೀತಿಯಲ್ಲಿ ನಾವು ಬಯಸಬಾರ್ದು. ನಾವು ಯಾವತ್ತೂ ನಾವು ಒಳ್ಳೆಯ ವಿದ್ಯಾವಂತರಾಗಬೇಕು. ನಮ್ಮ ಗುರಿ ಏನಿದೆ, ನಾವು ಏನು ಸಾಧಿಸಬೇಕು ಎಂಬುದು ಅತಿ ಮುಖ್ಯವಾಗಿ ನಾವು ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ನಾವು ನಡ್ಕೊಂಡು ಹೋಗಬೇಕಾಗ್ತದೆ. ಅದರಲ್ಲೂ ನೀವು ಮಕ್ಕಳೇ ಚೆನ್ನಾಗಿ ಓದುವಂಥ ವಿದ್ಯಾರ್ಥಿಗಳನ್ನು ನೀವು ಫ್ರೆಂಡ್ ಮಾಡ್ಕೋಬೇಕು. ನಾವು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಚೆನ್ನಾಗಿ ಓದುತ್ತಿರುವಂಥ ಸ್ನೇಹಿತರನ್ನ ನಾವು ಇಟ್ಕೊಳ್ತಾ ಇದ್ದೋ. ನಮಗೆ ಗೊತ್ತಾಗಲಿಲ್ಲ ಅಂದರೆ ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ದೋ. ಅವರು ಓದಿ ಮುಗಿಸಿರುವಂಥ ಪುಸ್ತಕಗಳನ್ನು ಇಸ್ಕೊಂಡು ನಾವು ಕಲೆಕ್ಟ್ ಮಾಡಿ ಓದ್ತಾ ಇದ್ದೋ. ಹಾಗಾಗಿ ವಿದ್ಯಾರ್ಥಿಗಳೇ, ಏನಿದ್ದೀರಿ ತಾವುಗಳು, ಚೆನ್ನಾಗಿ ಓದುವಂತಹ ಉತ್ತಮ ನಡೆನುಡಿಗಳನ್ನು ಒಳಗೊಂಡಿರುವಂಥ
ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಪೋಷಕರಿಗೆ ಒಂದು ಕಿವಿ ಮಾತು. ಪೋಷಕರಲ್ಲಿ ಏನಾಗಿದೆ ಅಂತಂದರೆ, ಇವತ್ತು ನಮ್ಮ ಮಕ್ಕಳನ್ನು ನಾವು ಸಾಮಾನ್ಯವಾಗಿ ನಾವು ಬೈದು ಬಿಡ್ತೀವಿ, ನನ್ನನ್ನು ಸೇರಿದ ಹಾಗೆ ಬೈದು ಬಿಡ್ತೀವಿ. ನನ್ನ ಮಗನೂ ಕೂಡ ಅದೇ ಶಾಲೆಯಲ್ಲಿ ಓದ್ತಾ ಇದ್ದಾನೆ, ನನ್ನ ಪಕ್ಕದ ಮನೆಯವರು ಕೂಡ ಅದೇ ಶಾಲೆಯಲ್ಲಿ ಓದ್ತಾ ಇದ್ದಾನೆ, ನಾನು ಅವ್ರಿಗಿಂತಲೂ ಕೂಡ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಆದರೂ ಕೂಡ ಫಲಿತಾಂಶ ಪರ್ಸೆಂಟೇಜ್ ಯಾಕೆ ನನ್ನ ಮಗ ಕಡಿಮೆ ತೆಗಿತಾ ಇದ್ದಾನೆ? ಅವರು ನೋಡಿದರೆ ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ, ಆ ಮಗುವಿನ ಕಡೆ ಗಮನವನ್ನೇ ಕೊಡೋದಿಲ್ಲ. ನಾವು ಇಷ್ಟು ಕೇರ್ ತಗೋತೀನಿ, ಆದರೂ ಕೂಡ ನನ್ನ ಮಗು 50%, ಅವರು ನೋಡಿದರೆ 95%. ನಮಗೆ ಕೆಲವು ಸಂದರ್ಭದಲ್ಲಿ ಪೋಷಕರಿಗೆ ಬೇಸರ ಆಗ್ತದೆ. ದಯಮಾಡಿ ನಾವು ಮಕ್ಕಳನ್ನು ಬೈಲಿಕ್ಕೆ ಹೋಗಬಾರ್ದು, ಅವರನ್ನು ಪ್ರೋತ್ಸಾಹಿಸಬೇಕು. ಮಕ್ಕಳನ್ನು ನೀನು ಈ ಸರಿ 50% ತೆಗೆದಿದೆಯಾ, ನೆಕ್ಸ್ಟ್ ಸರಿ ನೀನು 60 ತೆಗಿಲೇಬೇಕು. 60 ತೆಗಿದೆಯಾ, ವೆರಿ ಗುಡ್, ನೆಕ್ಸ್ಟ್ ಸರಿ ನೀನು 70 ತೆಗಿಬೇಕು. 70 ತೆಗಿದೆಯಾ, ವೆರಿ ಗುಡ್, ನೀನು 80 ತೆಗಿಬೇಕು. 80 ತೆಗಿದೆಯಾ, ವೆರಿ ಗುಡ್, ನೀನು 90 ತೆಗಿಬೇಕು. 90 ತೆಗಿದೆಯಾ, ವೆರಿ ಗುಡ್, 95 ತೆಗಿಬೇಕು. 95 ತೆಗಿದೆಯಾ, ವೆರಿ ಗುಡ್. ಇನ್ನು 5 ಯಾರಿಗೆ ಮಾರ್ಕ್ಸ್ ಬಿಡ್ತೀಯಾ, ಆ 5 ಮಾರ್ಕ್ಸ್ ಕೂಡ ಮಿಸ್ ಆಗದಲ್ಲೇ ಇರುವಂತೆ ನೋಡ್ಕೋಬೇಕು. ನಿನ್ನ ಕೈಲಿ ಸಾಧ್ಯವಿದೆ, ನೀನು ಮಾಡ್ತೀಯಾ, ಖಂಡಿತವಾಗ್ಲೂ ಓದ್ತೀಯಾ ಎಂಬುವಂತಹ ಆತ್ಮವಿಶ್ವಾಸವನ್ನು ತುಂಬಬೇಕು. ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು, ಬೆನ್ನು ತಟ್ಟಬೇಕು. ವೆರಿ ಗುಡ್, ನೀನು ಓದ್ತೀಯಾ. ನಮ್ಮ ಮನಸ್ಸಿನಲ್ಲಿ ಮಕ್ಕಳ ಮೇಲೆ ಎಷ್ಟೇ ಬೇಸರ ಇದ್ದರೂ ಕೂಡ ಮಕ್ಕಳ ಮುಂದೆ ನೀನು ಓದ್ತೀಯಾ, ನೀನು ಚೆನ್ನಾಗಿ ಓದ್ತೀಯಾ, ನಿನ್ನ ಕೈಲಿ ಸಾಧ್ಯ ಉಂಟು ಎಂಬುವಂಥ ಮಾತುಗಳನ್ನು ಆಡಿದರೆ ಮಕ್ಕಳಿಗೂ ಕೂಡ ಒಂದು ಆತ್ಮವಿಶ್ವಾಸ ಬರ್ತದೆ. ಪೋಷಕರೇ, ಇವತ್ತಿನ ದಿನಗಳಲ್ಲಿ ನಮ್ಮ ಮಕ್ಕಳನ್ನು ನಾವೇ ಸಮಾಧಾನ ಮಾಡಲಿ ಅಂದರೆ ಯಾರು ಸಮಾಧಾನ ಮಾಡ್ತಾರೆ? ನಾವು ಬೈತೀವಿ, ಹೊರಗಡೆಯವರು ಬೈತಾರೆ ಓದೋದಿಲ್ಲ ಅಂತ. ಖಂಡಿತವಾಗಲೂ ಇದನ್ನು ಬದಲಾವಣೆಯನ್ನು ಮಾಡಿಕೊಂಡು ನಮ್ಮ ಮಕ್ಕಳುಗಳನ್ನು ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಜೊತೆಗೆ ಮಕ್ಕಳಲ್ಲೂ ಕೂಡ ದೊಡ್ಡ ದೊಡ್ಡ ಕನಸುಗಳ ಬೀಜವನ್ನು ಬಿತ್ತಬೇಕಾಗ್ತದೆ. ನೀವು ಇವತ್ತಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ, ನಾನು ಒಂದು ಮರದ ವ್ಯಾಪಾರವನ್ನು, ಮರದ ಕೆಲಸವನ್ನು ಮಾಡ್ತಿದ್ರೆ ನಾವೇನು ಮಾಡ್ತೇವೆ, ನೀನು ಒಂದು ಮರದ ಅಂಗಡಿಯನ್ನು ಇಟ್ಕೊಬಿಡು. ನಾವೇನಾದರೂ ಒಂದು ಸ್ಕೂಟ್ರ್ ರಿಪೇರಿ ಮಾಡುವಂಥ ಅಂಗಡಿ ಇಟ್ಕೊಂಡಿದ್ರೆ, ನೀನು ದೊಡ್ಡ ಸ್ಕೂಟ್ರ್ ರಿಪೇರಿ ಮಾಡಿಕೊಡುವಂಥ ಅಂಗಡಿ ಇಟ್ಕೊಡ್ತೀನಿ. ನೋ, ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಡ್ಬೇಕು. ನೀನು ಒಳ್ಳೆ IAS ಆಫೀಸರ್ ಆಗ್ತೀಯಾ, IPS ಆಫೀಸರ್ ಆಗ್ತೀಯಾ, ಒಳ್ಳೆ ಸೈಂಟಿಸ್ಟ್ ಆಗ್ತೀಯಾ, ಒಳ್ಳೆ ಡಾಕ್ಟರ್ ಆಗ್ತೀಯಾ, ಒಳ್ಳೆ ಇಂಜಿನಿಯರ್ ಆಗ್ತೀಯಾ. ಈ ರೀತಿ ದೊಡ್ಡ ದೊಡ್ಡ ಕನಸುಗಳನ್ನು ನೀವು ಕಟ್ಟಿಕೊಡ್ಬೇಕಾಗ್ತದೆ. ನಮಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಗುಕೇಶ್ ಡಿ ವರ್ಲ್ಡ್ ಅತಿ ಕಿರಿಯ ವಯಸ್ಸಿನಲ್ಲಿ ಚಾಂಪಿಯನ್ಶಿಪ್ಪನ್ನು ಪಡ್ಕೊಂಡ್ರು ಅಲ್ವಾ? ಆ ಮಗುವನ್ನು 5 ವರ್ಷದಲ್ಲಿ ಇಂಟ್ರೂವ್ ಮಾಡ್ತಾರೆ, ನೀನು ಏನಾಗ್ತೀಯಪ್ಪ ಅಂತ. ಆ ಮಗು ಹೇಳ್ತದೆ, ನಾನು ಕಿರಿಯ ವಯಸ್ಸಿನಲ್ಲಿ ಚೆಸ್ ಚಾಂಪಿಯನ್ ಆಗಬೇಕು ಅಂತೇಳಿ, 5ನೇ ವಯಸ್ಸಿನ ಮಗುವಿನಲ್ಲಿ. ಹಾಗಾಗಿ ಮಕ್ಕಳೇ, ನೀವು ಕೂಡ ಕನಸುಗಳನ್ನು ಕಟ್ಕೋಬೇಕು, ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೋಬೇಕು. ಕನಸುಗಳು ಸುಲಭ. ನಾನು ಹೇಳ್ತಿದ್ದೀನಿ, ನೀವು ಯಾವ ಕನಸನ್ನು ಕಟ್ಕೊಂಡಿದ್ದೀರಾ ಆ ಕನಸನ್ನು ಈಡೇರಿಸುವುದು ತುಂಬ ಸುಲಭ, ವೆರಿ ವೆರಿ ಈಸಿ. ನೀವೇನೋ ಅನ್ಕೊಬಿಟ್ಟಿರಿ, ಕಷ್ಟ, ನನ್ನ ಕೈಲಾಗಲ್ಲ ಅನ್ಕೊಬಿಟ್ಟಿದ್ದೀರಿ. ಯಾವುದರಿಂದ? ನೀವು ತಪಸ್ಸಿಗೆ ಕುಳಿತಾಗೆ ಓದಬೇಕು, ಕುತ್ಕೊಂಡು ಚೆನ್ನಾಗಿ ಓದಬೇಕು. ನಾವು ಕೆಲವನ್ನ ಅಬ್ಸರ್ವ್ ಮಾಡ್ತೀವಲ್ಲ, ಕೆಲವು ಕೇಳ್ತಿರಲ್ಲ, ಅವ್ರ ಮಗಳು ಟಾಪರ್ ಅಂತೆ, 99 ಅಂತೆ. ನೋ, ಎಲ್ಲರ ಮೆದುಳು ಕೂಡ ಒಂದೇ. ಅವ್ರು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಜಾಸ್ತಿ ಮಾರ್ಕ್ಸ್ ಬಂದಿರ್ತದೆ. ಯಾರು ಹಾರ್ಡ್ ವರ್ಕ್ ಮಾಡಲ್ಲ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬರೋಲ್ಲ. ಸಿಂಪಲ್ ಸೂತ್ರ ತಿಳ್ಕೊಬಿಡಿ. ಯಾರು ಹೆಚ್ಚು ಓದ್ತಾರೆ ಅವ್ರಿಗೆ ಹೆಚ್ಚು ಅಂಕಗಳು ಬರ್ತದೆ, ಯಾರು ಕಡಿಮೆ ಓದ್ತಾರೋ ಅವ್ರು ಕಡಿಮೆ ಅಂಕಗಳು ಬರ್ತದೆ. ಅದು ಯಾವತ್ತೂ ಮನಸ್ಸಿನಲ್ಲಿ ಬರೆದಿಟ್ಕೋಬಿಡಿ. ಹಾಗಾಗಿ ತಾವುಗಳು ಹೆಚ್ಚು ಎಫರ್ಟನ್ನು ಹಾಕಿ ಓದಬೇಕು, ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಜೊತೆಗೆ ನಿಮ್ಮ ತಂದೆ ತಾಯಂದಿರು ಕೂಡ ನಿಮಗೆ ಕನಸನ್ನು ಕಟ್ಕೊಂಡಿದ್ದಾರೆ. ನನ್ನ ಮಗ ಒಳ್ಳೆ ಆಫೀಸರ್ ಆಗ್ತಾನೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ, ನನ್ನ ಮಗಳು ಒಳ್ಳೆ ಆಫೀಸರ್ ಆಗ್ತಾಳೆ, ಚೆನ್ನಾಗಿ ನೋಡ್ಕೊಳ್ತಾಳೆ. ಕನಸುಗಳನ್ನು ಕಟ್ಕೊಂಡಿದ್ದಾರೆ. ಇಲ್ಲಿ ಕೂತಿರುವಂಥ ತಂದೆ ತಾಯಿಗಳನ್ನು ನೀವು ಕಣ್ಣಾರೆ ಒಂದು ಸರಿ ನೋಡಬೇಕು, ಸುಮ್ಮನೆ ನೋಡೋದಲ್ಲ. ಅವರು ಕೆಲಸ ಮಾಡಬೇಕಾದಾಗ, ಅವರು ಪಾತ್ರೆ ತೊಳಿಬೇಕಾದಾಗ, ಬಟ್ಟೆ ತೊಳಿಬೇಕಾದಾಗ ಅವ್ರ ಕಣ್ಣುಗಳನ್ನು ದೂರದಲ್ಲಿ ನಿಂತ್ಕೊಂಡು ನೋಡಬೇಕು. ಕಣ್ಣೀರು ಬರ್ತದೆ ತಂದೆ ತಾಯಿಗಳನ್ನು ನೋಡಿದಾಗ. ಅವರು ಕನಸು ಕಟ್ಕೊಂಡಿರ್ತಾರೆ, ನನ್ನ ಮಗ ನನ್ನ ಮಗಳು ಚೆನ್ನಾಗಿ ಓದ್ತಾರೆ, ಒಳ್ಳೆ ಆಫೀಸರ್ ಆಗ್ತಾರೆ ಅಂತ. ಆ ಕನಸನ್ನು ತಾವುಗಳು ನೆನಸು ಮಾಡಬೇಕು, ಸುಳ್ಳು ಮಾಡಬಾರ್ದು.
ನೆನಸಾಗಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕು, ಅದರಿಂದ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಾವು ನೀವು ಕಂಡ ಹಾಗೆ ನಿಮ್ಮ ತಂದೆ ಯಾರಾದರೂ ಮನೇಲಿ ಹೊಸ ಬಟ್ಟೆಯನ್ನು ಹೊಲಿಸ್ಕೊಳ್ಳಿ ಅಂದರೆ ಅವ್ರು ಹೇಳ್ತಾರೆ, ಬೇಡ ನನ್ನ ಹತ್ರ 10 ಜೊತೆ ಬಟ್ಟೆ ಇದ್ದಾವೆ, ನನಗೆ ಬೇಡ, ನನ್ನ ಮಗನಿಗೆ ಹೊಲಿಸ್ಕೊಡು, ನನ್ನ ಮಗಳಿಗೆ ಹೊಲಿಸ್ಕೊಡು ಬಟ್ಟೆನ ಅಂತಾರೆ. ನಿಮ್ದೊಂದು ಸಣ್ಣ ಬರ್ತ್ಡೇ ಬಂದರೂ ಸಾಕು ಬಟ್ಟೆ ತಗೊಡ್ತಾರೆ. ಇವೇನು ಕೇಳಕ್ಕೆ ಎಲ್ಲನೂ ಕೊಡಿಸ್ತಾರೆ. ಮಗನಿಗೂ ಅಷ್ಟೇ, ಮಗಳಿಗೂ ಅಷ್ಟೇ, ತಾಯಿನೂ ಅಷ್ಟೇ. ಬೇಡ ರೀ, 10 ಸೀರೆ ಇದಾವೆ ನನ್ನ ಹತ್ರ ಸಾಕು, ಅಯ್ಯೋ ಅದನ್ನೇ ಹಾಕಿಕೊಂಡು ಹೊರದ್ರೆ ಸಾಕು, ನನ್ನ ಮಗಳಿಗೆ ತಗೊಡಿ ಅಂತಾರೆ. ಅದರ ಅರ್ಥ ಏನಪ್ಪ ಅಂದರೆ ಅವರೆಲ್ಲ ಸಂಪೂರ್ಣ ಅವರ ಜೀವನವನ್ನೇ ನಿಮ್ಮ ಮೇಲೆ ಇಟ್ಟಿರ್ತಾರೆ. ಹಾಗಾಗಿ ತಂದೆ ತಾಯಿಗಳಿಗೆ ಮೋಸ ಮಾಡಬೇಡಿ, ಚೆನ್ನಾಗಿ ಓದಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ತಾವುಗಳು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭಗಳಲ್ಲಿ ಕಡಿಮೆ ಪೋಸ್ಟ್ ಇದೆ, ಸಿಗುತ್ತೋ ಸಿಗೋದಿಲ್ವಾ ಎಂಬುವಂಥ ಒಂದು ಬೇಡವೋ ಎಂಬುವಂಥ ಮನಸ್ಸನ್ನು ಇಟ್ಕೊಂಡಿರ್ತೀವಿ. ಒಂದೇ ಪೋಸ್ಟ್ ಇದ್ರೂ ಕೂಡ ಆ ಪೋಸ್ಟಿಗೆ ನನಗೇ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ನೀವು ಅಭ್ಯಾಸವನ್ನು ಮಾಡಿ, ನಿಮಗೆಲ್ಲ ಒಳ್ಳೆಯದಾಗ್ತದೆ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ಚೆನ್ನಾಗಿ ಓದಿ, ಉದ್ಯೋಗ ಅದರಟ್ಟು ಅದೇ ಬರ್ತದೆ. ನಾನು ಸುಮಾರು ಒಂದು 4 ಉದ್ಯೋಗವನ್ನು ಬದಲಾಯಿಸಿದ್ದೇನೆ, ಸರ್ಕಾರಿ ನೌಕರಿಯನ್ನು. ಹಾಗಾಗಿ ಯಾರು ಚೆನ್ನಾಗಿ ಓದ್ತಾರೆ ಅವರಿಗೆ ಸರ್ಕಾರಿ ನೌಕರಿ ಹುಡುಕಬೇಕಾಗಿಲ್ಲ, ಅದರಟ್ಟು ಅದೇ ಬರ್ತದೆ. ಹಾಗಾಗಿ ಚೆನ್ನಾಗಿ ಓದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಮೊಬೈಲ್ಗಳನ್ನು ಬಳಸಬೇಡಿ, ಬಳಸಿ ನೀವು ಓದುವುದಕ್ಕೆ ಬಳಸಿ. ಕೆಲವು ಮಕ್ಕಳನ್ನು, ಕೆಲವು ಮನೆಗಳನ್ನು ನೋಡಿದರೆ ನಾವು ಇವತ್ತು ಕೆಲವು ನೋಡ್ತಾ ಇದ್ದೀವಿ, ಅವರ ಅಪ್ಪ ಅಮ್ಮ ಮೊಬೈಲ್ ಕೊಡಲಿಲ್ವಂತೆ, ಅವರ ಅಮ್ಮನನ್ನೇ ಮಗು ಸಾಯಿಸಿದ್ದಾನೆ, ಮಗಳೇ ಸಾಯಿಸಿದ್ದಾಳೆ. ನಾವು ನೀವೆಲ್ಲ ನೋಡ್ತಾ ಇದ್ದೀವಲ್ವ. ಮೊಬೈಲ್ಗಳನ್ನು ಬೇಡ. ಮೊಬೈಲ್ ಏನಕ್ಕೆ? ಮೊಬೈಲಲ್ಲಿ ನಾವು ಕೇವಲ ಬರೀ ಆ ಟಿಕ್ಟಾಕ್ಗಳನ್ನು ನೋಡುವುದು, ಇನ್ನೆಂಥದ್ದು ಮೆಸೇಜ್ಗಳನ್ನು ನೋಡುವುದು, ವೇಸ್ಟು, ಸಮಯ ವೇಸ್ಟು. ಯಾವ ವಿದ್ಯಾರ್ಥಿ ಹೆಚ್ಚು ಮೊಬೈಲ್ ನೋಡ್ತಾನೆ ಅದು ವ್ಯರ್ಥ. ಇನ್ನೊಂದು ತಿಳ್ಕೊಬೇಡಿ, ಯಾವ ವಿದ್ಯಾರ್ಥಿ ಜಾಸ್ತಿ ಮಾತಾಡಬಾರ್ದು, ಓದಿದ್ದೆಲ್ಲ ಮರ್ತೋಗ್ತದೆ. ನನ್ನ ಸ್ನೇಹಿತರು ಇದ್ದರು, ಅವ್ರು ಮಾತಾಡ್ತಿರ್ಲಿಲ್ಲ. ನನ್ನ ಸ್ನೇಹಿತರು ಅನ್ನೋದಕ್ಕಿಂತ ನಮ್ಮ ಅಕ್ಕ ಒಬ್ಬರಿದ್ರು, ಹೀಗೆ ಮಾತಾಡ್ತಾ ಕೂತಿರೋರು. ಏನೋ ಬರಕ ಕೂತ್ಕೊಳ್ಳೋಕಂದ್ರೆ ನಿನ್ನ ಹತ್ರ ಅರ್ಧ ಗಂಟೆ ಟೈಮ್ ಎಷ್ಟಾಗಿದೆ, ನಾನು ಓದ್ಕೋಬೇಕು ಹೋಗೋನವ್ರು. ಅವರಿಗೆ ಬೆಂಗಳೂರಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ. ನಾವು ಮನೆಯಲ್ಲಿ 8 ಜನ ಮಕ್ಕಳಿದ್ದೇವೆ, 8 ಜನವೂ ಕೂಡ ಆಫೀಸರ್ ಆಗಿದ್ದೀವಿ. 8 ಜನವೂ ಸರ್ಕಾರಿ ನೌಕರಿ ಗೆಜೆಟೆಡ್ ಆಫೀಸರ್ಗಳೇ ಆಗಿದ್ದೀವಿ. ಅದರ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ತಂದೆ ನಮ್ಮ ಬಗ್ಗೆ ಇಟ್ಟಂಥ ಕಾಳಜಿ. ಪ್ರತಿ ತಿಂಗಳಿಗೊಂದ್ಸರಿ ಶಾಲೆಗೆ ಹೋಗ್ತಿದ್ರು, ಗಮನಿಸ್ತಾ ಇದ್ರು, ಅವ್ರು ಹೇಗೆ ಓದ್ತಿದ್ದಾರೆ, ಹೇಗೆ ಬರಿತಾ ಇದ್ದಾರೆ, ಕ್ರಾಸ್ ಚೆಕ್. ಜೊತೆಗೆ ನೋಡಿ ಅವ್ರು ಎಷ್ಟು ಬುದ್ಧಿವಂತರು ಅಂದರೆ, ರೈತರು ಅವರು. ಹಿರಿಯ ಅಣ್ಣನಿಗೆ 2ನೇ ಅಕ್ಕ, 2ನೇ ಅಕ್ಕಂಗೆ ನೆಕ್ಸ್ಟ್ 3, ಅವ್ರವ್ರವ್ರು ಕ್ವಶನ್ ಕೇಳ್ತಾ ಬರೋದು, ಕ್ವಶನ್ ಕೇಳಿ ಆನ್ಸರ್ ಹೇಳೋದು. ಇಲ್ಲಾಂದ್ರೆ ಚೆನ್ನಾಗಿ ಪೆಟ್ಟು ಕೊಡ್ತಾ ಇದ್ರು. ಪೆಟ್ಟು ಕೊಡಿ ಅಂತ ಅಲ್ಲ, ಗಮನಿಸಿ ದಯಮಾಡಿ. ಮಕ್ಕಳು ಏನು ಓದ್ತಾ ಇದ್ದಾರೆ, ಬರೀತಾ ಇದ್ದಾರೆ, ಗಮನಿಸಿ. ಖಂಡಿತವಾಗ್ಲೂ ಮೊಬೈಲನ್ನು ಬಳಸಬೇಡಿ. ಮೊಬೈಲ್ ಯಾವತ್ತೂ ಒಳ್ಳೆಯದಲ್ಲ, ನಿಮ್ಮ ಓದಿರುವುದನ್ನು ಕೂಡ ಮರೆಸ್ತದೆ. ಟಿ ವಿಯನ್ನು ನೋಡಬೇಡಿ, ಫ್ರೆಂಡ್ಸ್ಗಳ ಜೊತೆ ಹೆಚ್ಚು ಮಾತನಾಡಬೇಡಿ. ಇವತ್ತಿನ ದಿನಗಳಲ್ಲಿ ಒಂದು ಬಸ್ ಹತ್ತು ಕೂತ್ಕೊಂಡಾಗಲೂ ನನಗೆ ಕೆಲವು ಸಂದರ್ಭಗಳಲ್ಲಿ ಬೇಸರ ಆಗ್ತದೆ. ಬಸ್ಸಿನಲ್ಲೂ ಕೂಡ ಕೆಲವು ಮಕ್ಕಳು ಮ್ಯೂಸಿಕನ್ನು, ಹಾಡನ್ನು ಹಾಕೊಂಡು ಕೇಳ್ತಾ ಇರ್ತಾರೆ. ನೀವು ಹಾಡು ಕೇಳಬಾರ್ದು ಮಕ್ಕಳು, ನೀವು ಹಾಡು ಕೇಳಬಾರ್ದು, ಟಿ ವಿ ನೋಡಬಾರ್ದು, ಮೊಬೈಲ್ ನೋಡಬಾರ್ದು, ಸಿನಿಮಾ ನೋಡಬಾರ್ದು, ಮನೋರಂಜನೆ ನೋಡಬಾರ್ದು. ನಿಮ್ಮ ಗುರಿ ಒಂದೇ, ನಿಮ್ಮ ಓದಿ ಮುಗಿಸಿ ಸರ್ಕಾರಿ ನೌಕರರಾಗೋವರೆಗೆ, ಒಳ್ಳೆ ಆಫೀಸರ್ ಆಗೋವರೆಗೆ ನೀವು ತಪಸ್ಸಿಗೆ ಕೂತ್ಕೊಂಡಾಗೆ ಓದಿದಾಗ ಮಾತ್ರ ನಿಮ್ಮ ತಂದೆ ತಾಯಿಯವರ ಕನಸನ್ನು ನೆನಸು ಮಾಡಲಿಕ್ಕಾಗ್ತದೆ. ನಿಮ್ಮ ಕೈಲಿ ಖಂಡಿತ ಸಾಧ್ಯ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಲಿಕ್ಕೆ ಬಂದಿರೋವರು ನೀವು ಸಾಧಾರಣ ವ್ಯಕ್ತಿಗಳಲ್ಲ, ಸಾಧಾರಣ ಮಕ್ಕಳಲ್ಲ. ನಿಮ್ಮನ್ನೊಂಥರ ಫಿಲ್ಟ್ರ್ ಮಾಡಿದ್ದಾರೆ. ಫಿಲ್ಟ್ರ್ ಅಂದರೆ ಗೊತ್ತಾ? ಫಿಲ್ಟ್ರ್ ಮಾಡಿ ಮೇಲ್ಗಡೆ ಕಾಫಿ ಟೀ ಮಾಡಿದಾಗ ಮೇಲ್ಗಡೆ ವೇಸ್ಟೇಜ್ ಹೋಗ್ಬಿಟ್ಟು ಕೆಳಗಡೆ ಚೆನ್ನಾಗಿರೋ ಕಾಫಿ ಟೀ ಬರುತ್ತಲ್ಲ, ಆ ರೀತಿಯಲ್ಲಿ ನಿಮ್ಮನ್ನು ಫಿಲ್ಟರ್ ಮಾಡಿರುವಂಥ ವಿದ್ಯಾರ್ಥಿಗಳಾಗಿದ್ದೀರಿ. ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ, ಚೆನ್ನಾಗಿ ಓದಿ ಅಂತ 10 ಸಾರಿ ಹೇಳಿದ್ದೀನಿ ನಿಮಗೆ. ಚೆನ್ನಾಗಿ ಓದೋದ್ರಿಂದ ಮಾತ್ರ ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಸಂಸ್ಥೆ ಯಾವ ರೀತಿ ಸಮಾಜಕ್ಕೆ ಸಹಾಯ ಹಸ್ತವನ್ನು ನೀಡ್ತಿದೆಯೋ
ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ನೀವು ಕೂಡ ಸಹಾಯ ಹಸ್ತವನ್ನು ನೀಡುವಂಥ ಕೊಡುಗೈ ದಾನಿಗಳಾಗಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಹೆಸರನ್ನು ತನ್ನಿ, ಒಳ್ಳೆಯ ಪ್ರಜೆಗಳಾಗಿ ಅಂತ ಹಾರೈಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶೈಕ್ಷಣಿಕವಾಗಿ ಮಿತವಾದ ಮಾತು, ಹಿತವಾದ ಮೊಬೈಲ್ ಬಳಕೆ ಇರಲಿ ಅನ್ನುವಂಥ ಕಿವಿಮಾತನ್ನ ಉದ್ಘಾಟನದ ನುಡಿಗಾಗಿ ನೀಡಿದಂಥ ತಮಗೂ ಕೂಡ ಜೋರಾದ ಕೈ ಚಪ್ಪಾಳಿಯೊಂದಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ಬಂಧುಗಳೇ, ಕಾರ್ಯಕ್ರಮದ ಪ್ರಮುಖ ಹಂತದಲ್ಲಿ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ. ವಿಶೇಷವಾಗಿ ಉತ್ತಮ ಶಿಕ್ಷಣ ನೀಡಲು ಆರೋಗ್ಯದ ಶಿಕ್ಷಣಕ್ಕಾಗಿ ತಮ್ಮ ಪ್ರೋತ್ಸಾಹದಾಯಕ ವಿದ್ಯಾರ್ಥಿ ವೇತನ ವಿತರಣೆಯನ್ನ ಮುಂದುವರಿಸುತ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಮೊದಲಿಗೆ ನಮ್ಮ ಇಂದಿನ ಅತಿಥಿಯಾದಂತಹ ಶ್ರೀಯುತ ಗಣಪತಿ ಗೌಡ ಎಸ್, ಪ್ರಾಂಶುಪಾಲರು, ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟ, ಇವರು ವಿದ್ಯಾರ್ಥಿ ವೇತನ ವಿತರಣೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಮೊದಲ ವಿದ್ಯಾರ್ಥಿ ಗವರ್ಮೆಂಟ್ PU ಕಾಲೇಜ್ ಗರ್ಲ್ಸ್ ಬನ್ಮಠ ತುಷಾರ, ದಯವಿಟ್ಟು ವೇದಿಕೆಗೆ ಆಗಮಿಸಿ ವಿದ್ಯಾರ್ಥಿ ವೇತನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಬಂದ ವಿದ್ಯಾರ್ಥಿ ರಂಗನಾಥ್ ದೇವಪ್ಪ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರಂಗನಾಥ್ ದೇವಪ್ಪ ಇವರಿಗೂ ಶ್ರೀಯುತ ಗಣಪತಿ ಗೌಡ ಎಸ್ ಇವರು ವಿದ್ಯಾರ್ಥಿ ವೇತನವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರೋತ್ಸಾಹದಾಯಕ ಕೈ ಚಪ್ಪಾಳೆ ನಿರಂತರವಾಗಿ ಬರಲಿ ಅಂತ ಹೇಳಿ ಕೇಳ್ಕೊಳ್ತಾ, ಧನ್ಯವಾದಗಳು. ಶ್ರೀಯುತ ರಂಗನಾಥ್ ದೇವಪ್ಪ ಮುಂದಿನ ವಿದ್ಯಾರ್ಥಿ. ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ನವರು ಆಯೋಜಿಸಿರುವುದು. ತಮ್ಮೆಲ್ಲರ ಪ್ರೀತಿಪೂರ್ವಕ ಪ್ರೋತ್ಸಾಹದಾಯಕ ಕೈ ಚಪ್ಪಾಳೆ ನಿರಂತರವಾಗಿ ಕೇಳಿಕೊಳ್ಳುತ್ತಾ, ಇದೀಗ ಮುಂದಿನ ನಮ್ಮ ಅತಿಥಿ ವಿದ್ಯಾರ್ಥಿ ವೇತನವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸುಮಾ ಲಕ್ಷ್ಮಿ, ಶ್ರೀ ಗೋಕರ್ಣನಾಥ ಕಾಲೇಜ್ ಕುದ್ರೋಳಿ. ಸುಮಾ ಲಕ್ಷ್ಮಿ ಇದ್ದಾರಾ? ಆದಷ್ಟು ಬೇಗ ವೇದಿಕೆ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಗೋಕರ್ಣನಾಥ ಕಾಲೇಜಿನ ವಿದ್ಯಾರ್ಥಿನಿ ಸುಮಾ ಲಕ್ಷ್ಮಿ ಮುಂದಿನ ವಿದ್ಯಾರ್ಥಿ ವೇತನವನ್ನ ಪಡ್ಕೊಳ್ತಿದ್ದಾರೆ ಡಾಕ್ಟರ್ ವೀಣಾ KR ಭಗವಾನ್ ಇವರಿಂದ. ಮುಂದಿನ ವಿದ್ಯಾರ್ಥಿ, ಜೋರಾದ ಕೈ ಚಪ್ಪಾಳೆ ಬರಲಿ, ನಾರಾಯಣಗುರು PU ಕಾಲೇಜ್ ಮಂಗಳೂರು, ಇದರ ಆಕಾಶ್. ಸಾರ್ಥಕತೆಯ ಬದುಕಿನಲ್ಲಿ ವಿದ್ಯಾರ್ಥಿ ಜೀವನದ ಪ್ರಜ್ವಲತೆಗೆ ತಮ್ಮೆಲ್ಲರ ಪ್ರೀತಿಯ ಕೈ ಚಪ್ಪಾಳೆ ಪ್ರೋತ್ಸಾಹದಾಯಕವಾಗಿ ನಿರಂತರವಾಗಿ ಬರಲಿ ಅನ್ನುವಂತಹ ರೀತಿಯಲ್ಲಿ ಕೇಳಿಕೊಳ್ಳುತ್ತಾ, ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ವೇತನವನ್ನ ಕಾರ್ಯಕ್ರಮದ ಮುಂದಕ್ಕೆ ನಾವು ನೀಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನದಿಂದ ಗೌರವಿತ ನುಡಿಗಾಗಿ ನಮ್ಮ ಗಣಪತಿ PU ಕಾಲೇಜ್ ಮಂಗಳೂರು ಯೂನಿವರ್ಸಿಟಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಗಣಪತಿ ಗೌಡ ಎಸ್ ಇವರ ನುಡಿಗಾಗಿ ತಮ್ಮೆಲ್ಲರ ಕೈ ಚಪ್ಪಾಳೆ. ಇಂದಿನ ಈ ಅದ್ಭುತ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯರು ಮತ್ತು ವಿಶ್ವವಿದ್ಯಾನಿಲಯದ ಹಿಂದಿನ ಸೂಪ್ರಿಟೆಂಡೆಂಟ್ ಆಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಹರೀಶ್ ಕುಮಾರ್ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಶ್ರೀ HR ಈಶ್ವರ್ ಅವರೇ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾರ್ ಸ್ಟ್ರೀಟಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಜಯಕರ್ ಭಂಡಾರಿ ಅವರೇ, ಅಶ್ವಿನಿ ಶೆಟ್ಟಿ ಅವರೇ, ವೀಣಾ ಭಗವಾನ್ ರವರೇ, ಅದೇ ರೀತಿ ಭಾರತ್ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಶ್ರಫ್ MC ಅವರೇ, ಬಹುಶಃ ಈ ಒಂದು ಕಾರ್ಯಕ್ರಮ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈ ಹಾಲಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಅಧ್ಯಕ್ಷರನ್ನು ಒಳಗೊಂಡಂತೆ ಸಂಘಟಕರ ಒಂದು ಆಸೆ. ಆ ಕಾರಣಕ್ಕಾಗಿ ಅವರು ಹಲವು ಬಾರಿ ಕಾರ್ಯಕ್ರಮವನ್ನು ದಿವಸಗಳನ್ನು ಹಿಂದೆ ಮುಂದೆ ಮಾಡಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಈ ಕಾಲೇಜು 156 ವರ್ಷಗಳ ಗತ ವೈಭವವನ್ನು ಹೊಂದಿರತಕ್ಕಂಥದ್ದು. ಈ ಗತ ವೈಭವವನ್ನು ಹೊಂದಿರತಕ್ಕಂಥ ಈ ಒಂದು ರವೀಂದ್ರ ಕಲಾಭವನದಲ್ಲಿ ಈ ಒಂದು ಭವ್ಯ ಮತ್ತು ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದು, ಸ್ವಾರ್ಥರಹಿತವಾಗಿ ಮತ್ತು ಜನಪರ ಚಿಂತನೆಯಿಂದ ಮತ್ತು ಸದುದ್ದೇಶವನ್ನು ಇಟ್ಟುಕೊಂಡು ನಡೆಸಿರ್ತಕ್ಕಂಥ ಈ ಕಾರ್ಯಕ್ರಮ ಆಗ್ತಾ ಇರುವುದರಿಂದ ಅದಕ್ಕೆ ಅದರೇ ಆದಂಥ ಮಾನ್ಯತೆ ಸಿಗಬೇಕು ಅನ್ನುವಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡವರು ಇದರ ಹಿಂದೆ ಯಾವ ದಿವಸ ಆದರೂ ಸರಿ ನಮಗೆ ಫ್ರೀ ಇದ್ದಾಗ ಹಾಲ್ ಬೇಕು ಅಂತ ಕಾದು ಈ ದಿವಸಕ್ಕೆ ಅದನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಸೊ ಆದ್ರಿಂದ ಕಾರ್ಯಕ್ರಮದ ಆಯೋಜಕರು ಯಾವ ಚಿಂತನೆಯಲ್ಲಿ ಇರ್ತಾರೆ,
ಯಾವ ರೀತಿಯ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ರಲ್ಲಿ ಇದು ನಮಗೆ ಮೂಲಭೂತವಾಗಿ ಕಂಡು ಬರ್ತಕ್ಕಂಥ ವಿಷಯ. ದಯವಿಟ್ಟು ಒಂದು ಚಪ್ಪಾಳೆಯನ್ನ ಅವರನ್ನ ಗೌರವಿಸಿ. ಈ ಕಾರ್ಯಕ್ರಮ ಇಷ್ಟೊಂದು ಜನರು ಬಂದು ಸೇರಿದ್ದಾರೆ, ಬಹಳಷ್ಟು ಅದಕ್ಕೆ ಪ್ರಚಾರ ಕೊಟ್ಟಿಲ್ಲ. ಆ ಒಂದು ಸಂದೇಶದ ಮುಖಾಂತರವಾಗಿ ಜನ ಬಂದಿರತಕ್ಕಂಥದ್ದು ಮತ್ತು ಈ ಒಂದು ಸಂದರ್ಭದಲ್ಲಿ ಅದು ಹೇಗೆ ನಡೀತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಕೇಳಿದಾಗ ಅಶ್ರಫ್ರವರು ಹೇಳಿದ್ರು, ನಾವು ಎಲ್ಲ ಒಂದು ಗೆಳೆಯರ ಬಳಗ ಸೇರಿಕೊಂಡು ನಡೆಸ್ತಾ ಇರತಕ್ಕಂಥ ಒಂದು ಈ ಕಾರ್ಯಕ್ರಮ ಇದು ಅಷ್ಟು ಸುಲಭವಾಗಿರ್ತಕ್ಕಂಥ ಮಾತಲ್ಲ. ಯಾಕಂತ ಹೇಳಿದ್ರೆ ನಮಗೆ ಗೆಳೆಯರು ಹಲವರಿದ್ದಾರೆ, ಆದರೆ ಎಲ್ಲ ಗೆಳೆಯರು ಇಂತಹ ಸಮಾರಂಭಕ್ಕೆ ಸಹಾಯಕರಾಗಿ ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎನಿಥಿಂಗ್ ಈಸ್ ಪಾಸಿಬಲ್, ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಹ್ಯಾವ್ ದ ರೈಟ್ ಪೀಪಲ್ ಟು ಸಪೋರ್ಟ್ ಯು. ನಿಮಗೆ ನಿಮ್ಮ ಉದ್ದೇಶವನ್ನು ಈಡೇರಿಸಲಿಕ್ಕೆ, ನಿಮ್ಮ ಚಿಂತನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ಜಾರಿಗೊಳಿಸಲಿಕ್ಕೆ ಸಮಾನ ಮನಸ್ಕರು ಇದ್ದಾಗ ಮಾತ್ರ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಸಾಧ್ಯ. ಅಂತ ಒಂದು ಟೀಮ್ ನಿಮ್ಮ ಸಂಗಡ ಇದೆ, ಬಹುಶಃ ಅಲ್ಲೆಲ್ಲ ನಿಂತಿದ್ದಾರೆ. ಸೊ ಆ ಟೀಮ್ ಏನಿದೆಯಲ್ವಾ, ಅದು ಇಡೀ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಎಷ್ಟು ಅಚ್ಚುಕಟ್ಟತನ. ಬಹುಶಃ ನೀವು 3 ಗಂಟೆ ಆರಂಭವಾದರೂ ಕೂಡ ಅದಕ್ಕೆ ಸಮಯಕ್ಕೆ ಎಲ್ಲಿಯೂ ಧಕ್ಕೆ ಆಗದೆ ಇದ್ದ ಹಾಗೆ 1 ಗಂಟೆಯಿಂದ ಆರಂಭವಾಗಿರ್ತಕ್ಕಂಥ ರಿಜಿಸ್ಟ್ರೇಷನ್ಗಳಿರ್ಬೋದು, ಎಲ್ಲವುಗಳನ್ನು ಕೂಡ ಇರ್ಬೋದು, ಸ್ವಯಂ ಸೇವಕರಾದಿಯಾಗಿ ಎಲ್ಲ ಕೆಲಸವನ್ನು ಮಾಡ್ಕೊಳ್ತಾ ಎಷ್ಟು ಅಚ್ಚುಕಟ್ಟಾಗಿ ನೀಡಿದ್ದಾರೆ ಅನ್ನುವಂಥದ್ದು, ಅದು ನೀವು ಕಟ್ಟಿರ್ತಕ್ಕಂಥ ಸಂಸ್ಥೆಯ ಹಿಂದೆ ಇರ್ತಕ್ಕಂಥ ಪರಿಶ್ರಮ ಮತ್ತು ನಿಮ್ಮ ತ್ಯಾಗ ಇಲ್ಲಿ ಖಂಡಿತವಾಗಿಯೂ ಪ್ರಶಂಸನೀಯವಾಗಿರ್ತಕ್ಕಂಥದ್ದು ಸರ್. ಸೊ ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳನ್ನ ಇಲ್ಲಿ ಮುಖ್ಯವಾಗಿಟ್ಟುಕೊಂಡು ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟು ಅವರನ್ನ ಪ್ರೇರೇಪಿಸಿ ಮುಂದಿನ ಹಂತದಲ್ಲಿ ಅವರು ಯಶಸ್ಸನ್ನ ಕಾಣಬೇಕು ಅನ್ನುವಂಥ ಒಂದು ಉತ್ಕಟವಾಗಿರ್ತಕ್ಕಂಥ ಆಲೋಚನೆಯನ್ನ ಹೊಂದಿರತಕ್ಕಂಥದ್ದು ಸಂಸ್ಥೆ. ಆದ್ರೆ ಏನಾದರೂ ಮಾಡು ಕೈಗೆ ದೊರೆತು ಜುಗುವ, ನಾನೇನು ಹುಲುಕಡ್ಡಿ ಎಂದು ತಿಳಿಯಬೇಡ, ಹೀಲಮಾವುದು ಇಲ್ಲ ಜಗದ ಗುಡಿಯುಳಗದಿ ಮಂಕುತಿ ಅಂತ DVG ಅವರು ಹೇಳ್ತಾರೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ಯಾವಾಗೂ ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು, ನಾವು ಬಹಳಷ್ಟು ಸಲ ಸರ್ ಈಗ ಹೇಳಿದ್ರು ಅನೇಕ ವಿಷಯಗಳ ಕುರಿತು ನಾವು ಹೇಗೆ ಇರಬೇಕು, ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥವ್ರ ಕರ್ತವ್ಯ ಏನು ಅನ್ನುವಂಥದ್ದು. ಸೊ ಕರ್ತವ್ಯ ಅಂತ ಹೇಳಿದ್ರೆ ಯಾವುದೇ ವಿಷಯದಲ್ಲಿಯೂ ಕೂಡ ನೀವು ಪ್ರಯತ್ನಶೀಲರಾಗದೇ ಇದ್ದರೆ, ಪ್ರಯತ್ನ ಇಲ್ಲದೇ ಇದ್ದರೆ ಯಾವುದೂ ಕೂಡ ನಿಮಗೆ ಜಯ ಸಿಗಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಸೊ ಪ್ರಯತ್ನ ಇಲ್ಲದೆ ನಿಮಗೆ ಅದೃಷ್ಟ ಬರಬಹುದು. ಆ ಅದೃಷ್ಟ ಶಾಶ್ವತವಾಗಿ ನಿಲ್ಲುವಂಥದ್ದಲ್ಲ, ಅದು ಎಲ್ಲೋ ಒಂದು ಯಕಶ್ಚಿತವಾಗಿ ಬಂದು ಹೋಗ್ಬೋದು, ಎಲ್ಲೋ ಒಂದು ಲಾಟ್ರಿ ಹೊಡಿಬಹುದು, ಏನೋ ನಿಮಗೆ ಅಚಾನಕವಾಗಿ ನಿಮಗೇನೋ ಸಿಗಬಹುದು. ಆದರೆ ಪ್ರಯತ್ನದ ಮೂಲಕವಾಗಿ ಸಿಗುವ ಒಂದು ಫಲ ಏನಿದೆಯಲ್ವಾ, ಅದು ಶಾಶ್ವತವಾಗಿ ಸಿಗುವಂತ ಫಲ, ಅದನ್ನೇ ಹೇಳಿರ್ತಕ್ಕಂಥದ್ದು ಸರ್. ಸೊ ನೀವು ನಿಮ್ಮ ಜೀವನ ಏನು ಈ ಶಿಕ್ಷಣದ ಅವಧಿಯಲ್ಲಿ, ವಿದ್ಯಾರ್ಥಿಯ ದಶೆಯಲ್ಲಿ ನೀವು ಹೇಗೆ ನಿಮ್ಮ ದಿನನಿತ್ಯದ ಕಾರ್ಯವನ್ನು ನಡೆಸ್ತೀರಿ, ನಿಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕಂತ ಆಲೋಚಿಸ್ತೀರಿ, ನೀವು ಏನಾಗಬೇಕು ಎಂದು ಆಲೋಚಿಸ್ತೀರಿ, ನನ್ನ ಮುಂದಿನ ಧ್ಯೇಯ ಏನು ಅನ್ನುವಂಥದ್ದನ್ನು ಚಿಂತಿಸ್ತೀರಿ, ನನ್ನ ತಂದೆ ತಾಯಿಗಳು ನನ್ನನ್ನು ಯಾವ ಕಾರಣಕ್ಕಾಗಿ ಬೆಳೆಸ್ತೀರಿ ಅಂತ ಚಿಂತಿಸ್ತೀರಿ. ಈ ಎಲ್ಲ ಚಿಂತನೆಗಳು ಇದ್ದಾವಾಗ ಮಾತ್ರ ನೀವು ಒಬ್ಬ ಪರಿಪೂರ್ಣ ವಿದ್ಯಾರ್ಥಿಯಾಗಿ ಹೊರಹೊಮ್ತೀರಿ. ನೀವು ಸಾಧಿಸಬೇಕಾದದನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಆ ದಿಶೆಯಲ್ಲಿ ಈ ಒಂದು ಸಂಸ್ಥೆ ನಿಮ್ಮನ್ನ ಒಂದು ಪ್ರೋತ್ಸಾಹಕವಾಗಿ ನಿಮ್ಮನ್ನ ಇಲ್ಲಿ ಕರೆದು, ನಿಮಗೆ ಭವಿಷ್ಯವಿದೆ, ನಿಮ್ಮ ಸಂಗಡ ನಾವಿದ್ದೀವಿ, ನಿಮಗೆ ಹೆದರ್ಕೊಳ್ಬೇಡಿ. ಸೊ ಬಡತನ ಎಲ್ಲರಿಗೂ ಇರುತ್ತೆ, ಬಡತನವನ್ನು ಮೆಟ್ಟಿ ನಿಲ್ಲುವಂತ ವ್ಯಕ್ತಿತ್ವವನ್ನು ನೀವು ರೂಪಿಸಿಕೊಳ್ಬೇಕೇ ವಿನಃ ಬಡತನವನ್ನು ಒಂದು ಸವಾಲಾಗಿ ಸ್ವೀಕರಿಸಬೇಕೇ ವಿನಃ ಬಡತನವೇ ನನ್ನ ವೀಕ್ನೆಸ್, ಬಡತನ ಇದ್ರೆ ಬಡತನದಿಂದ ನನಗೆ ಏನೂ ಆಗಿಲ್ಲ ಅಂತ ಹೇಳ್ತಾ ನೀವು ಅದಕ್ಕೆ ಶಾಪ ಹೊಡ್ಕೊಳ್ತಾ ಇದ್ರೆ ಮೇಲ್ಪಂಕ್ತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ.
ಬಹುಶಃ ಎಲ್ಲ ಸಾಧಕರು ಕೂಡ ಅವರ ಹಿಂದೆ ಅನೇಕ ಕಥೆಗಳಿರುತ್ತೆ ಮಕ್ಕಳೇ, ಯಾವಾಗೂ ನೆನಪಿಟ್ಟುಕೊಳ್ಳಿ. ಎಲ್ಲ ಸಾಧಕರು ಕೂಡ ಏನು ಚಿನ್ನದ ಬಟ್ಟಲಲ್ಲಿ ಊಟ ಮಾಡಿಕೊಂಡು ಅಥವಾ ಸ್ಪೂನನ್ನು ಇಟ್ಕೊಂಡು ಬೆಳೆದು ಬಂದಿರತಕ್ಕಂಥವರಲ್ಲ. ಎಲ್ಲ ಸಾಧಕರ ಹಿಂದೆ ನೀವು ಕಥೆಯನ್ನು ಓದಿ, ಅವರ ಒಂದೊಂದು ಕಥೆಗಳು ಕೂಡ ಒಂದೊಂದು ದೃಷ್ಟಾಂತವನ್ನು ಹೇಳುವಂಥದ್ದು, ಒಂದೊಂದು ಜೀವನವನ್ನು ಬದಲಾಯಿಸಬಲ್ಲುವಂಥದ್ದು. ಆದರೆ ಮಕ್ಕಳು ನೀವು ಮಾಡ್ತಿರ್ತಕ್ಕಂಥ ತಪ್ಪು, ಸರ್ ಹೇಳಿದ್ರು ಮತ್ತೆ ಪುನಃ, ನೀವು ಯಾವ ಪುಸ್ತಕಗಳಿಂದ ಇವತ್ತು ದೂರ ಆಗ್ತಾ ಇದ್ದೀರೋ ಅದು ಇಡೀ ಸಮಾಜಕ್ಕೆ ಕಂಡು ಬರ್ತಕ್ಕಂಥ ಒಂದು ದೊಡ್ಡ ಸೋಂಕು ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗ್ತಾ ಇದೆ ಖಂಡಿತವಾಗಿಯೂ. ಸೊ ಮೊಬೈಲ್ ಬಳಕೆ, ಯಾಕಂದ್ರೆ ಇವತ್ತು ಬಿಟ್ಟು ಬಿಡು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನನ್ನ ಹತ್ರ ಅದು ಬಿಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ನಾವು ಇವತ್ತು ದಾಸರಾಗ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಒಂದು ಸಂವಹನ ನಮ್ಮ ಮುಂದೆ ಬಂದು ನಿಂತು ಅದು ಇವತ್ತು ನಮ್ಮನ್ನ ಆಸ್ವಾದಿಸ್ತಾ ಇದೆ, ನಮ್ಮನ್ನ ಸಂಪೂರ್ಣವಾಗಿ ಆಹ್ವಾನಿಸ್ತಾ ಇದೆ, ಅದನ್ನ ಬಿಟ್ಟು ನಾನು ಬದುಕಲಾರೆ ಅನ್ನುವಂಥ ಸ್ಥಿತಿಗೆ ನಮ್ಮ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಸಮಾಜದಲ್ಲಿ, ನಮ್ಮ ಮುಂದಿನ ಈ ಯುವ ಜನಾಂಗದಲ್ಲಿ ಯಾವ ರೀತಿ ಬದಲಾವಣೆಯನ್ನ ಒಂದು ಸಮಾಜ ಕಾಣಬೇಕಾಗಬಹುದು ಅನ್ನುವಂಥದ್ದನ್ನ ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸಮಾಜದಲ್ಲಿ ನಾವು ಹುಟ್ಟುತ್ತಾ ಒಂದು ಮಾಂಸದ ಮುದ್ದೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಸೊ ಎಲ್ಲಿ ಬಹಳಷ್ಟು ಜನ ಅಮ್ಮಂದಿರಿದ್ದೀರಿ, ನೀವೊಂದು ನಿಮ್ಮ ಮಕ್ಕಳನ್ನ ತೀಡಿ ಇವತ್ತು ಸಮಾಜಕ್ಕೆ ಒಂದು ವ್ಯಕ್ತಿಯಾಗಿ ನಿರೂಪಿಸಿ ನೀವು ಕೊಟ್ಟಿದ್ರಿ. ಆದರೆ ಆ ವ್ಯಕ್ತಿ ಇವತ್ತು ನಾವು ಮುಂದೆ ನಿಂತಾಗ ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಏನು ಅನ್ನುವಂಥದ್ದನ್ನ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳಿಗಷ್ಟೇ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ ನಮ್ಮ ತಲೆಯಲ್ಲಿ ಎರಡು ಚಿಂತನೆಗಳು ಯಾವಾಗಲೂ ಓಡ್ತಾ ಇರ್ತವೆ, ಅಥವಾ ಎರಡು ಕುದುರೆಗಳ ರೀತಿಯಲ್ಲಿ ಅದು ಲಗಾಮಿಲ್ಲದೆ ಓಡ್ತಾ ಇರ್ತವೆ. ಒಂದು ಪಾಸಿಟಿವ್ ಥಿಂಕಿಂಗ್, ಇನ್ನೊಂದು ನೆಗೆಟಿವ್ ಥಿಂಕಿಂಗ್. ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಧಾರೆಗಳು, ನಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಧಾರೆಗಳು. ಯಾವ ವಿಚಾರಧಾರೆಗೆ ನಾವು ಹೆಚ್ಚು ಆಹಾರವನ್ನು ಕೊಡ್ತಾ ಹೋಗ್ತೀವೋ ಅದು ನಮ್ಮನ್ನು ಆವರಿಸಿಕೊಳ್ತಾ ಹೋಗ್ತಾ ಇದೆ. ಆದರೆ ಸಕಾರಾತ್ಮಕ ವಿಚಾರಗಳಿಗಿಂತ ಹೆಚ್ಚು ಇವತ್ತಿನ ಸಮಾಜದಲ್ಲಿ ನಕಾರಾತ್ಮಕ ವಿಚಾರಗಳು, ಇವತ್ತು ಗಾಳಿಯ ವೇಗದಲ್ಲಿ ಹೊರಡ್ತಾ ಇರತಕ್ಕಂತಹ ಈ ವಿಷಪೂರಿತವಾಗಿರ್ತಕ್ಕಂಥ ಚಿಂತನೆಗಳು, ಆಲೋಚನೆಗಳು ನಮ್ಮನ್ನು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಡೀ ಸಮಾಜವನ್ನು ವಿಘಟಿಸುವ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ಸೊ ಆ ಒಂದು ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಯಾವಾಗಲೂ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವಂಥದ್ದನ್ನ ಚಿಂತಿಸುವಂತಹ, ಅದನ್ನು ಓಡಿಗೆ ಹಚ್ಚಿ ನೋಡುವಂತಹ, ವಾಟ್ಸಪ್ನಲ್ಲಿ ಬಂದಿರತಕ್ಕಂಥ ಎಲ್ಲ ವಿಷಯಗಳು ಸತ್ಯ, ಸೊ ಅದನ್ನೇ ನಮಗೆ ಜೀವನ ಅಂತ ತಿಳ್ಕೊಳ್ಳುವಂಥದ್ದು ಅಲ್ಲ ಅನ್ನುವಂಥದ್ದನ್ನ ಸರ್ ಹೇಳಿರ್ತಕ್ಕಂಥದ್ದು. ಉದ್ದೇಶ ಅಷ್ಟೇ, ಎಲ್ಲ ವಿಷಯಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸದನ್ನೇ ಯಥಾವತ್ತಾಗಿ ಸ್ವೀಕರಿಸುವಂತ ಒಂದು ಗೋಸುಂಬಿಯ ತರದ ವ್ಯಕ್ತಿಗಳಾಗಿ ನಾವು ವಿದ್ಯಾರ್ಥಿಗಳು ರೂಪುಗೊಳ್ಳಬಾರದು ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು. ಸೊ ನಮಗೆ ಸಮಾಜದಲ್ಲಿ ಯಾವುದೇ ವ್ಯಕ್ತಿಗಳಿರಲಿ, ನಮ್ಮನ್ನ ಗೌರವಿಸ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನಿಮಗೆ ಅವರನ್ನ ಗೌರವಿಸುವಂತ ಗುಣ ಇರಲಿ. ಮಕ್ಕಳೇ, ಇವತ್ತು ನಿಮ್ಮನ್ನ ಕರೆದು ಇಲ್ಲಿಗೆ ನಿಮಗೆ ಒಂದು ಗೌರವವನ್ನು ಮಾಡುವಂಥ ಅಥವಾ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಅನ್ನು ಕೊಟ್ಟು ಗೌರವಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅದು ನಿಮ್ಮ ಜೀವನದಲ್ಲಿ ಒಂದು ಋಣವಾಗಿ ಇರಲಿ. ನೀವು ಮುಂದಿನ ದಿನಗಳಲ್ಲಿ ಬಹುಶಃ 10 ವರ್ಷಗಳಿಗೆ ದಾಪುಗಾಲನ್ನು ಇಡ್ತಾ ಇರ್ತಕ್ಕಂಥದ್ದು ಸಂಸ್ಥೆ. 9 ವರ್ಷಗಳನ್ನು ಕಳೆದು 9 ಹೆಜ್ಜೆಗಳನ್ನು ಮೂಡಿಸಿ, ಆ ಒಂದೊಂದು ಹೆಜ್ಜೆಗಳಲ್ಲಿಯೂ ಕೂಡ ಇಂಥ ಸಮಾರಂಭವನ್ನು ಏರ್ಪಡಿಸಿ ತನ್ನದೇ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಕೊಡಬೇಕಿದ್ರೆ ಅಷ್ಟು ಸುಲಭವಾಗಿ ಆಗುವಂಥ ಕೆಲಸಗಳಲ್ಲ. ಸಂಘಟನೆ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ನಡೆಯುವಂಥ ವಿಷಯಗಳಲ್ಲ. ಆ ಸಂಘಟನೆ ಹಿಂದೆ ನಡೆಯುವಂಥ ಪ್ರಯತ್ನಗಳು ಎಷ್ಟಿರ್ತದೆ ಅಂತ ಹೇಳಿದ್ರೆ ಆ ಸಂಘಟಕರಿಗೆ ಮಾತ್ರ ಗೊತ್ತಿರುತ್ತವೆ. ಇಲ್ಲಿ ನಿಮ್ಮನ್ನ ಗುರುತಿಸಿ, ನಿಮ್ಮನ್ನ ಗೌರವಿಸಿ, ನಿಮಗೆ ಸಹಾಯ ವ್ಯವಸ್ಥೆಯನ್ನು ಮಾಡೋದಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಆಶ್ವಾಸನೆ ಕೊಡ್ತಕ್ಕಂಥದ್ದು, ಬೆಂತಟ್ಟುವಂಥದ್ದನ್ನ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಒಬ್ರು ಇದ್ದಾರೆ. ಅದೇ ರೀತಿ ನೀವು ಕೂಡ ಅಷ್ಟೇ. ನಾನು ಮುಂದಿನ ದಿನಗಳಲ್ಲಿ ನನ್ನ ಸಮಾಜದಲ್ಲಿ ಇರ್ತಕ್ಕಂಥ ಆಸಕ್ತರಿಗಾಗಲಿ ಅನಾಥಕರಿಗಾಗಲಿ ನಾನು ಒಂದು ಕೈಯಲ್ಲಿ ನಂದೇ ಆಗಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡುವಂತ ವ್ಯಕ್ತಿಯಾಗಿ ಬೆಳಿತೀನಿ ಅನ್ನುವಂಥದ್ದನ್ನ ಬೆಳೆಸಿಕೊಳ್ಳುವಂಥ ವ್ಯಕ್ತಿಗಳು ನೀವಾಗಬೇಕು ಅನ್ನುವಂಥದ್ದು. ಸೊ ಬಹುಶಃ ನಮಗೆ ಎಲ್ಲೋ ಒಂದು ನಾಣ್ಯ ಕೆಳಗೆ ಬಿದ್ದು ಬಿಟ್ರೆ ಆ ನಾಣ್ಯದ ಬೆಲೆ ಕಡಿಮೆ ಆಗುವುದಿಲ್ಲ. ಆದರೆ ಇವತ್ತಿನ ಸಮಾಜ
ಕಿಸೆಯಲ್ಲಿ ನಾಣ್ಯ ಇಲ್ದಿದ್ದವನಂತೂ ಕೆಳಗೆ ಬಿದ್ದರೆ ಅವನನ್ನು ಮೇಲೆತ್ತಲಿಕ್ಕೆ ಬರೋದಿಲ್ಲ. ಮೊಬೈಲ್ನಲ್ಲಿ ಶೂಟಿಂಗ್ ಮಾಡ್ತೀರಾ ನಾವು. ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿ ಯಾರೋ ಬಿದ್ದರೆ ಅವನನ್ನು ಎತ್ತಲಿಕ್ಕೆ ಹೋಗುವುದಿಲ್ಲ. ಅವನನ್ನು ಆಕ್ಸಿಡೆಂಟ್ನಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಗಮನಿಸಿಕೊಳ್ಳುವ ವಿಡಿಯೋ ಶೂಟ್ ಮಾಡಿ ಅದನ್ನು ನಾವು ಸರ್ಕ್ಯುಲೇಟ್ ಮಾಡ್ತೀವಿ. ಅಂಥ ಒಂದು ಮಾನವೀಯತೆಯನ್ನ ಕಳ್ಕೊಂಡು ನಮ್ಮ ಯುವ ಜನಾಂಗ ಹೆಜ್ಜೆ ಇಡ್ತಾ ಇರುವಾಗ ನಾವು ಮುಖ್ಯವಾಗಿ ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಮ್ಮ ಯುವ ಪೀಳಿಗೆಯ ಮೇಲೆ ಸಮಾಜ ಅನ್ನುವಂಥದ್ದು ಕೇವಲ ಇಬ್ಬರಿಂದ ನಿರ್ಮಾಣವಾಗಿರ್ತಕ್ಕಂಥದ್ದಲ್ಲ. ಇದರಲ್ಲಿ ಅಸಂಖ್ಯ ಜೀವಕೋಟಿಗಳು ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ತಾವು ಎಲ್ಲವನ್ನ ಕೂಡ ಪಡ್ಕೊಳ್ಬೇಕು ಅನ್ನುವಂಥದ್ದು. ಬಹುಶಃ ಇವತ್ತಿನ ಒಂದು ಸಮಾರಂಭದಲ್ಲಿ ನಿಮ್ಮನ್ನೆಲ್ಲ ಒಂದು ಗೌರವದಿಂದ ಆಹ್ವಾನಿಸಿ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಒಂದು ಮಾತಿದೆ, ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬರ ಡಾಕ್ಟರ್ ಹತ್ರ ಹೋಗದ ಕೇಳ್ತಾರಂತ, ಏನು ಅಂತ ಹೇಳಿದ್ರೆ, ತೂಕ ಹೆಚ್ಚಾದ್ರೆ ಏನು ಮಾಡಬೇಕು ಅಂತ. ಆವಾಗ ಡಾಕ್ಟರ್ ಹೇಳ್ತಾ ಇದ್ದಾರೆ, ನಿನ್ನ ದೇಹದ ತೂಕ ಹೆಚ್ಚಾದ್ರೆ ವ್ಯಾಯಾಮ ಮಾಡಿ ಕರಗಿಸಿಕೋ, ನಿನ್ನ ಮನಸ್ಸಿನ ತೂಕ ಹೆಚ್ಚಾದ್ರೆ ಧ್ಯಾನ ಮಾಡಿ ಅದನ್ನು ಸಮತೋಲನದಲ್ಲಿ ತಂದುಕೋ, ಆದರೆ ಧನದ ತೂಕ ಹೆಚ್ಚಾದ್ರೆ ಅದಕ್ಕೆ ಬಹಳಷ್ಟು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀನು ದಾನ ಮಾಡುವಂಥದ್ದನ್ನು ಮಾಡಬೇಕು ಅಂತ. ಇಲ್ಲಿ ಬಹುಶಃ ನಮ್ಮ ದೇಶದಲ್ಲಿ ತಿಂಗಳುಗಟ್ಟಲೆ ದೇಶಕ್ಕೆ ಅನ್ನ ಕೊಡುವಂತ ಶ್ರೀಮಂತರಿದ್ದಾರೆ, ದೇಶಕ್ಕೆ ಅನ್ನ ಕೊಡುವಂತ ಶ್ರೀಮಂತರಿದ್ದಾರೆ. ಆದರೆ ಕಷ್ಟದಲ್ಲಿದ್ದವನಿಗೆ ಹಿಡಿಯಷ್ಟು ಬೊಗಸೆಯಷ್ಟು ಅನ್ನವನ್ನು ಕೊಡುವಂಥವರು ಬಹಳಷ್ಟು ಕಡಿಮೆ. ಇಲ್ಲಿ ಈ ಸಂಸ್ಥೆ ತಮ್ಮನ್ನೆಲ್ಲ ಸೇರಿಸಿಕೊಂಡು ತಮಗೆ ಕೈಲಾಗಿರ್ತಕ್ಕಂಥದ್ದನ್ನ ಕೊಟ್ಟು ಒಂದು ಭವಿಷ್ಯದ ಬೆಳವಣಿಗೆಯಲ್ಲಿ ಕನಸನ್ನ ಕಾಣ್ತಾ ಇರತಕ್ಕಂಥದ್ದು. ಖಂಡಿತವಾಗಿಯೂ ತಮ್ಮ ಯೋಜನೆಗಳು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮುಂದುವರಿತಾ ಇರುವಾಗ ಸದಾ ದೇವರು ತಮ್ಮ ಬೆಂಬಲಿಕೆ ನಿಲ್ತಾನೆ. ಕೊಡುವ ಕೊಡುಗೆಗಳು ಖಂಡಿತವಾಗಿ ನಿಮ್ಮ ಕೆಲಸವನ್ನು ನೋಡಿ ಮುಂದಕ್ಕೆ ಬರ್ತಾರೆ. ಇಂಥ ಒಂದು ಯಾವುದು ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸಗಳು ಇವತ್ತಿಗಿಂತ ಸಂಖ್ಯೆ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚೆಚ್ಚು ಜನರಿಗೆ ಸಹಾಯವನ್ನು ಮಾಡಲಿ ಅನ್ನುವಂತಹ ಆಶಯದೊಂದಿಗೆ ಮತ್ತು ಇಡೀ ಒಂದು ಸಂಸ್ಥೆಗೆ ದೇವರು ಸದಾ ಹರಸಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವೆಲ್ಫೇರ್ ಟ್ರಸ್ಟ್ ನಿಮ್ಮೊಂದಿಗಿದೆ ಅನ್ನುವಂತಹ ವಿಚಾರಧಾರೆಯನ್ನ ಅತ್ಯುತ್ತಮವಾಗಿ ಅತಿಥಿ ನುಡಿಯೊಂದಿಗೆ ನಮಗೆ ನೀಡಿದಂತಹ ಶ್ರೀತ ಗಣಪತಿ ಗೌಡ ಎಸ್ ಇವರಿಗೆ ಅಭಿನಂದನೆಯ ಜೋರಾದ ಕೈ ಚಪ್ಪಾಳೆ ಬರಲಿ ಅಂತ ಹೇಳಿ ಕೇಳ್ಕೊಳ್ತಾ, ಇದೀಗ ಉತ್ತಮ ಶಿಕ್ಷಣ, ಆರೋಗ್ಯಯುತ ಶಿಕ್ಷಣಕ್ಕಾಗಿ ನಮಗೆಲ್ಲರಿಗೂ ಕೂಡ ಬೇಕು ಮಾನಸಿಕ ನೆಮ್ಮದಿ ಹಾಗೂ ಉತ್ತಮ ದೇಹದಾಡಿಯದಂತಹ ಆರೋಗ್ಯ. ಇಂತಹ ಆರೋಗ್ಯ ಹೇಗೆ ಪಡ್ಕೊಳ್ಬಹುದು ಅನ್ನೋದರ ಬಗ್ಗೆ ಡಾಕ್ಟರ್ ವೀಣಾ KR ಭಗವಾನ್ ಇವರು ನಮ್ಮೊಂದಿಗೆ ಒಂದೆರಡು ಮಾತುಗಳು. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಮಕ್ಕಳೇ, ಪೋಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ತುಂಬಾ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನದಲ್ಲಿ ನನಗೆ ಒಂದು ಅಳಿಲು ಸೇವೆ ಮಾಡುವಂತ ಭಾಗ್ಯ ಕೊಟ್ಟದ್ದಕ್ಕಾಗಿ ಅವರಿಗೆ ಯಾವಾಗಲೂ ನಾನು ಚಿರಋಣಿಯಾಗಿರುತ್ತೇನೆ. ಆರೋಗ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ಈಗಾಗಲೇ ಸರ್ ಗುಕೇಶ್ ಬಗ್ಗೆ ಹೇಳಿದ್ರು. ಗುಕೇಶ್ ಯಾರು ಗೊತ್ತು ಎಲ್ಲರಿಗೂ, 18 ಯಂಗೆಸ್ಟ್ ಚೆಸ್ ಚಾಂಪಿಯನ್. ಆದರೆ ಅವನಿಗೂ ಅವನ ಅಪೋನೆಂಟಿಗೂ ಇದ್ದ ಡಿಫರೆನ್ಸ್ ನೀವು ಫಾಲೋ ಮಾಡಿದ್ರೆ ಚೆಸ್ಸನ್ನ, ಅವನು ಲಾಸ್ಟ್ ರೌಂಡ್ ವರೆಗೆ ಇಟ್ ವಾಸ್ ಗೋಯಿಂಗ್ ಈಕ್ವಲ್ ಆಗಿ ಹೋಗ್ತಾ ಇತ್ತು. ಲಾಸ್ಟ್ ಇದರಲ್ಲಿ ಅವನು ಗೆದ್ದ. ಅಷ್ಟುವರೆಗೆ ಹೋಗ್ಬೇಕಾದ್ರೆ ಚೆಸ್ ಆಟ ಆಡ್ಲಿಕ್ಕೆ ಬಹಳ ಕಷ್ಟ ಉಂಟು. ಆದರೆ ಆ ಸಮಯದಲ್ಲಿ ಅವನ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಂಡದ್ದು ಬಹುಶಃ ಗುಕೇಶ್ನ ವಿನ್ನಿಂಗ್ ಸಿಚುಯೇಷನ್ ಅಂತ ಹೇಳ್ಬೋದು. ಸೊ ಆ ಮಾನಸಿಕ ಸಮತೋಲನ ಬರುವುದು ಹೇಗೆ, ಅದು ನಮ್ಮ ವಿದ್ಯೆಗೆ ಬೇಕಾ, ಅದು ಮಾನಸಿಕ ಆರೋಗ್ಯ ಅಂತ ಹೇಳ್ಬೋದು. ಅದು ತುಂಬಾ ಮುಖ್ಯ.
ಅದನ್ನ ಮೊದಲಿಂದ ಬೆಳೆಸ್ಕೊಳ್ಬೇಕಾಗಿ ಬರ್ತದೆ. ಸ್ಥಿತಪ್ರಜ್ಞತೆ ಬಗ್ಗೆ ಸರ್ ಮಾತಾಡ್ತಾ ಇದ್ರು. ಗುರಿ ಇರಬೇಕು. ಯು ಹ್ಯಾವ್ ಟು ಡ್ರೀಮ್ ಬೇಕ್. ಆನ್ ದ ಅದರ್ ಹ್ಯಾಂಡ್, dreaming big and achieving little bit in that dream also is better than having a small dream and achieving it. ಆದರೆ ಎಲ್ಲರಿಗೆ ಗೊತ್ತು, ಎಲ್ಲ ಸಲ ಎಲ್ಲ ಆಗುವ ಸಾಧ್ಯತೆ ಇಲ್ಲ. ಒಂದು ಸಲ ತಪ್ಪಬಹುದು. ಈಗ ಮಗು ನಡೆಯುವಾಗ ಎಷ್ಟೋ ಸಲ ಬೀಳ್ಬೋದು. ಬಿತ್ತೆ ಅಂತ ಹೇಳಿ ಅದು ಪ್ರಯತ್ನವೇ ಮಾಡಲಿಲ್ಲ ಆದರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಯು ಹ್ಯಾವ್ ಟು ಬಿಲ್ಡ್ ಅಪ್ ಯುವರ್ ಕಾನ್ಸಂಟ್ರೇಷನ್ ಆ್ಯಂಡ್ ಮೈಂಡ್ ಸೊ ದ್ಯಾಟ್ ಯು ಕ್ಯಾನ್ ಕಮ್ ಔಟ್ ಆಫ್ ದಟ್. ಎಷ್ಟೋ ಇಂಟರ್ವ್ಯೂಗಳಲ್ಲಿ ಅದು ಕೇಳ್ತಾರೆ, ಎಲ್ಲಿಯಾದರೂ ಫೇಲ್ ಆಗಿ ಅಥವಾ ಯಾವುದರಲ್ಲಾದರೂ ಕಡಿಮೆ ಬಂದು ಮತ್ತೆ ಮೇಲೆ ಬಂದಿರೋರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಕೆಲವು HR ಇಂಟರ್ವ್ಯೂಸ್ ಅಲ್ಲಿ. ಅಂತ ಹೇಳಿದ್ರೆ ಇಟ್ಸ್ ಯುವರ್ ಎಬಿಲಿಟಿ ಟು ಬೌನ್ಸ್ ಬ್ಯಾಕ್ ಫ್ರಮ್ ದ ಲೋ. ಸೊ ದಟ್ ಈಸ್ ಯುವರ್ ಕಾನ್ಫಿಡೆನ್ಸ್ ಅಂಡ್ ವಾಟ್ ಯು ಹ್ಯಾವ್ ಇನ್ ಯುವರ್ ಸೆಲ್ಫ್, ದ್ಯಾಟ್ ಶುಡ್ ಬಿ ಬಿಲ್ಟ್ ಅಪ್. ಈಗ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ. ಈಗ ಮಾನಸಿಕ ಆರೋಗ್ಯ ಮುಖ್ಯ ಅಂತ ಹೇಳ್ಬಿಟ್ಟು ದೇಹ ಹೇಗಾದ್ರೂ ಇತ್ತೋ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ, ಮನಸ್ಸಿಂದ ತುಂಬಾ ಸ್ಟ್ರಾಂಗ್ ಇದ್ದೀನಿ, ನಾನು ಹೋಗ್ತೇನೆ, ಬಟ್ ನಮ್ಮ ದೇಹ ತುಂಬಾ ವೀಕ್ ಆಗಿದ್ರೆ ಅದಾಗ್ಲಿಕ್ಕೆ ಸಾಧ್ಯವಾ? ಇಲ್ಲ ಅಲ್ವಾ? ಸೊ ದೈಹಿಕ ಆರೋಗ್ಯ ಸಹ ಅಷ್ಟೇ ಮುಖ್ಯ. ಸೊ ದೈಹಿಕ ಆರೋಗ್ಯ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ 3 ಮುಖ್ಯ. ಒಂದು ಆಹಾರ, ವ್ಯಾಯಾಮ ಮತ್ತು ನಿದ್ರೆ. ಆಹಾರದ ಬಗ್ಗೆ ಮಾತಾಡೋದಾದ್ರೆ ಇವಾಗಿನದ್ದು ಫುಡ್ ಅಂದ್ರೆ ಮಕ್ಕಳು ಯಾವಾಗಲೂ ಅವರಿಗೆ ಬೇಕಾದದನ್ನೇ ತಿನ್ನೋದು. ಮೊದಲಾದ್ರೆ ಒಂದೇ ತರ ಅಡಿಗೆ ಮಾಡ್ತಾ ಇದ್ರು, ಅದನ್ನೇ ಎಲ್ಲರೂ ತಿನ್ಬೇಕು. ಇವಾಗ ಯು ಹ್ಯಾವ್ ಗಾಟ್ ಲಾಟ್ ಆಫ್ ಸ್ವಿಗ್ಗಿ ಆ್ಯಂಡ್ ಅದರ್ ಥಿಂಗ್ಸ್, ನಿಮಗೆ ಬೇಕಾದದನ್ನು ತರಿಸಿ ತಿನ್ಬೋದು. ಆ ರೀತಿಯ ಇದು ಶುರು ಆಗಿದೆ. ಆದ್ರಿಂದ ಅವರು ಈ ತರ ಜಂಕ್ ಫುಡ್ ತಿನ್ನುವಂಥದ್ದು ಜಾಸ್ತಿ ಆಗಿದೆ. ಈ ಜಂಕ್ ಫುಡ್ ಇಂದ ಏನಾಗುತ್ತೆ, ನಾವು ಯಾವಾಗ ನಾನು ತುಂಬಾ ಇದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂತೆಲ್ಲ ತುಂಬಾ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಮೈ ಮೇನ್ ಇಂಟೆನ್ಷನ್ ಇಸ್ ವಾಟ್ ಟು ಅವಾಯ್ಡ್ ರಾದರ್ ದನ್ ಅದು ನೀವು ಮಾತಾಡ್ಲಿಕ್ಕೆ ಹೋಗಿದ್ರೆ ಗೂಗಲ್ ಅಲ್ಲಿ ನೋಡಿ ಇದರಲ್ಲಿ ಇಷ್ಟು ಪ್ರೋಟೀನ್ ಇದೆ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ ತುಂಬಾ ಜನ ನನಗೆ ತೋರಿಸಿದ್ದಾರೆ. ನಾವು ತರಿಸುವ ಬರ್ಗರ್ ಅಲ್ಲಿ ಇಷ್ಟು ಪ್ರೋಟೀನ್ ಉಂಟು, ನಾವು ತರಿಸುವ ಅದ್ರ ಜೊತೆ ಎಷ್ಟು ಫ್ಯಾಟ್ ಉಂಟಂತ ಯಾರು ಹೇಳುದಿಲ್ಲ ಹಾಗೆ. ಸೊ ಆದಷ್ಟು ನಾವು ಮನೆಯಲ್ಲಿ ಮಾಡುವಂತಹ ಇದು ಆಹಾರವನ್ನ ತಗೊಳ್ಬೇಕು. ಮತ್ತೆ ಹಣ್ಣುಗಳು ಆ ರೀತಿಯದನ್ನ ಜಾಸ್ತಿ ತಗೊಳ್ಬೇಕು. ಮತ್ತೊಂದು, ನಮ್ಮ ಹಾಸ್ಪಿಟಲ್ಗಳಲ್ಲಿ ಯಾವಾಗ ನಾವು ಹೇಳ್ತೇವೆ ಹಣ್ಣಿನ ರಸ ಅಥವಾ ಜ್ಯೂಸ್ ತಗೊಂಡ್ ಬನ್ನಿ ಅಂತ, ಫಸ್ಟ್ ತಗೊಂಡ್ ಬರ್ತಾರೆ ಕೋಕೋ ಕೋಲಾ ಅಥವಾ ಕೋಕ್ ತಗೊಂಡ್ ಬಂದು ಅದನ್ನು ಹಣ್ಣಿನ ರಸ ಅಂತ ಹೇಳಿ, ಅದು ಯಾವುದು ಹಣ್ಣಿನ ರಸ ಖಂಡಿತ ಅಲ್ಲ. ಸೊ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಶುಡ್ ಬಿ ಅವಾಯ್ಡೆಡ್ ಆಲ್ ದ ಟೈಮ್. ಮತ್ತೊಂದು, ಇದು ಸ್ಟ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ನಮ್ಮ ಆಹಾರ ಪದ್ಧತಿ, ನಮ್ಮ ಭಗವದ್ಗೀತೆಯಲ್ಲಿ ಸಹ ಹೇಳಿದ್ದಾರೆ, ನಿಮ್ಮ ಆಹಾರ ಪದ್ಧತಿ ಮೇಲೆ ನಿಮ್ಮ ಮಾನಸಿಕ ಆರೋಗ್ಯ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ. ಅಂತ ಹೇಳಿದ್ರೆ ನೀವು ಇವಾಗ ಈ ತರ ಜಂಕ್ ಫುಡ್ ಅಥವಾ ಜಾಸ್ತಿ ಇದು ಎಲ್ಲ ತಿಂತಾ ಇದ್ರೆ ಅದರಲ್ಲಿ ಹಾರ್ಮೋನ್ಸ್, ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಇಟ್ ವಿಲ್ ಅಫೆಕ್ಟ್ ಯುವರ್ ಬ್ರೈನ್. ಸೊ ಇಟ್ ಆನ್ ದ ಅದರ್ ಹ್ಯಾಂಡ್ ಇಟ್ ವಿಲ್ ಅಫೆಕ್ಟ್ ಮೆನಿ ಅದರ್ ಆರ್ಗನ್ಸ್ ಆಲ್ಸೋ. ಸೊ ಆದಷ್ಟು ಅದನ್ನ ಕಡಿಮೆ ಮಾಡಬೇಕು. ಈಗ ಬೇಡವೇ ಬೇಡ ಅಂತ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಪಕ್ಕದ ಮನೆಯವರು ದಿನ ತರಿಸ್ತಾರೆ ಪಿಜ್ಜಾ, ನನಗೆ ಹಾಗೆ ಬೇಡವೇ ಬೇಡ ಅಂತ ಹೇಳಿದ್ರೇನು ಸರಿ ಆಗುದಿಲ್ಲ ಮಕ್ಕಳಿಗೆ. ಅದನ್ನು ಆದಷ್ಟು ಲಿಮಿಟ್ ಮಾಡಬೇಕು. ಮೇಬಿ ಒಂದು ವಾರದಲ್ಲಿ 1 ಸಲ ತರಿಸುವಂಥದ್ದು, ಹಾಗೆ ಇದೇನಾದರೂ ಮಾಡಿ ಕೊಡಿಸ್ಬೇಕಾಗ್ತದೆ. ಮತ್ತೊಂದು ನೆಕ್ಸ್ಟ್ ವ್ಯಾಯಾಮ. ಅದು ಈಗ ಫಿಸಿಕಲ್ ಎಜುಕೇಶನ್ ಅನ್ನುವ ಇದೇ ಕಡಿಮೆ ಆಗಿದೆ ನನಗೆ ಅನ್ನಿಸುವ ಪ್ರಕಾರ. ಸ್ಕೂಲ್ಗಳಲ್ಲಿ ಮೊದಲೆಲ್ಲ ನಾವು ಯಾವಾಗಲೂ ಆಟ ಆಡ್ತಾ ಇರ್ತಾ ಇದ್ವಿ. ಇವಾಗ ಬೇಸಿಕ್ ದಿಸ್ ಒನ್ ಇಸ್ ಓನ್ಲಿ ಆನ್ ರೀಡಿಂಗ್ ದೆನ್ ಫಿಸಿಕಲ್ ಎಜುಕೇಶನ್. ಆದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮಾಡುವಂತ ಇದು ವ್ಯಾಯಾಮ ಬಹಳ ಮುಖ್ಯ. ಅದರಿಂದ ಮಸಲ್ಸ್ ಗ್ರೋ ಆಗುತ್ತೆ. ಆಮೇಲೆ ಸಹ ಸ್ವಲ್ಪ ದೊಡ್ಡವರಾದ ಮೇಲೆ ಸಹ ವ್ಯಾಯಾಮ ಮಾಡುವುದರಿಂದ ತುಂಬಾ ಒಳ್ಳೆ ನಿಮ್ಮ ಅಟ್ಲೀಸ್ಟ್ ಓಲ್ಡ್ ಏಜ್ ಅಲ್ಲಿ, ಈಗ ಇಂಡಿಯಾ ಇಸ್ ಬಿಕಮಿಂಗ್ ಓಲ್ಡರ್ ಅಂತ ಹೇಳಿದ್ರೆ ನಮ್ಮ ಜನಸಂಖ್ಯೆ ನೋಡುವಾಗ ಹಿರಿಯ ನಾಗರಿಕರ ಸಂಖ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ. ಹಿರಿಯರಾಗುವಾಗ ನೀವು ಓಡಾಡಿಕೊಂಡು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನೀವು ಚೆನ್ನಾಗೇ ಇರಬೇಕು ಅಂದ್ರೆ ನಿಮ್ಗೆ ಮೊದಲಿನಿಂದ ಆಕ್ಟಿವ್ ಆಗಿರ್ಬೇಕು. ಚಿಕ್ಕ ವಯಸ್ಸಿನಿಂದ, ಮಕ್ಕಳಿಂದ ಹಿಡಿದು ದೊಡ್ಡವರಾದ ಮೇಲೆ ಅಥವಾ ಇದಾದ ಮೇಲೆ ಆಕ್ಟಿವಿಟಿ ಇದ್ರೆ ಮಾತ್ರ ಅದು ಸಾಧ್ಯ. ಇಲ್ಲದಿದ್ರೆ ನಿಮ್ಗೆ ಬೇಗ ಆರ್ಥರೈಟಿಸ್ ಆಗಿದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸಾರ್ಕೋಪೀನಿಯಾ ಅಂತ ಹೇಳ್ತೇವೆ, ಮಸಲ್ ವೀಕ್ನೆಸ್, ಆ ಥರದ್ದೆಲ್ಲ ಬರುವ ಚಾನ್ಸಸ್ ತುಂಬಾ ಜಾಸ್ತಿ.
ಇನ್ನು ಮಕ್ಕಳಿಗೆ ಇನ್ನೊಂದು ಹೇಳುವುದಾದ್ರೆ ನಿದ್ರೆ. ಸಾಮಾನ್ಯ ಎಕ್ಸಾಮ್ ಹಿಂದಿನ ದಿನ ಕೂತು ಇಡೀ ರಾತ್ರಿ ಓದುದು, ಅಲ್ಲಿ ಹೋಗುವಾಗ ನಿದ್ರೆ ಬರ್ತದೆ ಅಥವಾ ಬ್ಲಾಕ್ ಔಟ್ ಆಗ್ತದೆ. ಅದು ನಿದ್ರೆ ಮಾಡದೆ ಹೋಗುವಂಥದ್ದು ತುಂಬಾ ಕಾಮನ್. ಆದ್ರಿಂದ ಆ ರೀತಿ ನಿದ್ರೆ ಬಿಡುವ ಅವಶ್ಯಕತೆ ಇಲ್ಲ. ಮೊದಲಿಂದ ಸರಿಯಾಗಿ ಓದಬೇಕು. ಎಕ್ಸಾಮ್ ಹಿಂದಿನ ದಿನ ಚೆನ್ನಾಗಿ ನಿದ್ರೆ ಮಾಡಿ ಹೋಗ್ಬೇಕು. ಮತ್ತೊಂದು ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಬೇಕು ಯಾವುದೇ ಎಕ್ಸಾಮ್ಗೆ ಹೋಗುವಾಗ. ತುಂಬಾ ಸಲ ನಾವು ಮಕ್ಕಳನ್ನು ನೋಡ್ತೇವೆ ಬ್ರೇಕ್ಫಾಸ್ಟ್ ಮಾಡದೆ ಬಂದಿರ್ತಾರೆ. ಯಾಕಂದ್ರೆ ತಾಯಿಯರು ಕೆಲವು ಸಲ ಯಾಕಂದ್ರೆ ಯೂನಿಫಾರ್ಮಿಗೆ ಮಾರ್ಕ್ಸ್ ಇರುತ್ತೆ, ಬ್ರೇಕ್ಫಾಸ್ಟ್ಗೆ ಮಾರ್ಕ್ಸ್ ಇರಲ್ಲ. ಸೊ ಅದನ್ನ ಬಿಟ್ಬಿಟ್ಟು ಯೂನಿಫಾರ್ಮಿಗೆ ಆದ್ಯತೆ ಕೊಟ್ಟಿರ್ತಾರೆ. ಸೊ ಬ್ರೇಕ್ಫಾಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೂರನ್ನ ಚೆನ್ನಾಗಿ ಮಾಡ್ತಾ ಇದ್ರೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿ ಇರುತ್ತೆ. ಇದರಲ್ಲಿ ತುಂಬಾ ಮುಖ್ಯವಾದ ಪಾತ್ರ ತಾಯಿಯದು ಅಲ್ವಾ. ಸೊ ಸಾಮಾನ್ಯಕ್ಕೆ ಏನಾಗತ್ತೆ ಅಂತ ಹೇಳಿದ್ರೆ, ಬೇರೆ ಯಾವಾಗ್ಲೂ ಏನಾದ್ರೂ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದರಿಂದ ಎಷ್ಟು ಇನ್ಕಮ್ ಬಂತು, ಅದರಿಂದ ಎಷ್ಟು ಆದಾಯ ಬಂತು ಅನ್ನೋದ್ರ ಮೇಲೆ ಕೇಳ್ತಾರೆ ಎಲ್ಲರೂ. ಅದೇ ತಾಯಿ ಈಗ ತಂದೆ ಕೆಲ್ಸಕ್ಕೆ ಹೋದ್ರೆ ಒಂದು ದಿನ ಹೋಗ್ಲಿಲ್ಲ ಆದ್ರೆ ಎಷ್ಟು ಲಾಸ್ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ತಾಯಿ ದಿನನಿತ್ಯ ಮಾಡುವ ಕೆಲಸಗಳಿಗೆ ನೀವು ಬೆಲೆಯೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಲಸ ಅವರು ಮಾಡ್ತಾ ಇರ್ತಾರೆ. ಅದನ್ನ ಕನ್ಸಿಡರ್ ಆಗುದಿಲ್ಲ. ಅದು ಬಹಳ ಮುಖ್ಯ. ಆದ್ರಿಂದ ಒಂದು ದಿನ 2 ದಿನ ತಾಯಿಗೆ ಹುಷಾರಿಲ್ಲದೆ ಆದ್ರೆ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಒಂದು ಕೆಲಸ ಆಗುದಿಲ್ಲ, ತಿಂಡಿ ಆಗುದಿಲ್ಲ, ಏನು ಮಾಡೋದಿಲ್ಲ, ಹಾಗೆ ಆಗ್ತದೆ. ಸೊ ತಾಯಿಯರ ಆರೋಗ್ಯ ತುಂಬಾ ಮುಖ್ಯ. ಸೊ ಇಲ್ಲಿ ಎಲ್ಲ ಇರುವ ತಾಯಿಯರಿಗೆ ಗೋಸ್ಕರ ಹೇಳ್ತಾ ಇದ್ದೇನೆ ಈ ವಿಷಯವನ್ನ. ನಮ್ಮ ಮಕ್ಕಳ ಆರೋಗ್ಯ ಮುಖ್ಯ, ಕುಟುಂಬದ ಆರೋಗ್ಯ ಮುಖ್ಯ, ಜೊತೆಗೆ ನಮ್ಮ ಆರೋಗ್ಯನೂ ಬಹಳ ಮುಖ್ಯ. ಅದನ್ನು ಸಹ ನಾವು ನೋಡ್ಕೊಳ್ಬೇಕಾಗ್ತದೆ. ಕಷ್ಟ ಆಗ್ತದೆ, ನಮ್ಗೆ ಸಮಯವೇ ಸಿಗುವುದಿಲ್ಲ. ಹೌದು, ಕಷ್ಟ ಆಗ್ತದೆ. ಯಾಕಂದ್ರೆ ಅದು ಆಹಾರಕ್ಕೆ ಬರುವಾಗ ಎಲ್ಲರೂ ತಿಂದಾದ ಮೇಲೆ ಉಳಿದಿರುವುದನ್ನು ಸಾಮಾನ್ಯಕ್ಕೆ ತಿಂತಾರೆ ಎಲ್ಲ ಹೆಣ್ಣು ಮಕ್ಕಳು. ಸೊ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅನ್ನುವಂಥದ್ದು ಜಾಸ್ತಿ ಇರ್ತದೆ. ಸೊ ಬೇಕಾಗಿದ್ದ ಪೋಷಕಾಂಶಗಳು ಅದೆಲ್ಲ ಕಡಿಮೆ ಇರುವ ಚಾನ್ಸಸ್ ಇರ್ತದೆ. ಆದ್ರಿಂದ ನಿಮಗೋಸ್ಕರ ಸ್ವಲ್ಪ ಪೌಷ್ಟಿಕ ಆಹಾರವನ್ನ ತಗೊಳ್ಳುವಂಥದ್ದು, ರೆಗ್ಯುಲರ್ ಆಗಿ ಇದು ಮಾಡುವಂಥದ್ದನ್ನ ನಿಮಗೋಸ್ಕರ ಸ್ವಲ್ಪ ಸೆಲ್ಫಿಶ್ನೆಸ್ ಬೇಕಾಗ್ತದೆ. ಸೊ ನಿಮ್ಮ ಆರೋಗ್ಯ, ನಿಮ್ಮ ಹೆಗಲು ಗಟ್ಟಿ ಇದ್ರೆ ನೀವು ಬೇರೆಯವರಿಗೆ ಹೆಗಲು ಕೊಡ್ಬೋದು. ಇಲ್ಲದಿದ್ರೆ ಹಾಗೆ ನಿಮ್ಮ ಕುಟುಂಬವನ್ನು ಸಹ ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಿಮ್ಮ ಆಹಾರದ ಬಗ್ಗೆ ಜ್ಞಾನ ಕೊಡ್ಬೇಕು. ಮತ್ತೆ ನನಗೆ ತುಂಬಾ ಜನ ಬಂದು ಹೇಳ್ತಾರೆ, ಯೂಶಲಿ ಇವಾಗ ಸೆಂಟ್ರಲ್ ಒಬೇಸಿಟಿ ಹ್ಯಾಸ್ ಬೀನ್ ದ ಪ್ರಾಬ್ಲಮ್, ಮಕ್ಕಳಿಗೆ ಆಗ್ಲಿ ದೊಡ್ಡವರಿಗೆ ಆಗ್ಲಿ ಎಲ್ಲರಲ್ಲಿ. ನಾನೇನು ಇದು ಎಣ್ಣೆ ಪದಾರ್ಥವೇ ತಿನ್ನೋದ್ರಿಲ್ಲ, ಆದ್ರೂ ನಾನು ಯಾಕೆ ದಪ್ಪ ಆಗ್ತಾ ಇದ್ದೇನೆ ಅಂತ ಹೇಳಿ ಬಂದು ಹೇಳ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದೆ, ಶರ್ಕರೆ, ಅದರಿಂದ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ಅದರಿಂದ ಏನ್ ತೊಂದರೆ, ಬರೀ ದಪ್ಪ ಇದ್ರೆ ನೋಡಕ್ ಚೆನ್ನಾಗಿದೆ, ಇದಿಲ್ಲ ಆದ್ರೆ ಅಷ್ಟೇ ಅಲ್ಲ, ಅದರಿಂದ ಶುಗರ್ ಬರುವ ಚಾನ್ಸಸ್ ಜಾಸ್ತಿ, ಡಯಾಬಿಟಿಸ್. ಸೊ ಈಗ ಇಂಡಿಯಾ ತುಂಬಾ ಪ್ರೋಗ್ರೆಸ್ ಆಗ್ತಾ ಇದೆ. ಬೈ 28 ಇಟ್ ವಿಲ್ ಬಿ ದ 3rd ಬೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್. ಅಲಾಂಗ್ ವಿತ್ ದಟ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಲ್ಸೋ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಇರುವ ಮ್ಯಾಕ್ಸಿಮಮ್ ಡಯಾಬಿಟಿಸ್ ಜನರು ಇಂಡಿಯಾದಲ್ಲಿ ಇರ್ತಾರೆ ಅಂತ ಹೇಳಿ. ಆದ್ರೆ ಮತ್ತೆ ಅಲ್ಲಿಂದ ತುಂಬಾ ತೊಂದರೆಗಳು ಶುರು ಆಗತ್ತೆ. ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಿವೆನ್ಷನ್ ಅಂದ್ರೆ ನೀವು ಚಿಕ್ಕ ಮಕ್ಕಳಿಂದ ಈ ರೀತಿ ಶುರು ಆಗ್ಬೇಕು. ಅಂದ್ರೆ ಆದಷ್ಟು ಅದಕ್ಕೆ ಏನ್ ಮಾಡ್ಬೇಕು ಅಂತ ಬರ್ತದೆ ಕ್ವಶನ್. ಕೆಲವು ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು ಅಥವಾ ಸ್ಟಾಪ್ ಮಾಡಬೇಕು. ಯಾವುದನ್ನೆಲ್ಲ ಸ್ಟಾಪ್ ಮಾಡಬೇಕು ಗೊತ್ತಾಗುದಿಲ್ಲ. ಯಾವುದೇ ಆಹಾರ ಪದಾರ್ಥ ಬಿಳಿ ಇದ್ರೆ ಅದನ್ನ ಆದಷ್ಟು ಕಡಿಮೆ ಮಾಡಬೇಕು. ಸಕ್ಕರೆ, ಅಕ್ಕಿಯನ್ನು ಸಹ ಆ ರೀತಿ ಯಾವುದೇ ಇದನ್ನು ಬಿಳಿ ಇದ್ದದ್ದು, ಜಾಸ್ತಿ ಪ್ರೋಸೆಸ್ಡ್ ಫುಡ್ ಇದ್ದದ್ದು, ಮತ್ತೆ ಕ್ಯಾನ್ಡ್ ಫುಡ್ ಅಂತ ಹೇಳ್ತೇವೆ, ಅದು ಕ್ಯಾನ್ಗಳಲ್ಲಿ ಬರುವಂಥದ್ದು ಅಥವಾ ರೆಡಿಯಾಗಿ ಬರುವಂಥ ಫುಡ್, ಇದನ್ನ ಆದಷ್ಟು ಕಡಿಮೆ ಮಾಡಬೇಕು. ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್, ಮನೆಯಲ್ಲಿ ಮಾಡುವಂಥ ಪಲ್ಯ, ಸಾರು ಹಾಗಿದನ್ನ ಜಾಸ್ತಿ ತಗೊಳ್ಬೇಕು. ಮತ್ತೊಂದು ಸಾಮಾನ್ಯಕ್ಕೆ ಹೇಳ್ತೇವೆ 3 meals per day ಅಂತ. ನಮ್ಮಲ್ಲಿ ಎಂತ ಆಗ್ತದೆ, ಮೀಲ್ಸ್ ಮಧ್ಯದಲ್ಲಿ ಚಾ, ಕಾಫಿ, ತಿಂಡಿ ಹಾಗಿದೆ ಜಾಸ್ತಿ ಆಗ್ತದೆ. 3 meals ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3. ಮಧ್ಯದಲ್ಲಿ ಕಾಫಿ, ಟೀ ಆಲ್ಸೋ ವಿಲ್ ಬಿ ಅನದರ್ ಮೀಲ್ ದಟ್ ಯು ಹ್ಯಾವ್ ಟು ಕನ್ಸಿಡರ್. ನೀವೇನಾದ್ರೂ ಡಯಟ್ ಅಥವಾ ಇದು ಇದರಲ್ಲಿ ಇದ್ದರೆ ಈ ರೀತಿ ಮಾಡಬೇಕು. ಮತ್ತೆ ಇವಾಗ ರೀಸೆಂಟ್ ಇನ್ನೊಂದು ಬಂದಿರೋದಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅಟ್ಲೀಸ್ಟ್ 8 hours ವಿಂಡೋ ಅಲ್ಲಿ ಊಟ ತಿಂಡಿ ಮಾಡುದು,
ಮತ್ತೆ ಇನ್ನು ಉಳಿದ ಸಮಯದಲ್ಲಿ ಏನೂ ತಿನ್ನದೇ ಇರೋದು. ಹಾಗೆ ಆ ರೀತಿಯ 16 hours ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ ಶುಗರ್ ಇನ್ಸುಲಿನ್ ಬ್ಯಾಲೆನ್ಸ್ ಅಂಡ್ ಆಲ್ ವಿಲ್ ಬಿ ಬೆಟರ್. ಇದು ಕಷ್ಟ ಆದ್ರೆ ಸಾಮಾನ್ಯ ಎಲ್ಲರಿಗೇನು ಉಪವಾಸ ಮಾಡುವಂತ ಅಭ್ಯಾಸ ಇರ್ತದೆ. ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ 24 hours ಫಾಸ್ಟಿಂಗ್ ಸಹ ಮಾಡಬಹುದು. ಇದು ನೋಡುವಾಗ ಬಹಳ ಕಷ್ಟ ಅನಿಸ್ತದೆ, ನನಗೆ ಸಹ ಅನಿಸಿತು 24 ಗಂಟೆಗಳ ಕಾಲ ಏನು ತಿನ್ನದೆ ಹೇಗೆ ಇರುವುದು ಅಂತ ಹೇಳಿ. ಆದ್ರೆ ನೀವು ಮನಸ್ಸು ಮಾಡಿ, ಯಾಕಂದ್ರೆ ಎಲ್ಲಾ ಮಹಿಳೆಯರು ಒಂದಲ್ಲ ಒಂದು ದಿನ ಉಪವಾಸ ಮಾಡೇ ಮಾಡ್ತಾರೆ, ಹೌದಲ್ವಾ? ಅದನ್ನೇ ವಾರಕ್ಕೆ ಒಂದು ಸಲ ಮಾಡಿ ನೋಡಿ, ಖಂಡಿತ ಇದರಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ, ಇದು ಫ್ಯಾಟ್ ಲೆವೆಲ್ ಕಡಿಮೆ ಆಗ್ತದೆ, ಎಲ್ಲ ತುಂಬಾ ಬೆನಿಫಿಟ್ಸ್ ಜಾಸ್ತಿ ಇದೆ. ಇದಲ್ಲದೆ ಜೊತೆಗೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಬೇಕು. ಮತ್ತೆ ಸಾಮಾನ್ಯವಾಗಿ ಮುಟ್ಟು ನಿಂತಿದ್ದ ಅವರು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಬೇಕಾಗ್ತದೆ, ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾಗ್ತದೆ, ಪ್ಯಾಪ್ಸ್ಮಿಯರ್ ಅದನ್ನೆಲ್ಲ ಮಾಡಿಸ್ಕೋಬೇಕಾಗ್ತದೆ. ಇದನ್ನೆಲ್ಲ ಫಾಲೋ ಮಾಡಿ ತಾಯಿಯರು ಅವರ ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಟುಕೊಂಡ್ರೆ ಮಕ್ಕಳನ್ನ ನೋಡ್ಕೋಬೇಕು. ಇಷ್ಟು ಹೇಳಿ ನಾನು ಇಲ್ಲಿಗೆ ಮುಗಿಸ್ತೇನೆ. ಇದೆಲ್ಲದರಿಂದ ನಮ್ಮ ದೇಶವನ್ನ ಮುಂದಿನ ಪೀಳಿಗೆಯನ್ನ ಆರೋಗ್ಯವಂತರಾಗಿ ಮಾಡಬಹುದು. ತಮಗೆ ಮಗದೊಮ್ಮೆ ಅಭಿನಂದನೆಗಳು ಸಲ್ಲಿಸುತ್ತಾ, ಅತಿಥಿಗಳಲ್ಲಿ ಸಮಯದ ಅಭಾವ ಬಹಳಷ್ಟು ಇದೆ. ನಮ್ಮ ವಿದ್ಯಾರ್ಥಿ ವೇತನ ವಿತರಣೆ ಬಹಳಷ್ಟು ಕಾರ್ಯಕ್ರಮಗಳು ಇರುವುದರಿಂದ ತಮ್ಮ 10 ನಿಮಿಷದೊಳಗಾಗಿ ನಾವೆಲ್ಲರೂ ಕೂಡ ಕಾತರದಿಂದ ಖಂಡಿತವಾಗ್ಲೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೀಗ ಮುಂದಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂಧುಗಳೇ, ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಅನ್ನೋದು ಕೇವಲ ವಿದ್ಯಾರ್ಥಿಗಳಿಗೆ ಯುವ ಜನಾಂಗಕ್ಕೆ ವಿದ್ಯಾರ್ಥಿ ವೇತನ ವಿತರಣೆ ನೀಡುವುದು ಮಾತ್ರವಲ್ಲ, ಆ ಕೈಂಕರ್ಯವನ್ನ ಯಾವ ರೀತಿ ಮುಂದುವರಿಸಬೇಕು, ಅದರ ಜೊತೆಗೆ ಯಾವ ರೀತಿ ಪ್ರೇರಣೆಯನ್ನ ನೀಡಬೇಕು ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸಿದೆ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ಸಾಧಕರ ಉತ್ತುಂಗದಲ್ಲಿ ಸಾಧನೆಯನ್ನ ಸಾಧಿಸಿ ಇದೀಗ ಕಿರೀಟವನ್ನ ಹೊತ್ತಂತಹ ಎಲ್ಲರ ಮನದಲ್ಲಿ ಚಿರಪರಿಚಿತರಾಗಿರುವಂತಹ ಶ್ರೀಮತಿ ರೂಪಾ ಬಲ್ಲಾಳ್ ಇವರನ್ನ ನಾವು ಸನ್ಮಾನಿಸುವಂತಹ ಕ್ಷಣ. ಇದೀಗ ಸನ್ಮಾನಿತರ ವೇದಿಕೆಗೆ ಶ್ರೀಮತಿ ರೂಪಾ ಬಲ್ಲಾಳ್ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ಅವರ ಕಿರು ಪರಿಚಯದೊಂದಿಗೆ ಈ ಸನ್ಮಾನಿತ ನುಡಿ ತಮ್ಮೆಲ್ಲರ ಮುಂದೆ. ಶ್ರೀಮತಿ ರೂಪಾ ಬಲ್ಲಾಳ್ ರವರು ಕಳೆದ 17 ವರ್ಷಗಳಿಂದ ಎಲೆಮರೆಕಾಯಿಯಂತೆ ಬಡವರು, ವಲಸೆ ಕಾರ್ಮಿಕರು ಮತ್ತು ಕೊಳಗೇರಿಯಲ್ಲಿ ವಾಸಿಸುವ ಮಕ್ಕಳಿಗಾಗಿ ತಮ್ಮ ಮನೆಯಲ್ಲಿ ವಿದ್ಯಾ ದೇಗುಲವನ್ನ ತೆರೆದು ಅವರ ಜೀವನದಲ್ಲಿ ಜ್ಞಾನದ ಜ್ಯೋತಿಯನ್ನ ಬೆಳಗಿಸಿ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಮುಂದುವರಿಯಲು ಅವಕಾಶ ನಿರ್ಮಾಣ ಮಾಡಿದಂತಹ ವ್ಯಕ್ತಿತ್ವ. ಬಿಜಾಪುರ, ಬಾಗಲಕೋಟೆ, ಬಳ್ಳಾರಿ, ರಾಯಚೂರು, ದಾವಣಗೆರೆ, ಕೊಪ್ಪಳ ಮುಂತಾದ ಉತ್ತರ ಕರ್ನಾಟಕದಿಂದ ಕೂಲಿ ಕಾರ್ಮಿಕರಾಗಿ ವಲಸೆ ಬಂದು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿ ಕೊಳಗೇರಿಯಲ್ಲಿ ಬದುಕುವ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಾ ಬಂದಿರುವಂತಹ ಇವರಿಗೆ ಇದೀಗ ನಮ್ಮ ನೆರೆದಂತಹ ಎಲ್ಲ ಅತಿಥಿಗಳು ಜೊತೆಗೂಡಿ ಪ್ರೀತಿಪೂರ್ವಕವಾದ ಈ ಒಂದು ಸನ್ಮಾನದ ಗೌರವವನ್ನ ಪೇಟವಿತ್ತು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಅತಿಥಿಗಳಲ್ಲಿ ವಿನಂತಿಸುತ್ತಾ ಇದೀಗ ತಮ್ಮೆಲ್ಲರ ಮುಂಭಾಗದಲ್ಲಿ ಆತ್ಮೀಯ ಗೌರವದ ಈ ಕಿರೀಟವನ್ನ ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಸರಿಸುಮಾರು 500ಕ್ಕಿಂತ ಹೆಚ್ಚು ಮಕ್ಕಳನ್ನ ಇವರ ನೆರಳಿನಲ್ಲಿ ಬೆಳೆದು ಕನಸನ್ನ ಸಾಗಿಸಿದ್ದೀರಿ. ಹಾಗಾಗಿ ನಿಮಗೆ ಚಿಲ್ಡ್ರನ್ಸ್ ವಿತ್ ಡ್ರೀಮ್ಸ್ ಎಂಬ ಸಂಸ್ಥೆಯನ್ನ ಕಟ್ಟಿ ಸಾವಿರಾರು ಮಕ್ಕಳ ಕನಸಿಗೆ ನೀವು ಸಾಕಾರವನ್ನ ನೀಡಿದ್ದೀರಿ. ಹೀಗಾಗಿ ಈ ಒಂದು ಶ್ರಮಕ್ಕೆ ನಾವೆಲ್ಲರೂ ಕೂಡ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಗಾಗಿ ಶ್ರೀಮತಿ ರೂಪಾ ಬಲ್ಲಾಳ್ ರವರನ್ನ ಇವತ್ತು ನಾವು ಸನ್ಮಾನಿಸಿ ಗೌರವಿಸ್ತಾ ಇದ್ದೀವಿ. ದಯವಿಟ್ಟು ಅವರಿಗೆ ನಮ್ಮ ಸಂಘಟಕರು ಅತಿಥಿಗಳ ಮುಖೇನ ಪ್ರೀತಿಯ ಕಿರೀಟ, ಪೇಟ ಅಂತ ಹೇಳ್ಬೋದು, ಫಲವಸ್ತು, ಅದರ ಜೊತೆಗೆ ಸ್ಮರಣಿಕೆಯನ್ನ ನೀಡುತ್ತಾ ಗೌರವಿಸಬೇಕು. 1967 ಆಗಸ್ಟ್ 23ರಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಜನಿಸಿದಂತ ಇವರು ಇವತ್ತು ಕರ್ನಾಟಕದಾದ್ಯಂತ ಪ್ರೀತಿಯ ತಾಯಿಯಾಗಿ ರೂಪಾ ಬಲ್ಲಾಳ್ ರವರು ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿದ್ದಾರೆ. ಸಾಮಾಜಿಕವಾಗಿ ಮಾತ್ರವಲ್ಲದೆ ಇವತ್ತು ಶೈಕ್ಷಣಿಕವಾಗಿ BSc ಹೋಮ್ ಸೈನ್ಸ್ ಪದವೀಧರರಾಗಿ ಕೂಡ ಮಿಂಚಿದ್ದಾರೆ. ಇವರೊಂದಿಗೆ ಈ ಸನ್ಮಾನದ ಗೌರವವನ್ನ ಸ್ವೀಕರಿಸಲು ಅವರ ಮಕ್ಕಳನ್ನು ಕೂಡ ನಾನು ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಅವರ ಪತಿದೇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ಅರ್ಜುನ್ ಎನ್ ಬಲ್ಲಾಳ್ ಇವರ ಮಗರಾಗಿದ್ದಾರೆ. ಅದರ ಜೊತೆಗೆ ಅವರ ಸೊಸೆಯರು ಕೂಡ ಸೊಸೆಯಂದರು ಕೂಡ ಬಂದಿದ್ದಾರೆ. ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವಿದ್ಯೋದಯ ಟ್ರಸ್ಟ್ ಉಡುಪಿ ಇದರ ಒಂದು ಅಧ್ಯಕ್ಷರಾಗಿ ಇವತ್ತು ಬಲ್ಲಾಳ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಜನಾರ್ದನ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಇದರ ಒಂದು ಉತ್ತುಂಗದ ಕಾರ್ಯವನ್ನು ಕೂಡ ತಮ್ಮ ಒಂದು ತಿಕ್ಕೆಯಲ್ಲಿ ನಡೆಸ್ತಾ ಇದ್ದೀರಾ. ಇಂತಹ ಒಂದು ಅತ್ಯುತ್ತಮ ಹುದ್ದೆಯನ್ನ ನಿರ್ವಹಿಸಿ ತಮ್ಮ ಒಂದು ಸಾಧನೆಯ ಹಾದಿಯಲ್ಲಿ ಕಿರೀಟ ಹೊತ್ತಂತಹ ಇವರು ವಲಸೆ ಕಾರ್ಮಿಕರಿಗೆ, ವಿಶೇಷವಾಗಿ ವಲಸೆ ಮಕ್ಕಳಿಗೆ ತಮ್ಮದೇ ಆದಂತಹ ಚಿಂತನೆಯುಳ್ಳಂತಹ ಸಹಕಾರವನ್ನ ನೀಡ್ತಾ ಇದ್ದೀರಾ. ಇವತ್ತು ತಮ್ಮ ಮುಂದೆ ಸಾಧನೆಯ ಹಾದಿಯಲ್ಲಿ ಉತ್ತುಂಗಕ್ಕೆ ಏರಿದಂತಹ ಶ್ರೀಮತಿ ರೂಪಾ ಬಲ್ಲಾಳ್ ತಮ್ಮ ಮುಂದೆ ಇದ್ದಾರೆ. ದಯವಿಟ್ಟು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನ ಮತ್ತಷ್ಟು ಹುರಿದುಂಬಿಸಬೇಕು. ಇತರರಿಗೆ ಮಾದರಿಯಾಗಿ ಯಾವ ಅಂಜಿಕೆಯೂ ಇಲ್ಲದೆ, ಯಾವ ಮಡಿವಂತಿಕೆ ಇಲ್ಲದೆ ಮಕ್ಕಳಿಗೆ ಇವತ್ತು ತಮ್ಮ ಮನೆಯಲ್ಲಿಯೇ ಭಯ ಮುಕ್ತವಾದಂತಹ
ಶಾಂತಿಯುತವಾದಂತಹ ವಾತಾವರಣವನ್ನು ನಿರ್ಮಿಸಿ ಪ್ರೀತಿಯಿಂದ ಗುರಿ ಮುಟ್ಟುವವರಿಗೆ ಅವರ ಬೆನ್ನು ತಟ್ತಾ ಇದ್ದೀರಾ. ಈ ಒಂದು ಪ್ರತಿಜ್ಞೆಯನ್ನ ಸದಾಕಾಲ ನಮಗೂ ನೀಡಿ ಅಂತ ಹೇಳಿ ಪ್ರೇರಣೆಯಾಗಿ ನೀಡಲಿ ಅಂತ ಹೇಳಿ ಕೇಳ್ಕೊಳ್ಳುತ್ತಾ, ತಮಗಿದು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ 2024ನೇ ಸಾಲಿನ ವರ್ಷದ ವ್ಯಕ್ತಿಯಾಗಿ ಸನ್ಮಾನಿಸಲು ತಮ್ಮೆಲ್ಲರ ಮುಂದೆ ನಾವೆಲ್ಲರೂ ಕೂಡ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ. ತಮ್ಮ ನಿಸ್ವಾರ್ಥ ಸೇವೆ ಒಳಿತಿನ ಸ್ಥಾಪನೆಗೆ ಹೇತುವಾಗಲಿ, ಅಲೆಮಾರಿ ಮಕ್ಕಳ ತಾಯಿಯಾಗಿ ಸದಾ ನೀವು ಗುರುತಿಸುವಂತಾಗಲಿ. ಭಗವಂತನ ಕೃಪೆಯೊಂದಿಗೆ ಕರ್ನಾಟಕದ ಇಡೀ ದೇಶದ ಜನತೆಯ ಗುರು ಹಿರಿಯರ ಕಿರಿಯರ ಎಲ್ಲರ ಪ್ರೀತಿ ಸದಾಕಾಲ ತಮ್ಮೆಲ್ಲರ ಪ್ರೀತಿಪೂರ್ವಕ ಕೈ ಚಪ್ಪಾಳಿಯೊಂದಿಗೆ ಮೂಡಿ ಬರಲಿ ಅಂತ ಹೇಳಿ ಕೇಳ್ಕೊಡುತ್ತಾ, ವರ್ಷದ ವ್ಯಕ್ತಿಯಾಗಿ BSWT 2024ರ ಗೌರವ ಪುರಸ್ಕಾರ ತಮಗಿದು. ಕೇವಲ ಸನ್ಮಾನದ ಕಿರೀಟದ ಗೌರವ ಮಾತ್ರವಲ್ಲದೆ ಗೌರವದ ಸ್ಥಾನದಲ್ಲಿರುವುದ ಈ ವರ್ಷದ ವ್ಯಕ್ತಿಗೆ 25,000 ರೂಪಾಯಿ ಗೌರವ ಧನವನ್ನ ಬಿಟ್ಟು ಇವತ್ತು ನಾವು ಅವರನ್ನ ಅಷ್ಟೇ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. 25,000ದೊಂದಿಗೆ ಪ್ರೀತಿ ಪೂರ್ವಕವಾದ ಕಿರೀಟ, ಮಾಲಾಧಾರಣೆ, ಫಲ ವಸ್ತುಗಳಿಂದ ಸ್ಮರಣಿಕೆಯನ್ನ ಇಟ್ಟು ನಾವಿವತ್ತು ಗೌರವಿಸ್ತಾ ಇದ್ದೀವಿ ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ. ಮಗದೊಮ್ಮೆ ಅಭಿನಂದನೆಯ ನುಡಿಗಳೊಂದಿಗೆ ಜೋರಾದ ಕೈ ಚಪ್ಪಾಳೆ ಮೂಡಿ ಬರಲಿ. ಸಚಿವರಾಗಿದ್ದಂತಹ VS ಆಚಾರ್ಯ ಅವರಿಂದ ಕೂಡ ಗೌರವ ಪುರಸ್ಕೃತವನ್ನ ಪಡ್ಕೊಂಡಿದ್ದೀರಾ. ರೆಡ್ ಕ್ರಾಸ್ ಸೊಸೈಟಿ, ಮಣಿಪಾಲ ಬ್ಲಡ್ ಬ್ಯಾಂಕ್, ಉಡುಪಿ ಬ್ಲಡ್ ಬ್ಯಾಂಕ್ ಮುಂತಾದಂತಹ ಪ್ರಾದೇಶಿಕ ಸಂಸ್ಥೆಗಳಲ್ಲೂ ಕೂಡ ಇವರನ್ನ ಗುರುತಿಸಿ ಗೌರವಿಸಿದೆ. ಅಂತಹ ಒಂದು ಅದ್ಭುತವಾದಂತಹ ಪ್ರತಿಭಾನ್ವಿತರಾಗಿರುವಂತಹ ಇವರು ಭರತನಾಟ್ಯ ಕಲಾವಿದೆ ಕೂಡ. ಕ್ರೀಡಾ ಜಗತ್ತಿನಲ್ಲೂ ಕೂಡ ತಮ್ಮದೇ ಆದಂತಹ ವಿಶಿಷ್ಟ ಪ್ರೋತ್ಸಾಹವನ್ನಿತ್ತಂತಹ ಇವರು ಉತ್ತಮ ಯೋಗಪಟುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮೆಲ್ಲರಕ್ಕೂ ಕೂಡ ಸೌಭಾಗ್ಯ, ನಿಮ್ಮ ಸೌಭಾಗ್ಯ ಅಂತ ಹೇಳ್ಕೊಬಹುದು. ಭಾರತದ ಮುಂದಿನ ಪ್ರಜೆಗಳಾಗಿ ರೂಪಿತಗೊಳ್ಳುವಂತಹ ನಿಮಗೆ ಇಂತಹ ಸಾಧಕರನ್ನ ಗುರುತಿಸಿ ನಿಮ್ಮ ಮುಂದೆ ಇಟ್ಟಂತಹ ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ಗೆ ಮಗದೊಮ್ಮೆ ಜೋರಾದ ಕೈ ಚಪ್ಪಾಳೆ ಬರ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅವರ ಮಗ ಮತ್ತು ಸೊಸೆ ತುಂಬು ಸಾಧನೆಯ ಉತ್ತುಂಗದಲ್ಲಿ ಅವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಹಾಗಾಗಿ ನಿಮ್ಮ ಕೈ ಜೋಡಣೆಗೆ ನಮ್ಮ ಕಿರಿದಾದ ಸಹಕಾರ ಎಂದರೆ ತಪ್ಪಾಗಲಾರದು. ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲರ ಪ್ರೀತಿಪೂರ್ವಕ ಗೌರವನ ಈ ವರ್ಷದ ವ್ಯಕ್ತಿಯಾಗಿ ನೀವು ಗೌರವನ ಸ್ವೀಕರಿಸಿದ್ದೀರಿ. ತಮಗಿದು ಮಗದೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು, ಕೃತಜ್ಞತೆಗಳು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅತಿಥಿಯಾದಂತಹ ಶ್ರೀಮತಿ ರೂಪಾ ಬಳ್ಳಾಲ್ ಈ ವರ್ಷದ ವ್ಯಕ್ತಿಯಾಗಿ ಮಿಂಚಿದ್ದೀರಿ. ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ಎಲ್ಲ ಇಷ್ಟು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದ ಸಭಿಕರೇ ಮತ್ತು ನಮ್ಮ ದೇಶದ ಇಟ್ಟಿಗೆಗಳೇ ಅಂದರೆ ಮಕ್ಕಳು, ನಿಮ್ಮನ್ನು ಶಕ್ತಿಯುತವಾಗಿ ಮಾಡಲಿಕ್ಕೆ ನಾವು ಎಲ್ಲ ನಿಮ್ಮ ಪೋಷಕರೆಲ್ಲ ಕೈ ಜೋಡ್ತಾ ಇದ್ದೇವೆ ಅಷ್ಟೇ. ಇದೊಂದು ಸೀನ್. ಮೊದಲನೇದಾಗಿ ನಾನು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಚೇರ್ಮನ್ ಮಿಸ್ಟರ್ ಅಮೀನ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆ ಹಾಗೂ ಅವರ ಟೀಮ್ಗೆ ನಾನು ರಿಯಲಿ ಸಲ್ಯೂಟ್ ಮಾಡ್ತಾ ಇದ್ದೇನೆ. ಅವರ ಟೀಮ್ ಅಂದರೆ ಬರೀ ಸ್ನೇಹಿತರಂತೆ. ನಂಗೆ ತುಂಬ ಸಂತೋಷ ಆಯಿತು. ಒಂದು ಸ್ನೇಹಿತರಿಂದ ಸ್ನೇಹ ಎಂಬುವ ಒಂದು ಶಬ್ದದಿಂದ ಅದನ್ನು ಉಪಯೋಗಿಸಿ ಸಮಾಜ ಸೇವೆಗೆ ಇಳಿದಿದ್ದಾರೆ. ನನಗೆ ಸನ್ಮಾನ, ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ ಸ್ಟೇಜ್ ಮೇಲೆ ಬರುವ ತನಕ ಅವರು ಒಂದು ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್ಯಾಟಿಕ್ ಇಲ್ಲಿವರೆಗೆ ನಾನು ನೋಡಲಿಲ್ಲ. ಇಷ್ಟು ಜನರನ್ನು ಸಂಪರ್ಕಿಸಿ, ಮಕ್ಕಳನ್ನು ಸಂಪರ್ಕಿಸಿ, ಪೇರೆಂಟ್ಸನ್ನು ಸಂಪರ್ಕಿಸಿ, ಅವರಿಗೆಲ್ಲ ಫಾರ್ಮ್ ಕೊಟ್ಟು ಇಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಪ್ರೋಗ್ರಾಮ್ಗಿಂತ ಮುಂಚೆನೇ ಬರಲಿಕ್ಕೆ ಹೇಳಿ ಕೂಡಿಸಿ
ತುಂಬ ಶಿಸ್ತುಬದ್ಧವಾಗಿ ಮಾಡೋದು ನಾವು ಶಾಲೆಯ ಅಡ್ಮಿನಿಸ್ಟ್ರೇಷನ್ ಇರೋದ್ರಿಂದ ನನಗೆ ಗೊತ್ತಾಗುತ್ತೆ. ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದು. ಬಟ್ ಈ ಮಕ್ಕಳಿಗೊಂದು ಸ್ಕಾಲರ್ಶಿಪ್ ಕೊಡುವುದು ತುಂಬ ಒಳ್ಳೆಯ, ದಿಸ್ ದ ಕ್ರೀಮ್ ಆಫ್ ದ ಫಂಕ್ಷನ್. ಇದು ಅವ್ರಿಗೆ ಈ ನಿಧಿ ಅವ್ರಿಗೆ ಕಮ್ಮಿ ಅಂತ ಅನಿಸ್ಬೋದು, ಆದರೆ ನೀವು ಹೇಳಿದಾಗ ಅದೊಂದು ಬೆನ್ನಿನ ಮೇಲೊಂದು ದೇಶ್ ಅಂತ ಹೇಳುವಂಥದ್ದೊಂದು ಗುರುತು. ಇದು ಈ ನನ್ನ ಈ ಜರ್ನಿ ಒಂದು 18 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದರೆ ಒಂದು ದೊಡ್ಡದೊಂದು ಕನಸಾಗಿ ಏನು ಇಟ್ಕೊಂಡಿಲ್ಲ, ತುಂಬ ವರ್ಷ ನಾನು ಮಕ್ಕಳಿಗೆ ಮಾಡ್ತೇನೆ ಅಂತ ಹೇಳಿ ಹಾಗೇನು ಇಟ್ಕೊಳ್ಳಿಲ್ಲ. ನನಗೆ ಸ್ವತಃ ನಾನು ಹುಟ್ಟಿದ್ದು ಬಾಗಲಕೋಟೆ. ನಮ್ಮ ತಾಯಿ ತುಂಬ ಸಿಂಪಲ್, ನಮ್ಮ ತಂದೆ ತಾಯಿ ಇಬ್ಬರು. ಸೊ ಆ ಸಿಂಪ್ಲಿಸಿಟಿ ನನಗೆ ಬಂದಿದೆ. ಮತ್ತು ನನಗೆ ಬೇಸಿಕಲಿ ನನ್ನ ಮಕ್ಕಳಂದ್ರೆ ತುಂಬ ಇಷ್ಟ. ಈಗಿನ ಕಾಲದಲ್ಲಿ ಪೋಷಕರು ತಮ್ಮ ಮಕ್ಕಳು ನೋಡ್ಕೊಳ್ಳೋದೇ ಕಷ್ಟ, ಅವರಿಗೆ ಅವುಗಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ. ನನಗೆ ನನ್ನ ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ. ಅದಲ್ಲದೆ ನನಗೆ ಬೇರೆ ಯಾವ ಮಕ್ಕಳು ನೋಡಿದರೂ ನನಗೆ ತುಂಬ ಒಂದು ರೀತಿ ಮನಸ್ಸಲ್ಲಿ ಪ್ರೀತಿ ಒಕ್ಕಿ ಬರ್ತದೆ. ಅದು ಹಾಗೆ ಇತ್ತು ನನ್ನ ಮನಸ್ಸು. ಹಾಗೆ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಏನಂದರೆ ನಾವು ವಿದ್ಯೋದಯ ಸ್ಕೂಲ್ ಅದನ್ನು ಡೆವಲಪ್ ಮಾಡುವಂಥ ಒಂದು ಭಾಗ್ಯ ಸ್ವಾಮೀಜಿ ನನಗೆ ಕೊಟ್ಟರು. ಅವ್ರ ಪ್ರೆಸಿಡೆಂಟ್, ನಾನು ಜಾಯಿಂಟ್ ಸೆಕ್ರೆಟರಿ. ಸೊ 1996 ನಮಗೊಂದು ಹೊಸ ಸ್ಕೂಲ್ ಓಪನ್ ಮಾಡಿ ಅಲ್ಲಿ ಕನ್ನಡ ಮೀಡಿಯಂ ಮಕ್ಕಳು, ಆವಾಗ ನನಗೆ ಕನ್ನಡ ಮೀಡಿಯಂ ಮಕ್ಕಳ ಒಂದು ಮುಗ್ಧವಾದ ಪ್ರೇಮ ಸಿಕ್ಕಿತು. ಮತ್ತು ಅವರ ಹೆಲ್ಪ್ಲೆಸ್ನೆಸ್, ಅವ್ರಿಗೆ ಏನು ಕೊರತೆ ಉಂಟು ಅಂತ ಹೇಳೋದು ನನಗೆ, ನಾನು ಇಂಗ್ಲೀಷ್ ಮೀಡಿಯಂ ಬೆಂಗಳೂರಲ್ಲಿ ಓದಿದ ಕಾರಣ ನಂಗೆ ಸರಿಯಾಗಿ ಅದನ್ನು ಗುರುತಿಸಿದೆ. ನಾನು ಅವುಗಳಿಗೆ ಏನು ಬೇಕು ಅಂತೇಳಿ ಆಗ ನಾನು ಒಂದು ಸ್ವಲ್ಪ ಮಕ್ಕಳಿಗೆ ಅಲ್ಲಿ ಪಾಠ ಮಾಡ್ತಿದ್ದೆ, ಅಫ್ಕೋರ್ಸ್ ಫ್ರೀಯಾಗಿ. ಮತ್ತು ಅವುಗಳ ನಮ್ಮ ಮನೆ ಹತ್ತಿರದಲ್ಲಿ ಇರೋ ಕಾರಣ ಮನೆ ತುಂಬ ದೊಡ್ಡದಾಗಿದೆ, ಮೇಲೆ ಟೆರೆಸ್ ತುಂಬ ದೊಡ್ಡದಾಗಿದೆ. ಒಂಚೂರು ಬನ್ನಿ ಬೇಕಾದ್ರೆ ಏನಾದ್ರು ಹ್ಯಾಂಡ್ ರೈಟಿಂಗ್ ಹೇಳ್ಕೊಡ್ತೇನೆ. ಮತ್ತು ತುಂಬ ಇಂಗ್ಲೀಷ್ ಸ್ಟೋರಿ ಬುಕ್ಸ್ ಇರೋ ಕಾರಣ ರೀಡ್ ಟು ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಓದಿ ಹೇಳ್ತಾ ಇದ್ದೆ. ಹಾಗೆ ಸ್ವಲ್ಪ ನಾನೇನು ಬೋರ್ಡ್ ಇಲ್ಲ, ಏನೂ ಇಲ್ಲ ನನಗೆ. ಹಾಗೆ ಪ್ರಚಾರ ಆಗಿ ಅದು ತುಂಬ ಮಕ್ಕಳು ಬರ್ಲಿಕ್ಕೆ ಶುರುವಾದರು. ಮತ್ತೆ ಗೊತ್ತಾಯಿತು ನಾನು ಕ್ಲಾಸಲ್ಲಿ ಹೇಗೆಂದರೆ ಯಾರು ವೀಕ್ ಇದ್ದಾರೆ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತೇನೆ. ಹಾಗಾಗಿ ಈ ನಮ್ಮ ಮನೆ ಹಿಂದೆ 1 ಕಿಲೋಮೀಟರ್ ದೂರದಲ್ಲಿ ಬೀಡಿಂಗುಡ್ಡೆ ಸ್ಲಮ್ಸ್ ಇದೆ. ಅಲ್ಲಿ 400-800 ಮಕ್ಕಳೇ ಇದ್ದಾರೆ. ನ್ಯಾಚುರಲಿ ನಾನು ಆ ಮಕ್ಕಳಿಗೆ ಗಮನ ಕೊಡ್ತಿದ್ದೆ. ಹಾಗಾಗಿ ಆ ಮಕ್ಕಳು ಮಾತ್ರ ಉಳ್ಕೊಂಡು ಬೇರೆ ಹುಷಾರು ಮಕ್ಕಳೆಲ್ಲ ಬರ್ತಿರ್ಲಿಲ್ಲ. ಮತ್ತು ಸಿಂಪಲ್ ಟ್ಯೂಷನ್ ಕ್ಲಾಸ್ ಮಾಡ್ತಿದ್ದೆ. ಮತ್ತು ನನ್ನ ಭಾಗ್ಯಕ್ಕೆ ಒಂದು 3-4 ಜನ ಗುರುತಿಸಿ 3-4 ಜನ ಟೀಚರ್ಸ್, ವಾಲಂಟ್ರಿ ಟೀಚರ್ಸ್ ಬಂದು ಸೇರಿದರು. ನಾನು ಸಹ ನಿಮಗೆ ಹೆಲ್ಪ್ ಮಾಡ್ತೀನಿ, ಒಬ್ಬರೇ ಮಾಡ್ತಾ ಇದ್ದೀರಲ್ಲ ಅಂತ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಸೊಸೈಟಿ ನನ್ನ ರೆಕಗ್ನೈಸ್ ಮಾಡಲಿ. ಆಮೇಲೆ ಹಾಗೆ ಮುಂದೆ ಹೋಗ್ತಾ ನಾನು ಗೊತ್ತಾಯಿತು ಇಂಗ್ಲೀಷಲ್ಲಿ ಒಳ್ಳೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೆವು ಮಕ್ಕಳು 6ನೇ ಕ್ಲಾಸಲ್ಲಿ ಬರೋದು. ಮತ್ತು ಅವುಗಳನ್ನ ಸ್ಲೋಲಿ ಫಸ್ಟ್ ಟೈಮ್ ಪ್ರಯೋಗ ಮಾಡಲಿಕ್ಕೆ 8ನೇ ಕ್ಲಾಸಲ್ಲಿ 3 ಮಕ್ಕಳನ್ನ ಕನ್ನಡ ಮೀಡಿಯಮಿಂದ CBSE ಸಿಲೆಬಸ್ಸಿಗೆ ನಾವೇ ಫೀಸೆಲ್ಲ ಕೊಟ್ಟು ಶಿಫ್ಟ್ ಮಾಡೋ ಆನಂದ ತೀರ್ಥ ಸ್ಕೂಲಿಗೆ. ಅಲ್ಲಿ ಸ್ಪೋರ್ಟ್ಸಲ್ಲಿ ಮತ್ತು ಡ್ರಾಯಿಂಗಲ್ಲಿ ತುಂಬ ನಿಪುಣತೆ ತೋರಿಸಿದ್ರು. ಮತ್ತು ಸ್ಟಡೀಸಲ್ಲಿ ಸ್ವಲ್ಪ ಕಷ್ಟ ಆಯಿತು. ಬಟ್ ಫಸ್ಟ್ ಕ್ಲಾಸಲ್ಲೆಲ್ಲ ಪಾಸಾಗಿ ನಂಗೆ ಒಂದೇ ಆಸೆ, ಈ ಬಾಗಲಕೋಟೆ ಸ್ಲಮ್ ಅಂತ ಹೇಳಬಾರ್ದು, ಬಾಗಲಕೋಟೆ ಜನರು ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಬೇಗ ಮಕ್ಕಳನ್ನ ಮದುವೆ ಮಾಡೋದು, ಅದೊಂದು 13 ವರ್ಷಕ್ಕೆ ಮದುವೆ ಮಾಡಿಬಿಡೋದು. ಮತ್ತು ಇನ್ನೊಂದಂದರೆ ಅಪ್ಪ ಕುಡಿಯೋದು, ಅಮ್ಮ ಮಾತ್ರ ತುಂಬ ಕೆಲಸ ಮಾಡಲಿ. ಸೊ ಇದೆರಡು ನನಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು. ಆ ಮಕ್ಕಳನ್ನ ಕರೆಸಿ ಆ ಪೇರೆಂಟ್ಸನ್ನು ಎಷ್ಟೋ ಪೇರೆಂಟ್ಸನ್ನ ನಾನೇ ಕಾರಲ್ಲಿ ಕರ್ಕೊಂಡು ಹೋಗಿ ಡಿ-ಅಡಿಕ್ಷನ್ ಮಾಡಿಸ್ತೇನೆ. ಆಮೇಲೆ ಈ ಮಕ್ಕಳಿಗೆಲ್ಲ ಹುಡುಗಿಯರಿಗೆ ಎಸ್ಪೆಷಲಿ ವಿದ್ಯಾಭ್ಯಾಸ ಕೊಟ್ಟರೆ ಬೇಗ ಮದುವೆ ಆಗೋದಿಲ್ಲ. ವಿದ್ಯಾಭ್ಯಾಸ ಮುಗಿಸ್ತಾರೆ, ಹೈಯರ್ ಲೆವೆಲ್ ಎಜುಕೇಷನ್ ಮುಗಿಸ್ತಾರೆ, ಮತ್ತು ಉದ್ಯೋಗ ಆಗಿ ಹೇಳ್ತಾ ಇರ್ತೇನೆ, ಉದ್ಯೋಗ ಮುಗಿಸಿ ಒಂದು 5-10 ಲಕ್ಷ ಆಗ್ಬೇಕು ನಿಮ್ಮ ಅಕೌಂಟಲ್ಲಿ, ಮತ್ತೆ ಮದುವೆಗೆ. ಅಲ್ಲಿ ತನಕ ಅಮ್ಮ ಮದುವೆ ಸುದ್ದಿ ಮಾತ್ರ ನನ್ನ ಹತ್ರ ಓಡಿ ಬನ್ನಿ ಅಂತ ಹೇಳಿ ಆ ಥರ ನಮ್ಮ ಗೈಡೆನ್ಸ್ ಇತ್ತು. ಆಮೇಲೆ ಗೊತ್ತಾಯಿತು ಅವರು ಈಗ ಗೊತ್ತಾಯಿತು ಅವ್ರಿಗೇನು ಎಕ್ಸ್ಪೋಜರ್ ಇಲ್ಲ ಅಂತ, ಆತ್ಮವಿಶ್ವಾಸ ಇರೋದಿಲ್ಲ ಎಕ್ಸ್ಪೋಜರ್ ಇಲ್ಲದಿದ್ರೆ. ಅದಕ್ಕೆ ನಾನು ಸ್ಲೋಲಿ ಮಕ್ಕಳನ್ನ ಮ್ಯಾರಥಾನಿಗೆ ಕರ್ಕೊಂಡು ಹೋಗ್ತಿದ್ದೆ. 2-3 ಕಾರಲ್ಲಿ ನಮ್ಮ ಮಕ್ಕಳನ್ನ 15 ದಿವಸ 15-25 ಮಕ್ಕಳನ್ನ ಮನೇಲಿ ಇಟ್ಕೊಂಡು ರಾತ್ರಿ
ಬೆಳಿಗ್ಗೆ ಅವುಗಳಿಗೆಲ್ಲ ಪಾಪ ಅವರು ನನ್ನ ಗಂಡ ಟೀ ಎಲ್ಲ ಮಾಡಿ ಕೊಡೋದು, ಬಿಸ್ಕೆಟ್ ಕೊಡೋದು, ಮತ್ತೆ ಸ್ನಾನ ಎಲ್ಲ ಮಾಡಿ, ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿ ನಾವು 3 ಕಾರಲ್ಲಿ 5:30 ಮಣಿಪಾಲ್ ಇರ್ತಿದ್ವಿ. ಅಲ್ಲಿ ಓಡಿ ಫಸ್ಟ್ ಟೈಮ್ ಓಡಿದ್ದು 4 ವರ್ಷದ ಮಗು 4 ಕಿಲೋಮೀಟರ್ ಮ್ಯಾರಥಾನ್ ಓಡಿದೆ ಅದು ಫಸ್ಟ್ ಟೈಮ್. ಮತ್ತೆ ತುಂಬ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ನ್ಯಾಷನಲ್ ಲೆವೆಲ್ ತನಕ ಒಬ್ಬ ಹೋಗಿದ್ದಾನೆ, ಸ್ಟೀಪಲ್ ಚೇಸ್, ಅದು ಮ್ಯಾರಥಾನ್ ಆಯ್ತು. ಆಮೇಲೆ ಮತ್ತೆ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತೆಗೆಸಿ ಕೊಡೋದು, ಅಲ್ಲಿ ಅವ್ರ ಓನರ್ ಬಂದಂಗೆ ಫುಲ್ ಕನ್ಸೆಷನ್ ಕೊಡೋದು. ಮತ್ತು ಮನೇಲಿ ಅವರಿಗೆ ಸಾಯಂಕಾಲ ಊಟದ ವ್ಯವಸ್ಥೆ, ಕುಡಿಲಿಕ್ಕೆ ವ್ಯವಸ್ಥೆ, ನಮ್ಮ ಗಂಡ ಎಲ್ಲ ಅದ್ರ ಇನ್ಚಾರ್ಜ್ ಅವರು. ಹೀಗಾಗಿ ನಮ್ಮ ಗಂಡ ತುಂಬ ಒಳ್ಳೆಯ ಪ್ರೋತ್ಸಾಹ ಮಾಡಿ, ನಮ್ಮ ಅತ್ತೆ ಪಾಪ ತುಂಬ ಮಡಿವಂತರು, ಅವ್ರಿಗೆ ತುಂಬ ತೊಂದರೆ ಆಗಿರ್ಬೋದು. ಬಟ್ ಕೊನೆಯಲ್ಲಿ ನಂಗೆ ತುಂಬ ಖುಷಿಯಾಗಿದ್ದು, ಒಂದು ದಿವಸ ನಾವು ಮನೆಗೆ ಬರುವಾಗ ಲೇಟ್ ಆಯಿತು, ಎಲ್ಲ ಮಕ್ಕಳನ್ನ ಕೂಡಿಸಿಟ್ಕೊಂಡು ಅವರು ಮಧ್ಯೆ ಕೂತ್ಕೊಂಡು ಹಾಡು ಹೇಳಿಕೊಡ್ತಾ ಇದ್ರು, ದೇವ್ರ ಹಾಡು. ಸೊ ಅಲ್ಲಿ ಅದು ನಂಗೆ ತುಂಬ ಸಂತೋಷ ಆಯಿತು, ಸ್ವಲ್ಪ ಒಪ್ಕೊಂಡ್ರು ಅಂತ ಅನಿಸಿತ್ತು. ಅದಾದಮೇಲೆ ಇನ್ನೂ ಸ್ವಲ್ಪ ಒಳ್ಳೆ ಸಜ್ಜನರದ್ದು ಸಂಪರ್ಕ ಇರಬೇಕು ಅವರಿಗೆ ಅಂತ ಹೇಳಿ ಮ್ಯೂಸಿಕ್ ಕಾರ್ಯಕ್ರಮ, ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ ಕರ್ಕೊಂಡು ಹೋಗಿ ಎದುರು ಕೂಡಿಸಿದ್ದೆ. ಅಲ್ಲಿ ಎಲ್ಲರೂ ನನ್ನ ರೆಕಮೆಂಡ್ ಬನ್ನಿ ನಿಮ್ಮ ಮಕ್ಕಳನ್ನ ಎದುರು ಕೊಡಿಸಿ ಅಂತ ಹೇಳಿ ತಿಂಡಿ ಗಿಡ್ಡಿ ಕೊಡಿಸಿ, ಅವ್ರಿಗೆ ತಿಂಡಿ ಮೇಯ್ನ್ ಕೊಡಿಸಿ ಹಾಗೆ ಮನೆಗೆ ಡ್ರಾಪ್ ಮಾಡಿದೆ. ಬಟ್ ಇಷ್ಟೆಲ್ಲ ಆಗುವಾಗ ನೀವು ಎಣಿಸ್ಬೋದು ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ. ಪೇರೆಂಟ್ಸು ಫುಲ್ಲು ಬಿಟ್ಬಿಟ್ಟಿದ್ದಾರೆ ಮಕ್ಕಳನ್ನ, ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ. 8 ಗಂಟೆ 8:30 ರಾತ್ರಿ ತೊಗೊಂಡು ಮುಡಿಸಿದ್ರು ಅವರಿಂದ ಒಂದು ಫೋನ್ ಕಾಲ್ ಬರ್ತಿರಲಿಲ್ಲ, ಎಲ್ಲಿದ್ದಾವೆ ನಮ್ಮ ಮಕ್ಕಳು ಅಂತ. ಇನ್ನೊಂದು ನಂಗೆ ತುಂಬ ಖುಷಿ ಆಗ್ತಿತ್ತು ಅಂದರೆ, ಈ ಕೊರೋನಾ ಟೈಮಲ್ಲಿ ಮತ್ತು ಜೋರು ಮಳೆ ಬರುವಾಗ, ಕಂಟಿನ್ಯೂಸ್ ಗೌರ್ಮೆಂಟ್ ಹಾಲಿಡೇಸಲ್ಲಿ ಇರುವಾಗ, ಇಡೀ ದಿನ ಒಂದು ಬೆಳಿಗ್ಗೆ 8 ಗಂಟೆಗೆ ಮಕ್ಕಳು ಬಂದರೆ ಸಾಯಂಕಾಲ 6 ಗಂಟೆಗೆ ಮಕ್ಕಳು ಹೋಗ್ತಾರೆ. ಸೊ ಅಷ್ಟೆಲ್ಲ ಆಗುವಾಗ ಎಷ್ಟು ಗಲಾಟೆ ಆಗ್ಬೋದಲ್ಲ. ನನ್ನ ಮಕ್ಕಳಿಬ್ಬರು ಡಾಕ್ಟರ್ಸ್, ಒಬ್ಳು DM ಮಾಡಿದ್ದಾಳೆ, ಇವನು MD ಮಾಡಿದ್ದಾನೆ. ಅವರಿಬ್ಬರು ಪಾಪ ಒಂದು ದಿವಸ ಸಹ ಮಕ್ಕಳನ್ನ ಬರ್ಲಿಕ್ಕೆ ಹೇಳಬೇಡ ಅಂತ ಎಕ್ಸಾಮ್ ಟೈಮ್ MD ಎಲ್ಲ ಮಾಡುವಾಗ ಎಷ್ಟು ಓದ್ಲಿಕ್ಕಿರುತ್ತೆ, ಹಾಗೆ ಹೇಳಲಿಲ್ಲ, ಸ್ವಲ್ಪ ನಿಧಾನ ಮಾತಾಡ್ಲಿಕ್ಕೆ ಹೇಳ್ತೀಯಾ ಅಂತ ಅಷ್ಟೇ ಪಾಪ ಹೇಳ್ತಿದ್ರು. ಅದೊಂದು ನಂಗೆ ತುಂಬ ಖುಷಿ. ಮತ್ತು ನನ್ನ ಮಗ ಸಣ್ಣದಿರುವಾಗೆಲ್ಲ ಟಾಯ್ಸ್ ಎಲ್ಲ ಶೇರ್ ಮಾಡ್ತಿದ್ದ, ದಟ್ಸ್ ಪ್ರಾಬ್ಲಮ್ ಇಲ್ಲ. ಮತ್ತು ಈಗ ದೇವ್ರ ನಡೆಸಿ ನಮ್ಗೆ ಅಂಥ ಒಳ್ಳೆ ಅಳಿಯ ಇದ್ದಾನೆ, ಅವನು ಸಹ ಒಂದು ಹೇಳಿದ್ರೆ ಸಾಕು ಮಕ್ಕಳನ್ನ ಸ್ಪಾನ್ಸರ್ ಮಾಡೋದು ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ. ಈಗಂತೂ ನಮ್ಮ ಸೊಸೆ ಬಂದುಬಿಟ್ಟಿದ್ದಾಳೆ, ಅವಳು ನನಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾಳೆ. ಅಷ್ಟು ಮಕ್ಕಳಿಗೆಲ್ಲ ಮಾಡರ್ನ್ ಅವಳು, ತುಂಬ ಅದಕ್ಕೆ ತುಂಬ ಆರ್ಟ್ ಪ್ರೋಗ್ರಾಮ್ಸ್ ಹಾಗೆಲ್ಲ ಮಾಡ್ತಾಳೆ, ಮಕ್ಕಳನ್ನ ಕೂಡಿಸಿಟ್ಕೊಂಡು. ಆಮೇಲೆ ಅವಳು ಹುಟ್ಟಿದಬ್ಬ ಹೇಳಿ ನಾವು ಒಂದು ಮಕ್ಕಳನ್ನ ಇಟ್ಕೊಂಡು ಬಸ್ ಮಾಡಿ ಎಕ್ಸ್ಕರ್ಷನ್ ಹೋಗ್ತೇವೆ ಮಕ್ಕಳೊಟ್ಟಿಗೆ. ಸೊ ಒಂದು ರೀತಿ ನಮ್ಮ ಫ್ಯಾಮಿಲಿ ಅಷ್ಟು ದೊಡ್ಡದಾಗಿದೆ ಈಗ, ಅದು ತುಂಬ ನನಗೆ ಇದಾಗುತ್ತೆ. ಮತ್ತು ಒಂದೇ ಒಂದು ಹೇಳ್ತೀನಿ, ಒಂದು ಹುಡುಗಿ ಕಾವೇರಿಯಿಂದ, ಅವಳು ನಮ್ಮ ಮಗಳು ಮದುವೆ ಆಗಿ 15 ಡೇಸ್ ಆಮೇಲೆ ನನ್ನ ಹತ್ರ ಬಂದು ನಾನು ಬ್ಯುಸಿ ಇದ್ದೆ, ಹತ್ರ ಬಂದು ಕೂತ್ಕೊಂಡು ಪಾಠ ಮಾಡುವಾಗ ಸ್ವಲ್ಪ ವಾಸನೆ ಬರ್ತಾಯಿತ್ತು. ಏನು ವಾಸನೆ ಬರ್ತಾ ಉಂಟು, ಯೂಶಲಿ ಸ್ಮೆಲ್ ಬರೋದೇ ಇಲ್ಲ, ಅವಳು ಹತ್ರ ಕೂರಿಸಿಟ್ಕೊಂಡಿರ್ತೇವೆ. ಆಮೇಲೆ ಅವ್ರು ಹೇಳಿ ಸ್ವಲ್ಪ ತಲೆ ಸ್ನಾನ ಮಾಡಿದ್ರೆ 15 ದಿವಸ ಆಯಿತು ಅಂತ, ನಂಗೆ ತುಂಬ ಅಳು ಬಂದುಬಿಡ್ತು. ಮತ್ತೆ ಅವಳನ್ನ ಕರ್ಕೊಂಡು ಹೋಗಿ ನಾನೇ ಸ್ನಾನ ಮಾಡಿಸಿ ಅವಳಿಗೆ ಒಂದು ಒಳ್ಳೆ ಅಂಗಿ ಕೊಟ್ಟು, ಹೊಸ ಅಂಗಿ ಯಾವಾಗಲೂ ಇರ್ತದೆ ನನ್ನ ಮನೆ, ಅಂಗಿ ಕೊಟ್ಟು ಅವಳನ್ನ ಮಾಡಿ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ತೆಗ್ದಿದ್ದೇನೆ. ಆಮೇಲೆ ಕೇಸರಿ ಹಾಲು ಮಾಡಿಕೊಟ್ಟು, ನೀನು ಶುದ್ಧವಾಗಿದ್ದೀಗ ನಮ್ಮ ಮನೆ ಒಳಗೆ ಬಂದು ನಮಸ್ಕಾರ ಮಾಡು ದೇವರಿಗೆ ಅಂತ ಹೇಳಿ, ಅಂದರೆ ಸುಮ್ಮನೆ ಮೆಂಟಲಿ ಇನ್ನು ಇವತ್ತಿನ ನಿಮ್ಮ ಭವಿಷ್ಯ ಚೇಂಜ್ ಆಗುತ್ತೆ. ಅವಳು ಅಮ್ಮ ಕುಡ್ದು ರೋಡೆಲ್ಲ ಬಿದ್ಕೊಂಡಿರ್ತಾಳೆ. ಈಗ ಅವಳು ಮತ್ತೊಂದು ಸ್ಪಾನ್ಸರ್ ಸಿಕ್ಕರು ಅಮೇರಿಕೆಯಿಂದ, ಕ್ಯಾಲಿಫೋರ್ನಿಯಿಂದ, ಅವರು ಸ್ಪಾನ್ಸರ್ ಮಾಡಿ ಈಗ ಅವಳು 2nd PUC ಇದ್ದಾಳೆ, ಆನಂದ್ ಇರ್ತಾಳೆ. ನನ್ನೊಟ್ಟಿಗೆ ಬರೀ ಇಂಗ್ಲೀಷೇ ಮಾತಾಡು. ಮತ್ತು ಮ್ಯಾರಥಾನ್ ಅಂತ 21 ಸಪೂರ ಇದ್ದಳು, ಬಟ್ 21 ಕಿಲೋಮೀಟ್ರ್ ಆ ರೀತಿ ಓಡ್ತಾಳೆ. ಈ ಥರ ಒಂದೊಂದು ಮಗು ಸಹ ಸುಧಾರಣೆ ಆಗಲಿ ಅಂತ ಹೇಳಿ ನನಗೆ ತುಂಬ ಆಸೆ ಆಗುತ್ತೆ. ಮಕ್ಕಳಿಗೆ ಬೇಕು ಪಪ್ಪ ಅಮ್ಮನ ಪ್ರೀತಿ, ತುಂಬ ಪ್ರೀತಿ ಬೇಕು ಮಕ್ಳು. ನೀವು ಪೇರೆಂಟ್ಸ್ ಆದವ್ರು ಮಕ್ಳಿಗೆ ಟೈಮ್ ಕೊಡಬೇಕು, ಮಕ್ಕಳು ಮಾತಾಡಬೇಕು. ಅದೇ ನಾನು ನನ್ನ ಮಕ್ಳಿಗೆ ಕೊಡೋದು. ನಮ್ಮ ಟ್ಯೂಷನ್ ಕ್ಲಾಸಲ್ಲಿ ಫಿಯರ್ಲೆಸ್ ಆ್ಯಂಡ್ ಪೀಸ್ಫುಲ್ ಎನ್ವೈರ್ಮೆಂಟ್ ಇರಬೇಕು. ಅದು ಉಂಟು ನಮ್ಮ ಮಕ್ಕಳು ಮಕ್ಕಳು. ಅದೇ ಫಸ್ಟ್ ಹುಡುಗ 4ನೇ ಕ್ಲಾಸಲ್ಲಿ ಬಂದವನು, ಅಪ್ಪ ಹುಡುಗ ಬಂದವನು. ಈಗ ಅವನು ಹುಷಾರಿದ್ದ, ಓದ್ಲಿಕ್ಕೆ ಬರ್ತಾ ಇದ್ದ. ಸ್ವಲ್ಪ ದಿವಸ ಬರಲಿಲ್ಲ, ಯಾಕೆ ಬರಲ್ಲ ಕೇಳಿದ, ದೂರ ಉಂಟು ಮನೆ. ಕೂಡಲೇ ಸೈಕಲ್ ತೆಗೆಸ್ಕೊಟ್ಟೆ, ಏನೇನು ಅಗತ್ಯ ಉಂಟು ಅದು ತೆಗೆಸಿ ಕೊಡ್ತಾ ಇರ್ತೇನೆ. ಆಮೇಲೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಶಿಫ್ಟ್ ಆಗಿ 10th ಆಯಿತು, PUC ಸಹ ಮುಗಿಸಿದ. ಮತ್ತು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು. ಕೂಡಲೇ 70,000 ಕೊಡಬೇಕಲ್ಲ. ನಾನು 70,000 ನಾನು 10,000 ಕೊಡ್ತೇನೆ ಅಷ್ಟೇ ಅಂತ ಹೇಳಿದೆ.
ಅಷ್ಟೆಲ್ಲ ಕೊಡ್ಲಿಕ್ಕಾಗತ್ತಾ? ನಮ್ಮ ಗಂಡ ಕೂಡಲೇ ಬಂದರು, ಹಾಗೆಲ್ಲ ಮಾಡಬೇಡ, ಚೆಕ್ ಬಂದು ಫುಲ್ ಅಮೌಂಟ್ ಕೊಡು, ಆದರೆ ಮಾತ್ರ ಒಂದು ಭವಿಷ್ಯ ಓಪನ್ ಆಗುತ್ತೆ ಅಂತ ಹೇಳಿ. ಸೊ ಅವಾಗ ಕೊಡುವಾಗ ಒಂದು ಮಾತು ಹೇಳಿದೆ ಅವನಿಗೆ, ನಿಂಗೆ ಎಷ್ಟು ಸುಲಭದಲ್ಲಿ ಈ ಚೆಕ್ ಸಿಕ್ಕಿದ್ದು ನಿಂಗೆ ಅರ್ಥ ಆಗುತ್ತಾ? ಹೌದು ಮೇಡಮ್, ಎಲ್ಲ ಗೊತ್ತು. ಮತ್ತೆ ಇಂಜಿನಿಯರಿಂಗ್ ಮುಗಿಸಿ ಥರ್ಡ್ ರ್ಯಾಂಕ್ ಬಂಟಕಲ್ ಕಾಲೇಜಲ್ಲಿ ತಗೊಂಡು ಈಗ ನಮ್ಮ ಗಂಡನ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇಂಜಿನಿಯರ್ ಮಾತ್ರ ಅಲ್ಲ, ವೆರಿ ಗುಡ್ ಇಂಜಿನಿಯರ್ ಅಂತ ಹೆಸರು ತಗೊಂಡಿದ್ದೆ. ಸೊ ಅದು ನನಗೆ ತುಂಬ, ಅದು ನನಗೆ ಅಂತ ಕಣ್ಣಲ್ಲಿ ನೀರು ಬರುವಂಥ ಒಂದು ಇದು. ಹಾಗಾಗಿ ಸೊ ಇದನ್ನು ಹೇಳ್ತಾ ನಾನು ಇವರಿಗೆ ಇನ್ನೂ ಒಳ್ಳೆ ಕೆಲಸ ಮಾಡಲಿ, ಇವರೆಲ್ಲ ಮಕ್ಕಳಿಗೆ ಇದು ಆಗುವಂಥ ನೀವು ಕೆಲಸ ಮಾಡಬೇಕು. ಮೆಂಟಲಿ ಸಹ ನೀವೆಲ್ಲ ಹುಡುಗಿಯರು ಎಸ್ಪೆಷಲಿ ತುಂಬ ಕಷ್ಟ ಅನುಭವಿಸ್ಲಿಕ್ಕೆ ಉಂಟು ಇನ್ನು ಮುಂದೆ. ನೀವೆಲ್ಲ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು. ಇದೆಲ್ಲ ಸ್ಟ್ರೆಂತ್ ಕೊಡುತ್ತೆ ಎಜುಕೇಷನ್ ಮಾತ್ರ. ಸೊ ಇಷ್ಟನ್ನು ಹೇಳ್ತಾ ಒಂದು ಮಾತು ಮುಗಿಸ್ತೇನೆ. ಪೂರ್ವಕ ವಂದನೆಗಳು. ನನ್ನ ಇಷ್ಟು ಒಳ್ಳೆ ಅಕೇಶನ್ ನಂಗೆ ಸನ್ಮಾನ ಮಾಡಿದ್ದಾರೆ, ಸನ್ಮಾನ ಸ್ವೀಕರಿಸಿ ನಂಗೆ ತುಂಬ ಸಂತೋಷ ಆಗಿದೆ. ತುಂಬ ಥ್ಯಾಂಕ್ಸ್. ರೀತಿಯಲ್ಲಿ ನಿಮಗಿದು ಮಗದೊಮ್ಮೆ ಜೋರಾದ ಕೈ ಚಪ್ಪಾಳೆ ಸಭೆಯಲ್ಲಿ ಮೂಡಿ ಬರಲಿ. ಧನ್ಯವಾದಗಳು ಮ್ಯಾಮ್. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವಿದ್ಯಾರ್ಥಿ ವೇತನದತ್ತ ಒಂದು ಹೋಗೋಣ. ಇದೀಗ ಮುಂದಿನ ಅತಿಥಿಯಾದಂತಹ ಶ್ರೀಯುತ ಜಯಕರ್ ಭಂಡಾರಿಯವರು, ಶ್ರೀ ನಾರಾಯಣ ಗುರು PU ಕಾಲೇಜ್ ಮಂಗಳೂರು, ಇದರ ವಿದ್ಯಾರ್ಥಿ ದಯವಿಟ್ಟು ವೇದಿಕೆ ತಾಗಮಿಸಿ. ಸತೀಶ್ ಪೈ ಕಾಲೇಜ್ ಕಾ ಸ್ಟ್ರೀಟ್ ಮಂಗಳೂರು, ಇದರ ವಿದ್ಯಾರ್ಥಿ ಅನುಷಾ ಇದಾರ? ಇಲ್ಲ. ಡಾಕ್ಟರ್ P ದಯಾನಂದ ಪೈ ಸತೀಶ್ ಪೈ ಕಾಲೇಜ್ ಕಾ ಸ್ಟ್ರೀಟ್ ಮಂಗಳೂರು, ಇದರ ವಿದ್ಯಾರ್ಥಿ ಪೂರ್ಣೇಶ್. ಜ್ವರದ ಕೈ ಚಪ್ಪಾಳೆ ಬರಲಿ ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿ ಯೂನಿವರ್ಸಿಟಿ ಕಾಲೇಜ್ ಹಂಬನಕಟ್ಟ, ಇದರ ವಿದ್ಯಾರ್ಥಿ ಪ್ರಿಯಾ ಅವರು ಇದಾರ? ಜ್ವರದ ಕೈ ಚಪ್ಪಾಳೆ ವೇದಿಕೆ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಸೈಂಟ್ ಜೋಸೆಫ್ ಶಾಲೆಯ ವಿದ್ಯಾರ್ಥಿ ಜೆಸಿಂತಾ, ಮತ್ತೋರ್ವ ವಿದ್ಯಾರ್ಥಿ ಜೆಸಿಂತಾ, ಸೈಂಟ್ ಜೋಸೆಫ್ ಸ್ಕೂಲ್. ಧನ್ಯವಾದಗಳು. ವಿದ್ಯಾರ್ಥಿ ವೇತನವನ್ನ ಮುಂದುವರಿಸುತ್ತಾ ಮತ್ತೆ ಅತಿಥಿಗಳನ್ನ ವೇದಿಕೆ ತನ್ನ ನಾವು ಖಂಡಿತವಾಗ್ಲೂ ಆಹ್ವಾನಿಸ್ತೀವಿ. ಇದೀಗ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಬಂಧುಗಳೇ, ಕಾರ್ಯಕ್ರಮ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅತಿಥಿಗಳ ಸಹಕಾರ. ಇದೀಗ ತಮ್ಮೆಲ್ಲರನ್ನ ಹುರಿದುಂಬಿಸುವ ರೀತಿಯಲ್ಲಿ ಒಂದು ಅತ್ಯುತ್ತಮವಾದ ಗಾಯನಕ್ಕೆ ಲಾವಣ್ಯ ಮತ್ತು ಅವರ ತಂಡವನ್ನ ಆಹ್ವಾನಿಸ್ತಾ ಇದ್ದೇನೆ. ಇರಲಿ ಶಿಕ್ಷಣದಿ ಮೌಲ್ಯವಿರಲಿ, ಇಂದೊಂದು ಮೋಜಿಗಿರುವ ದಾರಿಯಾಗದಿರಲಿ. ಮೌಲ್ಯವಿರಲಿ ಶಿಕ್ಷಣದಿ ಮೌಲ್ಯವಿರಲಿ, ಇಂದೊಂದು ಮೋಜಿಗಿರುವ ದಾರಿಯಾಗದಿರಲಿ. ಬದುಕಿನ ಬವಣಿಗೆ ಪರಿಹಾರವಾಗಲಿ, ಕಣ್ಣೀರ ಒರೆಸಲದು ಸಹಕಾರಿಯಾಗಲಿ. ಬಡವ ಬಲ್ಲಿದನ ಅಂತರ ನಿಲ್ಲಲಿ, ಬಡವ ಬಲ್ಲಿದನ
ಇದೀಗ ಕಾರ್ಯಕ್ರಮವನ್ನು ನೀಡಿದಂಥ ಲಾವಣ್ಯ ಮತ್ತು ತಂಡದವರು ದಯವಿಟ್ಟು ಕಿರಿದಾದ ಕಾಣಿಕೆಯನ್ನ ನಮ್ಮ ಈ ಗೌರವದ ಒಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಶ್ರೀಮತಿ ಲಾವಣ್ಯ ಇವರು, ಲಾವಣ್ಯ ಸುಧಾಕರ್, ಬಹಳ ಒಂದು ಅದ್ಭುತವಾದಂಥ ಗಾಯಕಿ. ನಮ್ಮ ಇಂದಿನ ಉದ್ಘಾಟಕರಾದಂಥ ಶ್ರೀಯುತ HR ಈಶ್ವರ್ ಅವರು ಇವರಿಗೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಇದರ ಜೊತೆಗೆ ಪ್ರಕೃತಿಯ ಪ್ರತೀಕವಾಗಿ ಹಚ್ಚ ಹಸಿರಿನ ಗಿಡವನ್ನ ನೀಡಿ ಇದೀಗ ಆತ್ಮೀಯ ಗೌರವ ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ನ ದಶಮಾನೋತ್ಸವದ ಅಂಗವಾಗಿ ನೀವು ನೀಡಿದಂತಹ ಈ ಕೊಡುಗೆಗಾಗಿ, ಅದರ ಜೊತೆಗೆ ವಿದ್ಯಾರ್ಥಿಗಳಾದ ವೈಷ್ಣವಿ ಕಿರಿದಾದ ಈ ಗೌರವ ವಿದ್ಯಾರ್ಥಿಯಾದ ವೈಷ್ಣವಿ ಯಶಿಕಾ, ದಿಯಾ, ಉನ್ನತಿ, ವಂಶಿ. ಬರ್ಲಿ ಒಮ್ಮೆ ಸುರದ ಕೈ ಚಪ್ಪಾಳೆ, ಕೈ ಎತ್ತಿ ಎಲ್ರಿಗೂ ಕೂಡ ಸುರದ ಕೈ ಚಪ್ಪಾಳೆ ನೀಡಬೇಕಾಗಿ ವಿನಂತಿಸುತ್ತಾ, ಇದೀಗ ಮುಂದಿನ ಒಂದೆರಡು ಸಮಯದ ಅಭಾವ ಮತ್ತಷ್ಟು ಜಾಸ್ತಿ ಇರುವುದರಿಂದ ನಮಗೆ ದಯವಿಟ್ಟು ಸಹಕಾರ ನೀಡಿದಂತಹ ಅತಿಥಿಗಳ ನುಡಿಗೆ ನಮ್ಮ ಕಿವಿಗೋಳು ಸದಾ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಪೋಷಕರೇ ಹಾಗೂ ಇವತ್ತು ಭಾರತ್ ವೆಲ್ಫೇರ್ ಟ್ರಸ್ಟ್ ಇವರಿಂದ ಪ್ರೋತ್ಸಾಹ ಧನವನ್ನು ಸ್ವೀಕರಿಸುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಒಂದು ಸುಮಾರು ವರ್ಷದ ಹಿಂದೆ ನಾನು ಕೂಡ ಇಂಥ ಒಂದು ಕೆಲವು ಸಂಘ ಸಂಸ್ಥೆಗಳಿಂದ ಪ್ರೋತ್ಸಾಹ ಧನವನ್ನು ಸ್ವೀಕರಿಸಿದಂತಹ ಕೆಲವು ಕ್ಷಣಗಳಿತ್ತು. ಇವರ ಹಲವಾರು ಸಂಘ ಸಂಸ್ಥೆಗಳ ಸಹಾಯದೊಂದಿಗೆ ವೈದ್ಯಕೀಯ ಶಿಕ್ಷಣ ಮುಗಿಸಿ ಇವತ್ತು ಒಂದು ಒಳ್ಳೆಯ ವೃತ್ತಿ ಜೀವನವನ್ನ ನಡೆಸ್ತಾ ಇದ್ದೀನಿ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ನೀವು ಕೂಡ ವೈದ್ಯರಾಗ್ಬೋದು ಅಥವಾ ಇಂಜಿನಿಯರಿಂಗ್ ಆಗ್ಬೋದು, ಲಾಯರ್ಗಾಗ್ಬೋದು, ಯಾವುದೋ ಒಂದು ವೃತ್ತಿಯಲ್ಲಿ ನೀವು ತೊಡಗಿಸ್ಕೊಳ್ಬೋದು. ಆದರೆ ಇಂಥ ಒಂದು ಸಹಕಾರವನ್ನು ನೀಡಿದಂತಹ ಎಲ್ಲ ಸಂಘ ಸಂಸ್ಥೆಗಳನ್ನು ನೀವು ಮರೆಯದೆ ಅವರೊಂದಿಗೆ ಇವಾಗಲೇ ರೂಪಾ ಬಳ್ಳಾರವರು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಅನುಭವವನ್ನು ಹೇಳಿದರು. ಅದೇ ವಿದ್ಯಾರ್ಥಿಗಳು ಮುಂದೆ ಅವರೊಂದಿಗೆ ಒಟ್ಟುಗೂಡಿ ಅವರು ಮಾಡುವಂತಹ ಕೆಲಸದೊಂದಿಗೆ ಸಹಕಾರವನ್ನು ನೀಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ಬೋದು. ಅದೇ ರೀತಿ ಇವತ್ತು ಭಾರತ್ ವೆಲ್ಫೇರ್ ಟ್ರಸ್ಟ್ ಇವರು ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಎಲ್ಲರ ಶಿಕ್ಷಣಕ್ಕೆ ಇಷ್ಟೊಂದು ಸಹಾಯವನ್ನು ನೀಡ್ತಾ ಇದ್ದಾರೆ. ನಿಮ್ಮಂತಹ ವಿದ್ಯಾರ್ಥಿಗಳು ಮುಂದೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಎಲ್ಲರಿಗೂ ಮಾದರಿಯಾಗುವಂತೆ ಒಂದು ಒಳ್ಳೆಯ ಒಂದು ಉದ್ಯೋಗದಲ್ಲಿ ಸೇರಿ ಉನ್ನತ ಪ್ರಜೆಗಳಾಗಿ ನೀವು ಕೂಡ ಇಂಥ ಸಂಘ ಸಂಸ್ಥೆಗಳ ಜೊತೆ ಕೂಡಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ನಿಮ್ಗೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಈಗ ನನಗೆ 2 ಮಾತು ಆರೋಗ್ಯದ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ನಿಮ್ಮ ಕನಸನ್ನು ಬೆನ್ನಟ್ಟಲು, ಜೀವನದ ಸರಳವಾದ ಒಂದು ಸಂತೋಷವನ್ನ ಅನುಭವಿಸಲು ಎಲ್ಲರಲ್ಲೂ ಕೂಡ ಆರೋಗ್ಯ ಬಹಳ ಮುಖ್ಯ. ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು, ಎರಡೂ ಕೂಡ ಬಹಳಷ್ಟು ನಮಗೆ ಪ್ರಾಮುಖ್ಯವಾದದ್ದು. ದೈಹಿಕ ಆರೋಗ್ಯಕ್ಕೆ ಮೇಡಮ್ ಅವರು ಆಲ್ರೆಡಿ, ಡಾಕ್ಟರ್ ವೀಣಾ ಅವರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರು. ಆಹಾರ ಪದ್ಧತಿ, ಸಮತೋಲನವಾದ ಆಹಾರ,
ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಪ್ರೋಟೀನ್ಸ್, ಇಂತಹ ಒಳ್ಳೆಯ ಆಹಾರವನ್ನು ಸೇವಿಸಿ ನಿಯಮಿತ ವ್ಯಾಯಾಮ, ಯೋಗಾಭ್ಯಾಸ ಇರ್ಬೋದು, ಧ್ಯಾನ ಇರ್ಬೋದು, ಹಾಗೂ ಮೌಲ್ಯಯುತ ನಿದ್ರೆ ಅಂದರೆ ಸರಿಸುಮಾರು ಒಂದು 7 ರಿಂದ 8 ಗಂಟೆಯವರೆಗೆ 8 ಗಂಟೆಯಷ್ಟು ನಿದ್ರೆಯು ಬಹಳ ಅತ್ಯಗತ್ಯ. ಆದ್ರಿಂದ ಈಗಿನ ಕಾಲದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ನೋಡಿದರೆ there is lack of physical activity. They are busy in watching TV, mobiles, ರಾತ್ರಿ ಇಡೀ ಮೊಬೈಲ್ ನೋಡೋದು, TV ನೋಡೋದು, computers, but there is advantage and disadvantage. So I request everyone to take only advantage of all these social media, not go for any disadvantage. So ಇವೆಲ್ಲವೂ ಕೂಡ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಇನ್ನು ಮಾನಸಿಕ ಆರೋಗ್ಯ ಅಂದ್ರೆ ಏನು? ದೈಹಿಕ ಆರೋಗ್ಯದ ಬಗ್ಗೆ ಆಲ್ರೆಡಿ ಐ ಟೋಲ್ಡ್ ಯು. ಮಾನಸಿಕ ಆರೋಗ್ಯ, ಸೊ ಮಾನಸಿಕ ಆರೋಗ್ಯ ಯಾವ ಥರ ನಮ್ಮನ್ನ ಯಾವುದೆಲ್ಲ ವಿಷಯಗಳು ನಮ್ಮ ಮೇಲೆ ಪರಿಣಾಮವನ್ನು ಬೀಳ್ಬೋದು. ಒಂದು, ನೀವಿರುವಂತಹ ಪರಿಸರ, ನೀವಿರುವಂತಹ ಕುಟುಂಬ, ನೀವಿರುವಂತಹ ಮಿತ್ರರು, ಇವೆಲ್ಲವೂ ಕೂಡ ಚೆನ್ನಾಗಿ ಪರಸ್ಪರ ಹೊಂದಾಣಿಕೆ ಆಗದಾಗ ನಮ್ಮಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಸಮತೋಲನ ಕೆಡುವಂತಹ ಒಂದು ಸಾಧ್ಯತೆ ಇರಬಹುದು. ಅದಕ್ಕಾಗಿ ವಿದ್ಯಾರ್ಥಿಗಳೇ, ತಾವು ಕೂಡ ನೀವು ಒಂದು ನಿಮ್ಮ ಮಿತ್ರರೊಂದಿಗೆ ಇರುವಾಗ ಅಥವಾ ಒಂದು ಪರಿಸರದಲ್ಲಿರುವಾಗ, ಒಂದು ಕೌಟುಂಬಿಕ ಜೀವನದಲ್ಲಿರುವಾಗ ನೀವು ಎಲ್ಲರನ್ನೂ ಹೊಂದಾಣಿಕೆಯಿಂದ ಪರಸ್ಪರ ಹೊಂದಾಣಿಕೆಯಲ್ಲಿ ಹೋಗಬೇಕಾಗತ್ತೆ. ಮಿತ್ರರನ್ನ ನೀವು when you select your peer groups, see that ನೀವು ಒಳ್ಳೆಯ ಮಿತ್ರರೊಂದಿಗೆ ಇರೋದು ಅತ್ಯಗತ್ಯ. ನಾವು ನೋಡಿದಾಗೆ ಹೆಚ್ಚಿನವರು ಈಗ ದೇ ಸ್ಮೋಕ್, ದೇ ಟೇಕ್ ಆಲ್ಕೋಹಾಲ್, ಮಾದಕ ದ್ರವ್ಯ ವ್ಯಸನ, ಇವುಗಳನ್ನ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವ ಒಂದು ಕಾಲ ಬಂದಿದೆ ಇವಾಗ. ಸೊ ಇವೆಲ್ಲವೂ ನಮ್ಮ ದೇಹದ ಆರೋಗ್ಯವನ್ನು ಕೆಡುವಂತಹ ಈ ವ್ಯಸನಗಳು. ಅದಕ್ಕಾಗಿ ಅಂತಹ ಒಂದು ದುಶ್ಚಟಗಳಿಗೆ ನೀವು ಬೀಳದ ಹಾಗೆ ನೋಡ್ಕೊಳ್ಳಿ. ಎಲ್ಲರ ಜೊತೆ ಶಕ್ತಿಯುತ ಸಂಬಂಧವನ್ನ ಬೆಳೆಸಿ. ಪೋಷಕರು ಅಷ್ಟೇ, ನೀವು ನಿಮ್ಮ ಒಂದು ಕುಟುಂಬದಲ್ಲಿರುವಾಗ ಪೋಷಕರ ಸ್ಥಾನವು ಬಹಳ ಅತ್ಯಗತ್ಯ. ಎಷ್ಟೊಂದು ಸಲ ನಾವೇ ನನ್ನ ಕ್ಲಿನಿಕ್ಕಿಗೆ ಎಷ್ಟೊಂದು ಮಕ್ಕಳು ಬರುವಾಗ ಅಥವಾ ವಿದ್ಯಾರ್ಥಿಗಳು ಕೆಲವೊಮ್ಮೆ ಬರ್ತಾರೆ, ಸುಮ್ಮನೆ ಮಾತಾಡಕ್ಕೆ ಬರ್ತಾರೆ. ಸೊ ದೇ ಟೆಲ್ ವೈ ಯು ಆರ್ ಇನ್ ದಿಸ್ ಕಂಡೀಷನ್ ಅಂದ್ರೆ, ಐ ಹ್ಯಾವ್ ಅ ಫ್ಯಾಮಿಲಿ ಪ್ರಾಬ್ಲಮ್, ಮೈ ಮದರ್ ಈಸ್ ಡಿವೋರ್ಸ್, ಫಾದರ್ ಈಸ್ ಡಿವೋರ್ಸ್ಡ್ and they fight all the time. This is the reason. So it is very important. ಪೋಷಕರ ಸ್ಥಾನ, ಮಕ್ಕಳ ಬೆಳವಣಿಗೆಗೆ ಪೋಷಕರ ಸ್ಥಾನವು ಬಹಳ ಅತ್ಯಗತ್ಯ. ಆದ್ರಿಂದ ನಿಮ್ಮ ಕುಟುಂಬದಲ್ಲಿ ನೀವು ಪೋಷಕರು ಪರಸ್ಪರ ಹೊಂದಾಣಿಕೆಯಿಂದ ಇರುವಂತೆ ನೋಡ್ಕೊಳ್ಳಿ. ಯಾವುದೇ ದುಶ್ಚಟಗಳಿಗೆ ಬಲಿಯಾದಾಗ ನೋಡ್ಕೊಳ್ಳಿ. ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ನಿಮ್ಮ ಗಂಡ ಕುಡಿದ್ರೆ ಮಗುವು ಕೂಡ ಕುಡಿಯುವ ಸಾಧ್ಯತೆ ಇದೆ. ಗಂಡ ಸ್ಮೋಕ್ ಮಾಡಿದ್ರೆ ಮಕ್ಕಳು ಕೂಡ ದೇ ಮೇ ಬಿಕಮ್ ಅ ಪ್ಯಾಸಿವ್ ಸ್ಮೋಕರ್ಸ್. ನಿಮ್ಮ ಗಂಡ ಜಗಳ ಮಾಡಿದ್ದನ್ನ ಮಕ್ಕಳ ಮೇಲೆ, ಮಕ್ಕಳ ಮಾನಸಿಕಕ್ಕೆ ಪರಿಣಾಮವನ್ನು ಬೀಳ್ಬೋದು. ಆದ್ರಿಂದ ದಯವಿಟ್ಟು ಪೋಷಕರು ಕೂಡ ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆ ಇರ್ಬೋದು ಅಥವಾ ಯಾವುದೇ ಒಂದು ಬೆಳವಣಿಗೆಯಲ್ಲಿ, ಜೀವನದ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಬಹಳ ಅತ್ಯಗತ್ಯ. ಆದ್ರಿಂದ ನೀವು ಕೂಡ ಮಕ್ಕಳ ಮೇಲೆ ಒಂದು ಪಾಸಿಟಿವಿಟಿ ಬರುವ ಥರ ವರ್ತಿಸುವುದು ನಿಮ್ಮ ಕುಟುಂಬದಲ್ಲಿ ಬಹಳ ಅತ್ಯಗತ್ಯ. ಇನ್ನು ನಿಮ್ಮನ್ನು ಉತ್ತೇಜಿಸುವಂತಹ, ಪ್ರೇರೇಪಿಸುವಂತಹ ಜನರೊಟ್ಟಿಗೆ ನೀವು ಇದ್ರೆ ಖಂಡಿತವಾಗಿಯೂ ಕೂಡ ನೀವೊಂದು ಒಳ್ಳೆಯ ಒಂದು ವ್ಯಕ್ತಿ ಆಗ್ಬೋದು. ನಿಮ್ಮ ಸಕಾರಾತ್ಮಕ ಚಿಂತನೆ, ಆಲ್ರೆಡಿ ನಮ್ಮ ಪ್ರಿನ್ಸಿಪಲ್ ಅವರು ಆಲ್ರೆಡಿ ಹೇಳಿದ್ರು ಯಾವ ಥರ ಈ ಸಕಾರಾತ್ಮಕ ಚಿಂತನೆಗಳು ನಿಮ್ಮಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಪರಿವರ್ತನೆ ಆಗ್ಬೋದು ಅಂತ. ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ
definitely you will be in a higher position. ನಿಮ್ಮ ಆಲೋಚನೆಗಳು ನಿಮ್ಮ ವಾಸ್ತವಿಕೆಯನ್ನು ರೂಪಿಸ್ತದೆ. ಸೊ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ವಿದ್ಯಾರ್ಥಿಗಳು ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ. ಒಂದು ಗುರಿಯನ್ನು ಇಟ್ಕೊಳ್ಳಿ. ಈಗಾಗಲೇ ನೀವು 10ನೇ ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಈವಾಗಲೇ ಏನೇ ಆದರೂ ಕೂಡ ಒಂದು ಉತ್ತಮ ಪ್ರಜೆಗಳಾಗಿ ಯಾವುದೇ ಒಂದು ಮಾಡೋದ್ರಿಂದ ಐ ವಿಲ್ ವಿನ್ ಅಂತ ಒಂದು ಯೋಚನೆಯನ್ನ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಐ ಆಮ್ ಗೋಯಿಂಗ್ ಟು ವಿನ್. ಸೊ ಯು ಕ್ಯಾನ್ ಆಲ್ಸೋ ರೀಡ್ ಅ ಬುಕ್ ಬೈ ಶಿವಕೇರ್, ಯು ಕ್ಯಾನ್ ವಿನ್. ಅದರಲ್ಲಿ ಬಹಳ ಚೆನ್ನಾಗಿ ದೇ ಹ್ಯಾವ್ ಎಕ್ಸ್ಪ್ಲೇನ್ ಹೌ ಬ್ಯೂಟಿಫುಲಿ he has explained, the ಶಿವಕೇರ್, the author, ಹೌ ಯು ಕ್ಯಾನ್ ವಿನ್. ಬೇರೆ ಬೇರೆ ಉದಾಹರಣೆಯನ್ನ ನೀಡ್ತಾ ಬಹಳ ಚೆನ್ನಾಗಿ ಒಂದು ವಿಸ್ತರಣೆಯನ್ನ ನೀಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಬುಕ್ಕನ್ನು ಓದಿ. ಇಟ್ ಮೇ ಹೆಲ್ಪ್ ಯು ಬಿಕಾಸ್ ಐ ಹ್ಯಾವ್ ರೆಡ್ ಇಟ್ ಆ್ಯಂಡ್ ಇಟ್ ಹ್ಯಾಸ್ ಡೆಫಿನೆಟ್ಲಿ ಹೆಲ್ಪ್ ಮೀ. ಸೊ I request you all to read this book. It is called You Can Win by Shivakere. Okay? So adrinda ಒಂದು ಸಣ್ಣ just I want to tell something at the end, at the conclusion. Actually when Bharat Welfare Society ಇವರು ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇವರು ನಮ್ಮನ್ನು ಆಹ್ವಾನಿಸಲಿಕ್ಕೆ ಬಂದಾಗ, ಯಾಕಂದ್ರೆ ನಮ್ಮ ಕ್ಲಿನಿಕ್ಗೆ ಹಲವಾರು ಮಂದಿ ಬರ್ತಾರೆ, ಬಿಕಾಸ್ ಇಟ್ ಈಸ್ ಇನ್ ಸೆಂಟರ್ ಆಫ್ ಚರ್ಚ್ ಅಂಡ್ ಟೆಂಪಲ್ ಅಂಡ್ ಮಸ್ಜಿದ್. ಸೊ ಮೋಸ್ಟ್ ಆಫ್ ದ ಪೀಪಲ್ ಕಮ್ ಟು ಇನ್ವೈಟ್ ಒನ್ ಆರ್ ದ ಅದರ್ ಪ್ರೋಗ್ರಾಮ್ಸ್. ಸೊ ಸಮ್ ವಿಲ್ ಕಮ್ ಜಸ್ಟ್ ದೇ ವಾಂಟ್ ಟು ಟಾಕ್ ಟು ಅಸ್ ಅಂಡ್ ಗೋ ಬ್ಯಾಕ್. ಕೆಲವ್ರು ಬರ್ತಾರೆ ಆಮಂತ್ರಣ ಕೊಟ್ಟು ಹೋಗ್ತಾರೆ, ಕೆಲವ್ರು ಬರ್ತಾರೆ ಏನಾದರೂ ಧನ ಸಹಾಯ ಮಾಡಿ ಅಂತ ಬಂದು ಹೋಗ್ತಾರೆ. ಸೊ ವಿ ಎನ್ಕರೇಜ್ ಎವ್ರಿ ಒನ್, whatever, whenever they come, because they all are a part of our clinic, because they simply come sometime, they just come to talk to my husband, because most of the time my husband will be there in the clinic, not me. They just come to him, talk to him. So I had asked my husband to call me. My wife is there, I'll call her, you can invite her. Actually my husband would have been actually on the stage today, but he didn't want to be on the stage, so he told me to attend this program. The sadasyaru, ee ondu trust na sadasyaru, they are close to my husband, not me. And I asked them, why you want to invite us? So they told one word, ನೀವು ಈ ಕ್ಲಿನಿಕಲ್ಲಿ ಸರಿಸುಮಾರು ಒಂದು 25 ವರ್ಷದಿಂದ ನಾನು ಕ್ಲಿನಿಕಲ್ಲಿ we are working, we are serving people there of that area. So they said ಬಹಳಷ್ಟು ಪಾಸಿಟಿವ್ ನಿಮ್ಮ ಬಗ್ಗೆ ಹೇಳ್ತಾರೆ ಎಲ್ಲರೂ ಕೂಡ. Only one thing about my husband, he spends almost, at least each patient, he spends 10 minutes. Minimum 10 minutes he spends for each patient just to talk to them. Because most of the people, they just come, they want to talk and go back. ಅವರಿಗೆ ಮನಸ್ಸಿಗೆ ಒಂದು ಸಮಾಧಾನ. ಆಮೇಲೆ ಏನೇ ಒಂದು ಕಾಯಿಲೆ ಕೂಡ ಅವರು ಡ್ರಾ ಮಾಡಿ ಪೇಷಂಟ್ಗಳಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಯಾಕಂದರೆ ಪ್ರತಿಯೊಬ್ಬ ಒಂದು ಪೇಷಂಟ್ ಬರುವಾಗ ಅವರು ಟ್ರೀಟ್ಮೆಂಟಿಗೆ ಬರುವುದಿಲ್ಲ. ದೇ ವಾಂಟ್ ಟು ನೋ ವಾಟ್ ಪ್ರಾಬ್ಲಮ್, ವಾಟ್ ಐ ಆಮ್ ಗೋಯಿಂಗ್ ಥ್ರೂ, ವೇರ್ ಈಸ್ ಮೈ ಪ್ರಾಬ್ಲಮ್. ಸೊ ಆವಾಗ he will explain to them, see this is your problem, how you can prevent this. So that is how he explained to the patients. So very important, being a doctor, the communication skills. ಅದಕ್ಕೋಸ್ಕರ ಯಾಕೆ ಹೇಳ್ತಾ ಇದ್ದೀನಂದ್ರೆ, ನೀವು ಕೂಡ ನಾಳೆ ವೈದ್ಯರಾಗ್ಬೋದು ಅಥವಾ ಏನೇ ಒಂದು ವೃತ್ತಿಗೆ ಹೋಗ್ಬೋದು. ವೆರಿ ಇಂಪಾರ್ಟೆಂಟ್ ಈಸ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನಿಮ್ಮ ಒಂದು ಬಿಹೇವಿಯರ್ ಹಾಗೂ ನೀವೊಂದು ಪ್ರಾಮಾಣಿಕತೆಯಿಂದ ನಿಮ್ಮ ಒಂದು ವೃತ್ತಿಯನ್ನು ಮಾಡೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಯಾಷನೇಟ್ಲಿ ವಾಟ್ ಯು ಡೂ ಈಸ್ ವಾಟ್ ಈಸ್ ಲೈಕ್ಡ್ ಬೈ ದ ಪೀಪಲ್. ಸೊ ಅದಕ್ಕೋಸ್ಕರ ಏನೇ ಒಂದು ವೃತ್ತಿಯನ್ನು ಮಾಡೋದಿದ್ರು ಕೂಡ ಒಂದು
ಪ್ಯಾಷನ್ ಇದ್ದು ಮಾಡಿ. Now I just heard from her. She is so happy to talk about her children. Rupa Ballal. She is so happy. It may not be her own children, but she is happy in what she does. That is called passion. So whatever, dear students, whatever you do, ಏನು ಮಾಡ್ತೀರಾ, that is the passionate ಆಗಿ ಮಾಡೋದು ಬಹಳ ಅತ್ಯಗತ್ಯ. ಸೊ ನಾಳೆ ನಾವು ಕೂಡ ಅಷ್ಟೇ. ಅದಕ್ಕೋಸ್ಕರ ನಮ್ಮ ಏರಿಯಾದಲ್ಲಿ ಹಲವಾರು ಎಲ್ಲೆಲ್ಲಿಂದನೂ ಬರ್ತಾರೆ ಜನರು. ಓನ್ಲಿ ಬಿಕಾಸ್ ದೇ ಜಸ್ಟ್ ಕಮ್ ಟು ಟಾಕ್ ಟು ಅಸ್, ನಾಟ್ ಟು ಟೇಕ್ ಟ್ರೀಟ್ಮೆಂಟ್, ಜಸ್ಟ್ ಟು ಟಾಕ್ ಟು ಡಾಕ್ಟರ್. ಒಂಜಿ ಡಾಕ್ಟರ್ಡ ಪೋದು ಪಾತ್ರನ ಇಂಕ್ಲೆ ಖುಷಿ ಆಪುಂಡು ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ದ ಟ್ರಸ್ಟ್ ಯು ಬಿಲ್ಡ್ ಇನ್ ಯೋರ್ people. So that is very, very important. So I am not going to talk much. So thank you so much for giving me an opportunity. ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅವರು ಖುದ್ದಾಗಿ ನಮ್ಮನ್ನು ಇನ್ವೈಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ದೇ ಹ್ಯಾವ್ ಕೆಪ್ಟ್ ಇನ್ ಅಸ್. ಆ್ಯಂಡ್ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡುವ ಈ ಒಂದು ಅಸೋಸಿಯೇಷನ್, ಈ ಒಂದು ಟ್ರಸ್ಟ್ ಇನ್ನೂ ಕೂಡ ಮೇಲ್ ಹೋಗಿ ಎಲ್ಲ ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ಸಹಕಾರ ಆಗಲಿ, ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಅವರಲ್ಲಿ ಇರಲಿ. ನೀವು ಕೂಡ ಮುಂದೆ ಒಂದು ಒಳ್ಳೆಯ ಪ್ರಜೆಗಳಾಗಿ ಅಂತ ಒಂದು ಉದ್ದೇಶದಿಂದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮುಂದುವರಿಸುತ್ತಾ ನಮ್ಮ ಮುಂದಿನ ಅತಿಥಿ ಶ್ರೀಯುತ ಜಯಕರ್ ಭಂಡಾರಿ ಅವರಿಂದ ಒಂದೆರಡು ಮಾತುಗಳು. ಇರುವಂತಹ ಎಲ್ಲ ಗಣ್ಯರೇ, ಕೆಳಗಡೆ ಕೂತಿರುವಂತಹ ಎಲ್ಲ ತಾಯಂದ್ರೆ, ಪೋಷಕರೇ ಹಾಗೂ ನಮ್ಮ ನಾಳಿನ ಭವಿಷ್ಯಗಳಾದಂಥ ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಘಟಕರಿಗೆ ನನ್ನ ಮೇಲೆ ಏನು ಕೋಪ ಇದೆ ಗೊತ್ತಿಲ್ಲ, ಕೊನೆಗೆ ಕರೆದಿದ್ದಾರೆ ನನಗೆ ಮಾತಾಡಲಿಕ್ಕೆ. ಆದರೆ ನನಗನ್ನಿಸ್ತಾ ಇದೆ, ನನಗಿಂತ ಮೊದಲು ಮಾತಾಡಿದಂಥ ಕೆಲವರ ಮಾತುಗಳನ್ನ ಕೇಳಿದ ಮೇಲೆ, ಅದರಲ್ಲೂ ಮುಖ್ಯವಾಗಿ ಮಾತಿಗಿಂತ ಕೃತಿಯಲ್ಲಿ ಏನು ಸಾಧಿಸಬೇಕು ಅದನ್ನು ಸಾಧಿಸಿ ಅದನ್ನು ನಿಮ್ಮ ಮುಂದೆ ಹಂಚ್ಕೊಂಡಂಥ ರೂಪ ಬಳ್ಳಾಲ್ ಅವರ ಮಾತನ್ನು ಕೇಳಿದ ಮೇಲೆ ಬಹುಶಃ ಯಾರೂ ಹೆಚ್ಚು ಮಾತಾಡಬೇಕಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೂ ಒಂದು ಎರಡು ವಿಷಯಗಳನ್ನ ನಿಮ್ಮ ಜೊತೆ ಇವತ್ತು ಬಂದಿದ್ದಕ್ಕೋಸ್ಕರ ನಾನು ಹಂಚ್ಕೊಳ್ತಾ ಇದ್ದೇನೆ ಅಷ್ಟೇ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಕತೆ ನನಗೆ ನೆನಪಾಗ್ತಾ ಇದೆ. ಒಂದು ಊರಲ್ಲಿ ನೀರಿಲ್ಲ. ಈಗಿನ ಹಾಗೆ ಹಿಂದೆ ಊರುಗಳಲ್ಲೆಲ್ಲ ಮನೆಗಳಲ್ಲಿ ನಲ್ಲಿ ತಿರುಗಿಸಿಕೊಳ್ಳಿ ನೀರು ಬರ್ತಾ ಇರಲಿಲ್ಲ, ಗೊತ್ತಿರಬೇಕು ನಿಮಗೆ. ಎಲ್ಲೋ ಹೊರಗಡೆ ಒಂದು ಬಾವಿ ಇರ್ತಾ ಇತ್ತು, ಬಾವಿಯಿಂದ ಬೆಳಿಗ್ಗೆ ಎದ್ದು ಕೊಡದಲ್ಲಿ ನೀರು ತೊಗೊಂಡ್ಬರ್ಬೇಕು. ಸೊ ಊರಿನವರೆಲ್ಲ ಬೆಳಿಗ್ಗೆ ಎದ್ದು 1-1.5 ಕಿಲೋಮೀಟರ್ ದೂರ ಇರುವಂಥ ಬಾವಿಯಿಂದ ಕೊಡ ಅಂದರೆ ಈಗಿನ ಹಾಗೆ ಪ್ಲಾಸ್ಟಿಕ್ ಕೊಡ ಅಲ್ಲ, ಅದು ಹಿಂದೆ ಗೊತ್ತಿರಬೇಕು, ಮಣ್ಣಿನ ಕೊಡ ಇರ್ತಾ ಇತ್ತು, ಅದರಲ್ಲಿ ನೀರು ತಗೊಂಡ್ಬರ್ತಾರೆ. ಆ ನೀರಲ್ಲೇ ಇಡೀ ಅವರ ದೈನಂದಿನ ಕೆಲಸಗಳು ಆಗಬೇಕು. ಅದಕ್ಕೆ ತುಂಬ ಜೋಪಾನವಾಗಿ ಎಲ್ಲರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಅವರ ಕೊಡದಲ್ಲಿ ತುಂಬಿಸ್ಕೊಂಡು ಬರುವಂಥದ್ದು ಪದ್ಧತಿ. ಆದರೆ ಒಂದಿಬ್ಬರು ಮಾತ್ರ ಅವರ ಕೊಡದ ಈ ಕಂಠ ಭಾಗ ಇರುತ್ತಲ್ಲ, ಕೊರಳು ಅಂತ ಕರಿತೇವೆ, ಬಾಯಿಗಿಂತ ಸ್ವಲ್ಪ ಕೆಳಗಡೆ, ಅಲ್ಲಿ ಒಂದು 3-4 ತೂತು ಮಾಡಿಕೊಂಡು ಅದರಲ್ಲಿ ನೀರು ತುಂಬಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಈ ಕೊಡದಿಂದ 4 ಹನಿಗಳು ಬೀಳ್ತಾ ಇರ್ತದೆ ಅವರ ಹಿಂದ್ಗಡೆ. ಇವರವರಿಗೆಲ್ಲ ಒಂಥರ ಕುತೂಹಲ, ಎಲ್ಲರೂ ಸಾಧ್ಯವಾದಷ್ಟು ನೀರು ತುಂಬಿಸ್ಕೊಂಡು ಮನೆಯಲ್ಲಿ ಇಟ್ಕೊಳ್ಳೋಣ ಅಂತ ನೋಡಿದ್ರೆ ಇವ್ರು ಯಾಕೆ ನೀರನ್ನು ಅಷ್ಟು ದೂರದಿಂದ ಕಷ್ಟಪಟ್ಟು ತರ್ತಾರೆ, ಆದರೆ ಚೆಲ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ಅದು ಕೂಡ ಕೊಡದಲ್ಲಿ ತೂತು ಆಗಿದ್ದಲ್ಲ, ಒಂದು ಹಳೆ ಕೊಡ ಒಡೆದು ಹೋಗಿ ಹೊಸ ಕೊಡ ತಂದರೂ ಕೂಡ ಅದರಲ್ಲಿ ಮತ್ತೆ 4 ತೂತು ಮಾಡಿಕೊಂಡೇ ಅವ್ರು ನೀರು ತೊಗೊಂಡ್ಬರ್ತಾರೆ. ನಮಗೆ ಅನಿಸ್ಬೋದು ಬಹುಶಃ ಇವ್ರು ಸ್ವಲ್ಪ ಹುಚ್ಚು ಇರಬೇಕು ಅಂತ ಹೇಳಿ ಅಲ್ವಾ, ಯಾಕಂದ್ರೆ ಕಷ್ಟಪಟ್ಟು ನೀರು ತರ್ತಾ ಇರ್ಬೇಕು, ಅದನ್ನು ಚೆಲ್ಕೊಂಡು ಯಾರಾದ್ರೂ ಬರ್ತಾರಾ? ಅದು ನಮ್ಮ ಮನೇಲಿ ಬೇಕಾಗುವಂಥ ನೀರು, ತುಂಬ ಅವಶ್ಯಕವಾದಂಥ ಸಾಧನ ಅದು. ಕೊನೆಗೆ ಕುತೂಹಲ ತಡೆಗಳಾದ್ರೆ ಕೆಲವರು ಕೇಳ್ತಾರೆ, ಅಲ್ಲ ಮಾರಾಯ, ಎಲ್ಲರೂ ಸಾಧ್ಯವಾದಷ್ಟು ನೀರನ್ನು ಜೋಪಾನವಾಗಿ ಚೆಲ್ಲದ ಹಾಗೆ ತರಬೇಕು ಅಂತ ನೋಡಿದ್ರೆ ನೀವು ಮಾತ್ರ ಕೊಡದಲ್ಲಿ ತೂತು ಮಾಡಿಕೊಂಡು ಚೆಲ್ಕೊಂಡು ಬರ್ತಾ ಇದ್ದೀರಿ, ಯಾಕೆ ಅಂತ ಹೇಳಿ. ಆಗ ಅವ್ರು ಹೇಳ್ತಾರಂತೆ, ಪರವಾಗಿಲ್ಲ, ನನಗದು 3/4 ಭಾಗ ಕೊಡ ನನ್ನ ಮನೇಲಿ ಸಾಕಾಗತ್ತೆ ನೀರು, ನಾನು ಏನು ಚೆಲ್ಕೊಂಡು ಬರ್ತಾ ಇದ್ದೇನೆ ನೀರು, ಅದು ಬಹುಶಃ ನಾನು ಹೋಗೋ ದಾರಿಯಲ್ಲಿ ಒಂದು 4 ಗಿಡಗಳಿಗೆ ಏನು ತಂಪೆರೆದು ಆ ಗಿಡ ಬೆಳೆದು ನಾಳೆ ಹೂವು ಹಣ್ಣ ಬಿಟ್ಟರೆ ಅದರಿಂದ ನನ್ನ ಈ ನೀರು ಚೆಲ್ಲಿದ್ದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾರಂತೆ. ಬಹುಶಃ ಕತೆ ಯಾಕೆ ಹೇಳಿದೆ ಅಂತ ನಿನಗೆ ಅಂದ್ಕೊಂಡಿರ್ಬೋದು, ನಿಮ್ಗೆ ಅರ್ಥ ಆಗಿರ್ಬೋದು ಅಂದ್ಕೊಂಡಿದ್ದೇನೆ. ಎಲ್ಲರೂ ಸಾಧ್ಯವಾದಷ್ಟು ನಮ್ಮ ಕೊಡವನ್ನು ತುಂಬಿಸ್ಕೊಳ್ಳೋಣ, ಸಾಧ್ಯವಾದರೆ ಬೇರೆಯವರ ಕೊಡವನ್ನು ಕೂಡ ತೂತು ಕೊರೆದು ಕದ್ದು ಕನ್ನ ಕೊರೆದು ನಮ್ಮನೆ ನೀರು ತುಂಬಿಸ್ಕೊಳ್ಳೋಣ ಅಂತ ಇಂಥ ಸಂದರ್ಭದಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ
ಇಲ್ಲೊಂದು 4 ಜನ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹುಚ್ಚರು ಅಂತಲೇ ಕರಿಬೇಕು ನಾನು. ಅಂಥ ಒಂದು ಹುಚ್ಚರ ಸಂಘ ತಾವು ದುಡಿದಿದ್ದರಲ್ಲಿ ಸ್ವಲ್ಪವನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ, ಸಮಾಜಕ್ಕೋಸ್ಕರ ಮೀಸಲಿಡ್ತಾ ಇದ್ದಾರೆ. ಸೊ ಅದನ್ನು ನೀವು ಸ್ವೀಕರಿಸ್ತಾ ಇದ್ದೀರಿ. ಇದರ ಮಹತ್ವ ಒಬ್ಬ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲನಾಗಿ ನನಗೆ ಗೊತ್ತಿದೆ. ಅದು ಏನು ಅವರು ಹನಿ ಚೆಲ್ತಾ ಇದ್ದಾರಲ್ವಾ, ಆ ಹನಿ ನಿಮಗೆಷ್ಟು ಪ್ರಮುಖವಾದದ್ದು, ಎಷ್ಟು ಮಹತ್ವವಾಗಿದ್ದು ಅನ್ನೋದು ನನಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಒಂದು 500 ರೂಪಾಯಿ 600 ರೂಪಾಯಿ ಫೀಸ್ ಕಟ್ಟೋದಕ್ಕೂ ಕೂಡ ಕಷ್ಟಪಡುವಂತಹ ವಿದ್ಯಾರ್ಥಿಗಳ ಸಮೂಹ ನಮ್ಮ ಮಧ್ಯೆ ಸಾಕಷ್ಟಿದೆ. ಸೊ ಅಂತಹ ವಿದ್ಯೆಯಲ್ಲಿ ಆಸಕ್ತಿ ಇರುವಂತಹ, ಶಿಕ್ಷಣದ ಕನಸು ಕಾಣ್ತಾ ಇರುವಂತಹ, ಈಗ ಸುಮಾರು ಜನ ಹೇಳಿದ್ರು ಕನಸು ಕಾಣಬೇಕು ಅಂತ ಹೇಳಿ, ಕನಸು ಕಾಣ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇವರೇನು ತಮ್ಮ ಕೊಡದಲ್ಲಿ ತೂತ್ ಮಾಡಿಕೊಂಡು ಚೆಲ್ತಾ ಇದ್ದಾರಲ್ಲ ನೀರು, ಆ ಹನಿ ನೀರು ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ನನಗೆ ಗೊತ್ತಿರೋ ಕಾರಣ ಅದಕ್ಕೋಸ್ಕರ ಒಂದಷ್ಟು ಕೃತಜ್ಞತೆ ಹೇಳೋದಕ್ಕೋಸ್ಕರ ಮಾತ್ರ ನಾನು ನಿಮ್ಮ ಜೊತೆ ಬಂದು ನಿಂತ್ಕೊಂಡಿದ್ದೇನೆ ಇವತ್ತು. ಒಬ್ಬ ಪ್ರಿನ್ಸಿಪಾಲು, ಜ್ಞಾನಿ, ಉದ್ದ ಭಾಷಣ ಮಾಡಬೇಕು ಅನ್ನುವಂಥ ಯಾವುದೇ ನಾನು ಆಸೆಯಿಂದ ಇಲ್ಲಿ ಬಂದಿಲ್ಲ. ಸೊ ಮುಂದಿನ ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಅವ್ರ ಜವಾಬ್ದಾರಿ ಅವ್ರು ಮಾಡ್ತಾ ಇದ್ದಾರೆ. ನೀವೇನು ಮಾಡಬೇಕು, ಆ ತೂತು ಕೊಡ ಇದೆಯಲ್ವಾ, ಅದನ್ನು ಅವರ ನಂತರ ಮುಂದುವರಿಸ್ಕೊಂಡು ಹೊತ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ, ಬಹುಶಃ ಸಮಯಾವಕಾಶ ಇಲ್ಲ ಅಂದ್ಕೊಂಡಿದ್ದೇನೆ. ನನಗೆ ಉದ್ಯೋಗದ ಬಗ್ಗೆ ಒಂದು ಸ್ವಲ್ಪ ಸ್ಫೂರ್ತಿಯುತ ಮಾತುಗಳನ್ನ ಹೇಳಿ ಅಂತ ಹೇಳಿದ್ದಾರೆ. ಬಟ್ ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ, ನಾನು ಕೇಳಿದೆ ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದಾರೆ. ಮತ್ತು ಇಲ್ಲಿ 7th ಇಂದ ಪ್ರಾರಂಭವಾಗಿ ಸ್ನಾತಕೋತ್ತರ PG ತನಕದ ವಿದ್ಯಾರ್ಥಿಗಳಿದ್ದಾರೆ. ಸೊ ಹಾಗಾಗಿ ಇಷ್ಟು ವೈವಿಧ್ಯಮಯ ವಯೋಮಾನದ ಮತ್ತು ನಿಮ್ಮಲ್ಲಿ ಕೆಲವರು ಆರ್ಟ್ಸ್ ಮಾಡ್ತಾ ಇರ್ಬೋದು, ಕೆಲವರು ಕಾಮರ್ಸ್ ಮಾಡ್ತಾ ಇರ್ಬೋದು, ಕೆಲವರು ಸೈನ್ಸ್ನವ್ರು ಇರ್ಬೋದು. ಸೊ ಎಲ್ಲರಿಗೂ ಉದ್ಯೋಗದ ಬಗ್ಗೆ ಹೇಳುವಂಥ ವಿಷಯಗಳು ಏನೂ ಇಲ್ಲ. ಆದರೆ ಅದಕ್ಕಿಂತ ಮೊದಲು 2 ಮಾತು. ಇಲ್ಲಿ ತುಂಬ ಜನ ತಾಯಂದಿರಿದ್ದಾರೆ, ಮಾತೆಯರಿದ್ದೀರಿ, ಆಮೇಲೆ ತುಂಬ ಜನ ಪೋಷಕರಿದ್ದಾರೆ. ಸೊ ನಿಮಗೊಂದು 2 ಮಾತುಗಳನ್ನಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನನ್ನ ಮಾತುಗಳು ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಯಾಕಂದರೆ ಈಗಾಗಲೇ ಸಾಧಿಸೋದು ಹೇಗೆ, ಜೀವನದಲ್ಲಿ ಯಶಸ್ವಿ ಆಗೋದು ಹೇಗೆ, ಬುದ್ಧಿವಂತರಾಗೋದು ಹೇಗೆ ಅಂತೇಳಿ ನಮ್ಮ ಹಿರಿಯರೆಲ್ಲ ತುಂಬ ಮಾತು ಹೇಳಿದ್ದಾರೆ. ಇದೆಲ್ಲ ಜೀವನದಲ್ಲಿ ಅವಶ್ಯಕ ಇದೆ. ಆದರೆ ಅದರ ಜೊತೆಗೆ ಮುಖ್ಯವಾಗಿ ತಾಯಂದಿರಿಗೆ ಮತ್ತೆ ನಿಮಗೆ ಹೇಳ್ತಾ ಇದ್ದೇನೆ, ಬುದ್ಧಿವಂತರಾಗೋದ್ರ ಜೊತೆಗೆ ಸ್ವಲ್ಪ ಭಾವವಂತರಾಗಿ ಭಾವನೆಗಳನ್ನ ಬೆಳೆಸ್ಕೊಳ್ಳಿ. ರೂಪಾ ಬಳ್ಳಾಲ್ ಮೇಡಮ್ ಅವರು ಬುದ್ಧಿಯಿಂದ ಕೆಲಸ ಮಾಡಲಿಲ್ಲ, ಭಾವನೆಯಿಂದ ಕೆಲಸ ಮಾಡಿದರು, ಪ್ರೀತಿ ಹಂಚ್ಕೊಂಡ್ರು ಅಲ್ವಾ. ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನವರು ಅವರು ಬುದ್ಧಿವಂತರಲ್ಲ, ಬುದ್ಧಿವಂತರಾದರೆ ಯಾರು ಕೂಡ ಈ ಥರ ಹಣ ಖರ್ಚು ಮಾಡೋದಿಲ್ಲ, ತಾವು ದುಡ್ಡು ಹಣ ಖರ್ಚು ಮಾಡೋದಿಲ್ಲ. ಬಟ್ ಅವರು ಭಾವವಂತರಾಗಿದ್ದಾರೆ. ಸೊ ಮಾತೆಯರೇ, ನಿಮ್ಮ ಮಕ್ಕಳಿಗೆ 99% ತಗೊಳ್ಳಿ, 90% ತಗೊಳ್ಳಿ, 95% ತಗೊಳ್ಳಿ ಅಂತೇಳಿ ಫೋರ್ಸ್ ಮಾಡಿ ತೊಂದರೆ ಇಲ್ಲ. ಅದರ ಜೊತೆಗೆ ಒಂದಷ್ಟು ಪ್ರೀತಿ, ಪ್ರೇಮ, ಬಾಂಧವ್ಯ ಬೆಳೆಸೋದಕ್ಕೆ ಅವರಿಗೆ ಒತ್ತಾಯ ಮಾಡಿ. ನೀವು ಕೂಡ ಭಾವನೆಯನ್ನು ಬೆಳೆಸ್ಕೊಳ್ಳಿ. ಯಾವಾಗಲೂ ಬರೀ ಮಿದುಳಿನ ಬಗ್ಗೆನೇ ಯೋಚನೆ ಮಾಡಬೇಡಿ, ಸ್ವಲ್ಪ ಹೃದಯದ ಬಗ್ಗೆ ಕೂಡ ಯೋಚನೆ ಮಾಡಿಕೊಳ್ಳಿ. ಇದು ಒಂದು. ಯಾಕಂದರೆ ನಮ್ಮ ಸಮಾಜದಲ್ಲಿ ಇವತ್ತು ಇಷ್ಟೆಲ್ಲ ಏನು ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಪ್ರಮುಖ ಕಾರಣ ನಾವೆಲ್ಲ ಬುದ್ಧಿವಂತರಾಗಿರುವಂಥದ್ದು. ಸೊ ಬುದ್ಧಿಯ ಜೊತೆಗೆ ಭಾವವನ್ನು ಬೆಳೆಸ್ಕೊಳ್ಳಿ ಮೊದಲನೇದಾಗಿ. ಎರಡನೇದಾಗಿ ಎಲ್ಲರೂ ಜೀವನದಲ್ಲಿ ಯಶಸ್ವಿ ಆಗೋದು ಹೇಗೆ, ಗೆಲ್ಲೋದು ಹೇಗೆ, ಕನಸುಗಳನ್ನ ಹೇಗೆ ಕಾಣಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಮಾತಾಡ್ತೇವೆ. ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್, ಕನಸುಗಳು ಬೇಕು, ಗೆಲ್ಲಬೇಕು. ಆದರೆ ಗೆಲುವಿನ ಜೊತೆಗೆ ಸೋಲನ್ನು ಕೂಡ ಸ್ವೀಕರಿಸೋದನ್ನು ನಾವು ಕಲಿಬೇಕಾಗತ್ತೆ. ಈಗ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ಮಾತಾಡ್ತಾ ಅಮೀನ್ ಸರ್ ಹೇಳಿದ್ರು, ಯಾರೊಬ್ಬ ಪುಣ್ಯಾತ್ಮ ಆತ್ಮಹತ್ಯೆ ಮಾಡಿಕೊಂಡ. ಇಂತಹ ಆತ್ಮಹತ್ಯೆಗಳ ಕಥೆಗಳನ್ನ ನಾವು ದಿನ ಕೇಳ್ತಾ ಇದ್ದೀವಿ. ಯಾಕೆ ನಾವು ಇಂತಹ ಸಣ್ಣ ಸಣ್ಣ ವಿಷಯಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತೇವೆ, ಅಥವಾ ಅಂತಹ ಒಂದು ಅಲ್ಟಿಮೇಟ್ ಡಿಸಿಷನ್ ಯಾಕೆ ತಗೊಳ್ತೇವೆ ಅಂತ ಹೇಳಿದ್ರೆ, ನಮಗೆ ಸೋಲನ್ನು ಸ್ವೀಕರಿಸುವಂತಹ ಮನೋಧೈರ್ಯ ನಮ್ಮಲ್ಲಿ ಇಲ್ಲ, ಆ ಒಂದು ಮನೋಭಾವನೆ ನಾವು ಬೆಳೆಸ್ಕೊಂಡಿಲ್ಲ. ಸೊ ದಯವಿಟ್ಟು ಗೆಲ್ಲೋದಕ್ಕೆ ಪ್ರಯತ್ನ ಪಡಿ, ತಪ್ಪಿಲ್ಲ. ಆದರೆ ಪ್ರತಿಯೊಂದು ಪಂದ್ಯದಲ್ಲಿ, ಪ್ರತಿಯೊಂದು ಹಂತದಲ್ಲಿ ನಾವು ಗೆಲ್ಲಕ್ಕಾಗಲ್ಲ. ಸೊ ಸೋಲನ್ನು ಕೂಡ ನಾವು ಸ್ವೀಕರಿಸೋದಕ್ಕೆ ಕಲಿಬೇಕು. ಲೆಟ್ ಅಸ್ ಎಕ್ಸೆಪ್ಟ್ ಡಿಫೀಟ್. ಅದನ್ನು ನಮ್ಮ ಮಕ್ಕಳಿಗೆ ಕಲಿಸೋಣ ನಾವು. ಸೊ ಸೋಲನ್ನು ಸ್ವೀಕರಿಸೋದಕ್ಕೆ ನಾವು ಕಲಿತಾಗ, ಸೋಲನ್ನು ನಾವು ಸಂಭ್ರಮಿಸೋದಕ್ಕೆ ಕಲಿತಾಗ, ಬಹುಶಃ ಜೀವನದಲ್ಲಿ ನಮ್ಮ ಸುಮಾರಷ್ಟು ಏನು ಸ್ಟ್ರೆಸ್ಗಳು, ಒತ್ತಡಗಳು ಕಡಿಮೆ ಆಗುತ್ತೆ. ಸೊ ಡೋಂಟ್ ಆಲ್ವೇಸ್ ಎಕ್ಸ್ಪೆಕ್ಟ್ ವಿನ್ನಿಂಗ್ ಸಿಚುವೇಶನ್ಸ್. ದಯವಿಟ್ಟು ಜೀವನದ ಪ್ರತಿಯೊಂದು ಕೆಲಸವನ್ನು ನೀವು ಗೆಲ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಗೆದ್ದರೆ ಸಂತೋಷ, ಸೋತರೂ ಕೂಡ ಇವತ್ತು ಸೋತಿದ್ದೇನೆ, ನಾಳೆ ಗೆಲ್ತೇನೆ ಅನ್ನುವಂಥ ಒಂದು ಭರವಸೆ ನೀವು ಮತ್ತೆ ಪ್ರಯತ್ನ ಮಾಡೋದನ್ನು ಕಲೀರಿ. ಸೊ ಅದು ತುಂಬ ಮುಖ್ಯ. ಸೊ ಈ 2 ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಉದ್ಯೋಗದ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ, ಭವಿಷ್ಯದಲ್ಲಿ ಯಾವ ರೀತಿಯ ಉದ್ಯೋಗ ಇದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಯಾರಾದರೂ ಹೇಳಿದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ದಿ ಸೊಸೈಟಿ ಇಸ್ ಚೇಂಜಿಂಗ್ ಸೋ ಫಾಸ್ಟ್.
ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆರ್ ಚೇಂಜಿಂಗ್ ಸೋ ಫಾಸ್ಟ್. 5 ವರ್ಷದ ನಂತರ 10 ವರ್ಷದ ನಂತರ ಯಾವ್ಯಾವ ರೀತಿಯ ಉದ್ಯೋಗಗಳಿದೆ, ಅದಕ್ಕೆ ಏನೇನು ಸ್ಕಿಲ್ಸ್ ಬೇಕು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಇವತ್ತು. ಸೊ ಹಾಗಾಗಿ ನೀವು ಇವತ್ತು ಅದಕ್ಕೆ ತಯಾರಿ ಮಾಡಿಕೊಂಡ್ರೆ ನೀವು ಉದ್ಯೋಗ ಪಡೆಯುವಂಥ ಹಂತಕ್ಕೆ ಬಂದಾಗ ಆ ಸ್ಕಿಲ್ಸು, ಆ ಎಂಪ್ಲಾಯ್ಮೆಂಟ್ ಎಲ್ಲ ಔಟ್ಡೇಟೆಡ್ ಆಗುತ್ತೆ. ಅರ್ಥ ಆಯ್ತಾ? ಬಟ್ ಹಾಗಂತೇಳಿ ಯಾರು ಕೂಡ ಡಿಸಪಾಯಿಂಟ್ ಆಗಬೇಡಿ. ಪ್ರತಿಯೊಬ್ಬರಿಗೂ ಬೇಕಾದಂಥ ಉದ್ಯೋಗ ಖಂಡಿತ ಸಿಗುತ್ತೆ. ಉದ್ಯೋಗಕ್ಕೆ ಅವಕಾಶಗಳು ಬೇಕಾದಷ್ಟಿದೆ. ಆದರೆ ಯಾರು ಅರ್ಹತೆ ಗಳಿಸ್ಕೊಳ್ತಾರ, ಯಾರು ಸಿದ್ಧತೆ ಮಾಡ್ಕೊಳ್ತಾರ, ಯಾರು ಯೋಗ್ಯರಾಗಿರ್ತಾರ, ಸೊ ಅಂಥವರಿಗೆ ಉದ್ಯೋಗ ಖಂಡಿತ ಸಿಗುತ್ತೆ. ಬಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ದ ಓನ್ಲಿ ಸ್ಕಿಲ್ ರೆಕ್ವೈರ್ಡ್ ಇನ್ ಫ್ಯೂಚರ್ ಈಸ್ ಅಡಾಪ್ಟಬಿಲಿಟಿ. ಹೊಂದಾಣಿಕೆ ಗುಣ ಇರಬೇಕು ನಿಮಗಷ್ಟೇ. ಜಾಬ್ ಸೆಕ್ಯೂರಿಟಿ, ಇಂಥದ್ದೇ ಜಾಬು, ನಾನು ಏನೋ ಫಸ್ಟ್ ಜಾಬಿಗೆ ಸೇರಿ ಅಲ್ಲೇ ರಿಟೈರ್ಮೆಂಟ್ ಆಗ್ತೇನೆ ಅಥವಾ ಗೌರ್ಮೆಂಟ್ ಜಾಬಿಗೆ ಹೋಗ್ತೇನೆ ಅನ್ನುವಂಥ ಒಂದು ನಂಬಿಕೆ ಇಟ್ಕೋಬೇಡಿ. ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಆ ಅವಕಾಶಗಳನ್ನು ಪಡೀಲಿಕ್ಕೆ ಏನು ಬೇಕೋ ಆಗ ನೀವು ಅದನ್ನು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಮತ್ತು ಎಂಥದೇ ಜಾಬ್ ಸಿಕ್ಕಿದ್ರು ಕೂಡ, ಎಂಥದೇ ಸನ್ನಿವೇಶಗಳು ಕೂಡ ನಾನು ಬದುಕ್ತೇನೆ, ಅದನ್ನು ನಿಭಾಯಿಸ್ತೇನೆ ಅನ್ನುವಂಥ ಒಂದು ಮನೋಸ್ಥೈರ್ಯ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಹೊಂದಾಣಿಕೆ, ಅಡಾಪ್ಟಬಿಲಿಟಿ. ಸೊ ಫ್ಯೂಚರಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಒಂದೇ ಒಂದು ಸ್ಕಿಲ್ ಅಂತ ಹೇಳಿದ್ರೆ ಅಡಾಪ್ಟಿವ್ ಮೆಂಟಾಲಿಟಿ ಅಷ್ಟೇ. ಈಗ ನನಗೆ ಮೊದಲನೇದಾಗಿ ಮಾತಾಡಲಿಕ್ಕೆ ಕೊಟ್ಟರೆ ಅರ್ಧ ಗಂಟೆ ಮಾತಾಡ್ಬೋದಿತ್ತು. ಈಗ ಕೊನೆದಾಗ ಕೊಟ್ಟಿದ್ದಾರೆ, ನಾನು 5 ನಿಮಿಷ ನಿಲ್ಲಿಸ್ಬೇಕು. ಹಾಗಂತೇಳಿ ನಾನು ಡಿಸಪಾಯಿಂಟ್ ಆದರೆ ಆಗತ್ತಾ? ಇಲ್ಲ. ಸೊ ಯಾವ ಸರದಿಯಲ್ಲಿ ನಿಮ್ಗೆ ಬಂದರೂ ಕೂಡ, ನಿಮಗೆ ಎಂಥದೇ ಅವಕಾಶ ಸಿಕ್ಕಿದ್ರು ಕೂಡ ಅದನ್ನು ಸದುಪಯೋಗಪಡಿಸ್ಕೊಂತ ಒಂದು ಮನೋಭಾವ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಅಡಾಪ್ಟಬಿಲಿಟಿ. ಸೊ ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಕೊನೆಯದಾಗಿ ಇನ್ನೊಂದು ಕಥೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ಒಬ್ಬ ಬಡಗಿ ಇರ್ತಾನೆ. ಬಡಗಿ ಅಂದ್ರೆ ಗೊತ್ತಲ್ಲ ನಿಮಗೆ, ಕಾರ್ಪೆಂಟರ್. ಸೊ ಒಬ್ಬ ಓನರ್ ಹತ್ರ ಅವ್ನು ಕೆಲಸ ಮಾಡ್ತಾ ಇರ್ತಾನೆ. ಮನೆ ಕಟ್ಟೋದು ಅವನ ಕೆಲಸ. ಮನೆ ಕಟ್ಟಿ ಅವನಿಗೆ ಬೋರ್ ಆಗಿರುತ್ತೆ. ಸೊ ಜಾಬ್ ಸಾಕು ಅಂತ ಬಿಟ್ಬಿಡ್ಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾನೆ ಅವನು. ಓನರ್ ಹತ್ರ ಹೋಗಿ ಹೇಳ್ತಾನೆ, ಸರ್ ನನಗೆ ಮನೆ ಕಟ್ಟಿ ಬೇಜಾರಾಗಿದೆ, ನಾನು ಮನೆ ಕಟ್ಟೋ ಕೆಲಸ ಬಿಡ್ತಾ ಇದ್ದೇನೆ ಅಂತೇಳಿ. ಉದ್ಯೋಗದಲ್ಲಿ ಬೋರ್ ಆಗೋದು ಸುಲಭ ಅಲ್ಲ ನಮಗೆ. ಸೊ ಓನರ್ ಹೇಳ್ತಾನೆ, ಆಯ್ತಪ್ಪ, ನಾನು ಒತ್ತಾಯ ಮಾಡೋದಿಲ್ಲ, ಕೊನೆಯದೊಂದು ಮನೆ ನಿನಗೆ ಕಟ್ಟಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ಇದೊಂದು ಮನೆ ನೀನು ಕಟ್ಟು ಮುಗಿಸ್ಕೊ, ಆಮೇಲೆ ಬೇಕಾದ್ರೆ ನೀನು ರಿಸೈನ್ ಮಾಡಿ ಯು ಕ್ಯಾನ್ ಜಾಯಿನ್ ಎನಿ ಜಾಬ್ ಯು ವಿಶ್, ನೀನು ಬೇರೆ ಯಾವುದೇ ಕೆಲಸ ಬೇಕಾದ್ರೂ ಮಾಡು, ನನ್ನ ಅಭ್ಯಂತರ ಇಲ್ಲ ಅಂತೇಳಿ. ಸರ್ ಇವನು ತುಂಬ ಬೇಜಾರಲ್ಲಿ ಒಪ್ಕೊಳ್ತಾನೆ, ಇನ್ನೊಂದು ಮನೆ ಕಟ್ಟಬೇಕಲ್ಲ ಅಂತೇಳಿ. ಸೊ ಹೇಗೋ ಮಾಡಿ ಒಂದು ಮನೆ ಕಟ್ಟಿ ಮುಗಿಸ್ತಾನೆ. ಸಾಮಾನ್ಯವಾಗಿ ಒಂದು 4 ತಿಂಗಳಲ್ಲಿ ಒಳ್ಳೆ ಮನೆ ಕಟ್ಟುವವನು ಒಂದು 6 ತಿಂಗಳು ಕಟ್ಕೊಂಡು ಮನೆ ಕಟ್ಟಿದ್ದಾನೆ. ಬಟ್ ಮನೆ ನೋಡಿದವ್ರಿಗೆ ಅನಿಸ್ತಾ ಇದೆ, ಈ ಮನೆ ಅಷ್ಟು ಸರಿಯಾಗಿಲ್ಲ, ಗಟ್ಟಿಮುಟ್ಟಾಗಿಲ್ಲ, ಒಂದು 5-6 ವರ್ಷ ಬಿದ್ದೋಗುತ್ತೆ ಅಂತ ಹೇಳಿ. ಸೊ ಮನೆಯೆಲ್ಲ ಕಟ್ಟಿ ಆದಮೇಲೆ ಅವನು ಓನರ್ ಹತ್ರ ಹೋಗಿ, ಸರ್ ನೀವು ಹೇಳಿದಾಗ ಒಂದು ಮನೆ ಕಟ್ಟಿದ್ದೇನೆ, ತಗೊಳ್ಳಿ, ಇದರ ಕೀ ಇಟ್ಕೊಳ್ಳಿ, ನೀವು ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾನೆ. ಓನರ್ ಹೇಳ್ತಾನೆ, ಆಯ್ತಪ್ಪ ಮನೆ ಕಟ್ಟಿದ್ಯಾ ಸಂತೋಷ, ಬಟ್ ನೀನನ್ನು ಸುಲಭದಲ್ಲಿ ನಾನು ಬಿಡೋದಿಲ್ಲ. ನಾಳೆ ನಿನಗೋಸ್ಕರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ, ಒಂದು ಸೆಂಡ್ ಆಫ್ ಪಾರ್ಟಿ ಅಂತ ತಿಳ್ಕೊಂಡು ನಿನಗೆ. ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿ ಒಂದು 20 ವರ್ಷ ನೀನು ದುಡ್ದಿದ್ದೀಯಾ, ಅದಕ್ಕೋಸ್ಕರ ನಿನ್ನನ್ನು ಗೌರವಯುತವಾಗಿ ನಾವು ಬಿಟ್ಕೊಳ್ಬೇಕು. ನಾಳೆ ನಿನ್ನ ಕುಟುಂಬ ಸಮೇತ ಬಾ, ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಕರೀತಾನೆ. ಸೊ ನೆಕ್ಸ್ಟ್ ಡೇ ಸಂಸ್ಥೆಯ ಉದ್ಯೋಗಿಗಳೆಲ್ಲ ಸೇರಿದ್ದಾರೆ, ಇವನು ಕುಟುಂಬ ಸಮೇತ ಹೋಗ್ತಾನೆ. ಆ ಮನೆ ಪಕ್ಕದಲ್ಲೇ ಕಾರ್ಯಕ್ರಮ ವ್ಯವಸ್ಥೆ ಆಗಿದೆ, ಏನು ಹೊಸ ಮನೆ ಕಟ್ಟಿದ್ದಾನೆ ಇವನು. ಎಲ್ಲ ಕಾರ್ಯಕ್ರಮ ಎಲ್ಲ ಆಗತ್ತೆ. ಕೊನೆಗೆ ಓನರ್ ಬಂದು ಇವನಿಗೆಲ್ಲ ಹೊಗಳಿ, ಗೊತ್ತಲ್ಲ ನಿಮಗೆ, ಸೆಂಡ್ ಆಫ್ ದಿವಸ ನಾವೆಲ್ಲ ಹೊಗಳ್ತೇವೆ, ಅವ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಪ್ರಾಮಾಣಿಕವಾಗಿದ್ದು ಅಂತೆಲ್ಲ ಹೊಗಳ್ತಾನೆ. ಆಮೇಲೆ ನೌಕರನ್ನ ಕರೆದು, ನಿನ್ನ ಫ್ಯಾಮಿಲಿ ಸಮೇತ ನೀನು ವೇದಿಕೆಗೆ ಬಾ ಅಂತ ಕರೀತಾರೆ. ಕರೆದು ಮನೆ ಕೀಲಿ ಕೈಯನ್ನು ಅವನಿಗೆ ಕೊಡ್ತಾನೆ. ಕೊಟ್ಟು ಹೇಳ್ತಾನೆ, ನೋಡಪ್ಪ, ಈ ಕೊನೆಯ ಮನೆ ಇದೆಯಲ್ಲ, ಅದು ಕಟ್ಟಿದ್ದು ಬೇರೆ ಯಾರಿಗೂ ಅಲ್ಲ, ಅದು ನಿನಗೋಸ್ಕರ ನೀನು ಕಟ್ಟಿದ್ದು. ನಾನು ಆ ಮನೆಯನ್ನು ನಿನಗೆ ಗಿಫ್ಟ್ ಕೊಡ್ತಾ ಇದ್ದೇನೆ. ಇನ್ನು ನಿನ್ನ ಮುಂದಿನ ಜೀವನ ಪರ್ಯಂತ ಆ ಮನೆಯಲ್ಲಿ ನೀನು ನೆಮ್ಮದಿಯಿಂದ ಬದುಕಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿ. ಯಾರಿಗಾದ್ರೂ ಒಂದು ಫ್ರೀ ಮನೆ ಸಿಕ್ಕಿದ್ರೆ ಖುಷಿ ಆಗುತ್ತಾ ಇಲ್ವಾ? ಏನು ಮಾಡ್ಬೇಕು ಆ ಕ್ಷಣದಲ್ಲಿ? ಅವನು ಏನು ಮಾಡಬೇಕಿತ್ತು? ಖುಷಿಯಿಂದ ಮುಖ ಅರಳಬೇಕಿತ್ತು ಅವನು. ಬಟ್ ಅವನು ಅರಳಿಲ್ಲ. ಅವನ ಕಣ್ಣಿಂದ ನೀರು ಬರ್ಲಿಕ್ಕೆ ಶುರುವಾಗತ್ತೆ. ಯಾಕಿರ್ಬೋದು ಹೇಳಿ ನೋಡೋಣ. ಯಾಕಂದರೆ ಆ ಮನೆ ಎಷ್ಟು ಗಟ್ಟಿಮುಟ್ಟಾಗಿದೆ ಅಂತಲೇ ಅವನಿಗೆ ಗೊತ್ತು. ಅವನು ಹೇಳ್ತಾನೆ, ಅಳ್ತಾ ಹೇಳ್ತಾನೆ, ಅಯ್ಯೋ ಸರ್, ಈ ಮನೆ ನನಗೆ ಅಂತ ಗೊತ್ತಿರಲಿಲ್ಲ, ನನ್ನ ಮನೆ ಅಂತ ಗೊತ್ತಿರಲಿಲ್ಲ. ಈ ಮನೆಯಲ್ಲಿ ನಾನು ವಾಸವಾಗಿರ್ಬೇಕು ನನಗೆ ಗೊತ್ತಿದ್ರೆ ಈ ಮನೆಯನ್ನು ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಕಟ್ತಾ ಇದೆ ಅಂತ ಹೇಳ್ತಾನೆ ಅವನು. ಈಗ ನೀವೆಲ್ಲ ಬೇರೆ ಬೇರೆ ಕಾಲೇಜುಗಳಲ್ಲಿ ಕೆಲವರು PUC ಮಾಡ್ತಾ ಇರ್ಬೋದು, ಕೆಲವರು ಆರ್ಟ್ಸು BA ಮಾಡ್ತಾ ಇರ್ಬೋದು, ಕೆಲವರು BSc ಮಾಡ್ತಾ ಇರ್ಬೋದು, BCom ಮಾಡ್ತಾ ಇರ್ಬೋದು. ನೀವು ಏನೇ ಮಾಡ್ತಾ ಇರಿ, ಅದನ್ನು ಕೇವಲ ವಿದ್ಯಾಭ್ಯಾಸ, ಶಿಕ್ಷಣ, ಒಂದು ಪದವಿ, ಡಿಗ್ರಿ ಅಂತ ತಗೋಬೇಡಿ. ನೀವು ನಿಮ್ಮ ಭವಿಷ್ಯದ ಮನೆಗಳನ್ನ ಕಟ್ತಾ ಇದ್ದೀರಿ. ಆ ಮನೆ ಗಟ್ಟಿಮುಟ್ಟಾಗಿರೋ ಥರ ಕಟ್ಟಿದರೆ ನೀವು ಮುಂದೆ ಅದರಲ್ಲಿ ಚೆನ್ನಾಗಿರ್ತೀರಿ. ಸೊ ಮನೆ ಗಟ್ಟಿಮುಟ್ಟಾಗಿ ಕಟ್ಟೋದಂದ್ರೆ ಏನು? ಈಗ ಹೇಳಿದ್ರಲ್ಲ, ಮಾನಸಿಕವಾಗಿ ಸ್ವಸ್ಥರಾಗಿರಬೇಕು,
ಚಾರಿತ್ರವಂತರಾಗಿರ್ಬೇಕು, ಒಳ್ಳೆ ಗುಣ ಬೆಳೆಸ್ಕೊಳ್ಳಿ, ಒಳ್ಳೆ ಕ್ಯಾರೆಕ್ಟರ್ ಬೆಳೆಸ್ಕೊಳ್ಳಿ, ಒಳ್ಳೆ ಆರೋಗ್ಯ ಬೆಳೆಸ್ಕೊಳ್ಳಿ. ಆರೋಗ್ಯ ಅಂದರೆ ದೈಹಿಕ ಮಾನಸಿಕ ಎರಡೂ ಬಂತು, ಅರ್ಥ ಆಯ್ತಾ? ಆಮೇಲೆ ಸಾಮಾಜಿಕ ಬದ್ಧತೆ ಬೆಳೆಸ್ಕೊಳ್ಳಿ. ಈಗ ಏನು ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅವ್ರು ಮಾಡ್ತಾ ಇದ್ದಾರೆ, ಇಟ್ಸ್ ಅ ಸೋಷಿಯಲ್ ಕಮಿಟ್ಮೆಂಟ್, ಬದ್ಧತೆ ಬೆಳೆಸ್ಕೊಳ್ಳಿ. ಸೊ ಈ ರೀತಿ ಏನೇನು ಒಳ್ಳೆ ಗುಣಗಳು ಬೇಕು ಅದನ್ನೆಲ್ಲ ಮೈಗೂಡಿಸ್ಕೊಂಡು ಕಲ್ತ್ಕೊಂಡು ನಿಮ್ಮ ಮನೆಯನ್ನು ನೀವು ಭದ್ರವಾಗಿ ಕಟ್ಕೊಂಡ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರ ಮನೆ ಭದ್ರವಾಗಿದ್ದರೆ ನಮ್ಮ ದೇಶ ಭದ್ರವಾಗಿರುತ್ತೆ, ನಮ್ಮ ಸಮಾಜ ಭದ್ರವಾಗಿರುತ್ತೆ, ಸ್ವಸ್ಥವಾಗಿರುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀಯುತ ಇವತ್ತಿನ ಅಧ್ಯಕ್ಷರು ಶ್ರೀಯುತ ಹರೀಶ್ ಕುಮಾರ್ ಕೆ ಮುಂದಿನ ವಿದ್ಯಾರ್ಥಿ ವೇತನ ವಿತರಣವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಮುಂದಿನ ವಿದ್ಯಾರ್ಥಿ ಶಶಾಂಕ್, ಸೈಂಟ್ ಜೋಸೆಫ್ ಸ್ಕೂಲ್. ಶಶಾಂಕ್, ಜೋರಾದ ಕೈ ಚಪ್ಪಾಳೆ ಬರಲಿ. ಶಶಾಂಕ್, ಆದಷ್ಟು ಬೇಗ ವಿದ್ಯಾರ್ಥಿಗಳು ಬರುವುದು. ಇನ್ನು ಮುಂದಿನ ವಿದ್ಯಾರ್ಥಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೊಂಟೆಪದವು, ಇದರ ವಿದ್ಯಾರ್ಥಿ ಅಭಿಷಾ ಅಂಚನ್. ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿ ಅಭಿಷಾ ಅಂಚನ್ ಇದರ ಎಲ್ಲಿದ್ರೆ ಶಾರದಾ PU ಕಾಲೇಜ್, ಇದರ ವಿದ್ಯಾರ್ಥಿ ಅಶ್ವಿತಾ. ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ವೇತನ ವಿತರಣೆಯನ್ನ ಖದೀಜಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಯುತ ಅಶ್ರಫ್ MC ಹಾಗೂ ಕೋಶಾಧಿಕಾರಿಗಳು ಭಾರತ್ ವೆಲ್ಫೇರ್ ಟ್ರಸ್ಟ್ ಇವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಮುಂದಿನ ವಿದ್ಯಾರ್ಥಿ ಅಶ್ವಿತಾ, ಶಾರದಾ PU ಕಾಲೇಜ್ ವಿದ್ಯಾರ್ಥಿನಿ ಅಶ್ವಿತಾ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಅದಾದ ನಂತರ ವೈಭವ್ ಕೃಷ್ಣ, ಕಪಿತಾನಿಯೋ ಕಾಲೇಜ್ ಮಂಗಳೂರು. ಮುಂದಿನ ವಿದ್ಯಾರ್ಥಿ ಜಯಶ್ರೀ, ಪೂರ್ಣಪ್ರಜ್ಞಾ ಕಾಲೇಜ್ ಉಡುಪಿ. ಜಯಶ್ರೀ. ಬದ್ರಿಯಾ ಸ್ಕೂಲ್ ಮಂಗಳೂರು, ಇದರ ಪಾವನಿ. ಇದರ ಧನ್ಯವಾದಗಳು. ವಿದ್ಯಾರ್ಥಿ ವೇತನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ವೇತನವನ್ನು ನಾವು ತಿಳಿಸ್ತೀವಿ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಗೌರವಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡುವಂತಹ ಕ್ಷಣ. ಇವತ್ತಿನ ಕಾರ್ಯಕ್ರಮದ ಪ್ರತಿಮಾ ಪಾವನಿ, ಬದ್ರಿಯಾ ಸ್ಕೂಲ್ ಅವರ ಸಿಸ್ಟರ್, ಅಕ್ಕ. ಓಕೆ, ಪಾವನಿ ಅವರು ಬರಲಿಲ್ಲ, ಬಟ್ ಬದ್ರಿಯಾ ಇದ್ದಾರೆ. ಅವರ ಪರವಾಗಿ ವಿದ್ಯಾರ್ಥಿಯ ಹೆಸರು ಪಾವನಿ, ಬದ್ರಿಯಾ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಸೊ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂದಿದ್ದ ಅತಿಥಿಗಳಿಗೆ ಸ್ಮರಣಿಕೆಯ ಗೌರವವನ್ನು ನೀಡುವಂತಹ ಕ್ಷಣ. ಈ ಕಾರ್ಯಕ್ರಮವನ್ನು ಮೊದಲಿಗೆ ನಮ್ಮ ಉದ್ಘಾಟಕರಾದಂತಹ ಶ್ರೀಯುತ HR ಈಶ್ವರ್, ಬ್ಲಾಕ್ ಎಜುಕೇಶನ್ ಆಫೀಸರ್ ಆಗಿದ್ದಾರೆ ಮಂಗಳೂರು ಸೌತ್, ಇವರಿಗೆ ನಮ್ಮ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಚೇರ್ಮನ್ ಆದಂತಹ ಶ್ರೀಯುತ N ಅಮೀನ್ ಅವರು ಗೌರವಪೂರ್ವಕವಾಗಿ ಸ್ಮರಣಿಕೆಯನ್ನ ನೀಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅವರನ್ನ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ N ಅಮೀನ್, ನಮ್ಮ ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ನ ಚೇರ್ಮನ್ ಆದಂತಹ N ಅಮೀನ್ ಅವರು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಕೈ ಚಪ್ಪಾಳೆ ಬರಲಿ. ಮುಂದಿನ ಆತ್ಮೀಯ ಗೌರವಕ್ಕಾಗಿ ನಮ್ಮ ಹಿರಿಯರಾದಂತಹ ಶ್ರೀಯುತ ಅಬ್ದುಲ್ ಕರೀಂ ಅವರು, ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತ ಹರೀಶ್ ಕುಮಾರ್ ಕೆ, ರಿಟೈರ್ಡ್ ಸೂಪರಿಂಟೆಂಡೆಂಟ್ ಮಂಗಳೂರು ಮಂಗಳ ಗಂಗೋತ್ರಿ ಕೊಣಾಜೆ, ಇವರಿಗೆ ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಶ್ರೀಯುತ ಹರೀಶ್ ಕುಮಾರ್ ಕೆ ಇವರಿಗೆ ನಮ್ಮ ಹಿರಿಯರಾದಂತಹ ಅಬ್ದುಲ್ ಕರೀಂ ಅವರು. ಬಂಧುಗಳೇ, ಬಹಳ ಪ್ರೀತಿ ಇಟ್ಟು ನಿಸ್ವಾರ್ಥ ಸೇವೆಯಿಂದ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ದಶಮಾನೋತ್ಸವದತ್ತ ಹಾದಿ ಇಟ್ಟಿದ್ದಾರೆ. ಇದೆಲ್ಲ ಸಾಕಾರಗೊಂಡಿದ್ದು ತಮ್ಮ ಪ್ರೀತಿಪೂರ್ವಕವಾದಂತಹ ಸಹಕಾರ. ದಯವಿಟ್ಟು ಜೋರಾದ ಕೈ ಚಪ್ಪಾಳಿಯೊಂದಿಗೆ ಮುಂದಕ್ಕೂ ಕೂಡ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಇರಲಿ ಅಂತ ಹೇಳಿ ಕೇಳ್ಕೊಳ್ಳುತ್ತಾ, ಮುಂದಿನ ಅತಿಥಿ ಶ್ರೀಯುತ ಜಯಕರ್ ಭಂಡಾರಿ ಬಹಳ ಒಂದು ಅದ್ಭುತವಾದ ನುಡಿಯನ್ನ ನೀಡಿದ್ದಾರೆ. ಪ್ರಾಂಶುಪಾಲರಾಗಿ ಕೂಡ ಡಾಕ್ಟರ್ P ದಯಾನಂದ ಪೈ, P ಸತೀಶ್ ಪೈ ಗವರ್ಮೆಂಟ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅವರು ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ನಮ್ಮ MC ಅಶ್ರಫ್ ಅವರು, ದಯವಿಟ್ಟು MC ಅಶ್ರಫ್ ಅವರು ಖದೀಜಾ ಚಾರಿಟಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು ಹಾಗೂ ನಮ್ಮ ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ನ ಕೋಶಾಧಿಕಾರಿಗಳು ಗೌರವಪೂರ್ವಕವಾದ ಈ ಒಂದು ಸ್ಮರಣಿಕೆಯನ್ನ ಇಟ್ಟು ಅವರನ್ನ ಕೃತಜ್ಞಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮುಂದಕ್ಕೆ ಡಾಕ್ಟರ್ ಅಶ್ವಿನಿ S ಶೆಟ್ಟಿ, ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಅಂಡ್ ಔಟ್ರೀಚ್ ಆಕ್ಟಿವಿಟೀಸ್ ಎನಪೋಯ, ಇವರು ಕೂಡ ಬಹಳ ಒಂದು ಅದ್ಭುತವಾದ ನುಡಿಯನ್ನು ನಮಗೆ ನೀಡಿದ್ದಾರೆ. ಅತಿಥಿಯಾಗಿ ಆಗಮಿಸಿದ್ದಕ್ಕೆ ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಗೌರವದ ಒಂದು ಸ್ಮರಣಿಕೆ ಡಾಕ್ಟರ್ ಅರ್ಜುನ್ N ಇವರಿಂದ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಡಾಕ್ಟರ್ ಅರ್ಜುನ್ N
ಜೋರಾದ ಕೈ ಚಪ್ಪಾಳೆ. ಇದೀಗ ಮುಂದಿನ ಅತಿಥಿ ಡಾಕ್ಟರ್ ವೀಣಾ ಆರ್ ಭಗವಾನ್, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರೊಂದಿಗೆ ಅವರ ಸುಪುತ್ರಿ ಕೂಡ ಇಲ್ಲಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಅಖಿಲ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಜೊತೆಯಾಗಿ ಈ ಒಂದು ಗೌರವನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಇವರಿಗೆ ಡಾಕ್ಟರ್ ಸುನ್ಹೇರಿ ಅವರು ದಯವಿಟ್ಟು ಈ ಒಂದು ಸ್ಮರಣಿಕೆಯ ಗೌರವವನ್ನು ನೀಡಬೇಕಾಗಿ ಕೇಳ್ಕೊಳ್ತಿದ್ದಾರೆ. ಡಾಕ್ಟರ್ ಸುನ್ಹೇರಿ ಅವರು, ಡಾಕ್ಟರ್ ವೀಣಾ ಆರ್ ಭಗವಾನ್ ಮತ್ತು ಅಖಿಲ ಇವರಿಗೆ ಜೊತೆಗೂಡಿ ಈ ಗೌರವದ ಒಂದು ಸ್ಮರಣಿಕೆ. ಇನ್ನು ಮುಂದಕ್ಕೆ ನಮ್ಮ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಶಿಕ್ಷಣದ ಮಹತ್ವವನ್ನು ತಿಳಿಸಿ ನಮ್ಮನ್ನು ಗೌರವಿಸಿದಂತಹ ಇಲ್ಲಿಯ ಪ್ರಾಂಶುಪಾಲರು ಪ್ರೊಫೆಸರ್ ಗಣಪತಿ ಗೌಡ ಎಸ್ ಇವರನ್ನು ಕೂಡ ಅಭಿನಂದಿಸುವ ನಮ್ಮೆಲ್ಲ ಕರ್ತವ್ಯ. ಶ್ರೀಯುತ ಎನ್ ನಾಗರಾಜ್ ಬಲ್ಲಾಳ್ ಅವರು ಇವರಿಗೆ ಪ್ರೀತಿಯ ಸ್ಮರಣಿಕೆಯನ್ನ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ನ ಪರವಾಗಿ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ಮರಣಿಕೆ ಶ್ರೀಯುತ ಗಣಪತಿ ಗೌಡ ಎಸ್ ಇವರು ಪ್ರಾಂಶುಪಾಲರು, ಮಂಗಳೂರು ವಿಶ್ವವಿದ್ಯಾನಿಲಯ ಹಂಪನಕಟ್ಟ. ಜೋರಾದ ಪ್ರೀತಿಯ ಕೈ ಚಪ್ಪಾಳೆ ಬರಲಿ ಅಂತ ಹೇಳಿ ಕೇಳ್ಕೊಳ್ಳುತ್ತಾ ಆಗಮಿಸಿದ ಎಲ್ಲ ಅತಿಥಿಗಳಿಗೂ ಕೂಡ ಇಲ್ಲಿಂದಲೇ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಪರವಾಗಿ ಮಗದೊಮ್ಮೆ ದೈನ್ಯತೆಯ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂಧುಗಳೇ, ಕಾರ್ಯಕ್ರಮದ ಕೊನೆಯ ಹಂತ ಆರಂಭದಿಂದ ಕೊನೆಯ ಕ್ಷಣಕ್ಕೆ ಕಾರ್ಯಕ್ರಮದ ಚೌಕಟ್ಟನ್ನು ವೀಕ್ಷಿಸಿ ಕೊನೆಗೆ ಅದರ ನಿರ್ಧಾರಿತ ವಿಚಾರಧಾರೆಗಳನ್ನು ತಿಳಿಸುವುದು ಅಧ್ಯಕ್ಷೀಯ ನುಡಿ. ಹಾಗಾಗಿ ಅಧ್ಯಕ್ಷರ ಒಂದೆರಡು ನುಡಿಗಾಗಿ ನಮ್ಮ ಈ ವೇದಿಕೆ ಶ್ರೀಯುತ ಹರೀಶ್ ಕುಮಾರ್ ಕೆ ಇವರಿಂದ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸದಸ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ವಿದ್ಯಾರ್ಥಿಗಳೇ, ಎತ್ತವರೇ, ಬಂಧುಗಳೇ, ಭಗಿನಿಯರೇ, ಸಮಯ ಬಹಳ ಸೀಮಿತವಾಗಿದೆ. ಹಾಗಾಗಿ ನಾನು ಹೆಚ್ಚು ಮಾತಾಡಿ, ಈಗಾಗಲೇ ನೀವು ಬಹಳ ತಾಳ್ಮೆಯಿಂದ ಶಿಸ್ತಿನಿಂದ ಈ ಸಭೆಯಲ್ಲಿ ಕೂತ್ಕೊಂಡಿದ್ದೀರಿ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಪ್ರಶ್ನೆಯಾಗಿ ನಾನು ನಿಮ್ಮನ್ನು ಕಾಡುವುದಿಲ್ಲ ಎಂದು ಮೊದಲಿಗೆ ತಿಳಿಸಿಬಿಡ್ತೇನೆ. ನಿಮಗೆಲ್ಲರಿಗೆ ಗೊತ್ತಿರುವಂತೆ ಇಂದು ಕ್ರಿಸ್ಮಸ್ ಹಬ್ಬ. ಕ್ರಿಸ್ಮಸ್ ಹಬ್ಬ ಕ್ರೈಸ್ತರಿಗೆ ಮಾತ್ರ ಹಬ್ಬ ಅಲ್ಲ, ಇದು ಮನುಕುಲಕ್ಕೆ ಒಂದು ಹಬ್ಬ. ಯಾಕೆ ಅಂತ ಹೇಳಿದರೆ, ಕ್ರೈಸ್ತ ಸಾರಿದ ಸಂದೇಶದಲ್ಲಿ ಪ್ರೀತಿ ಮತ್ತು ಸೇವೆಗೆ ಅತ್ಯುನ್ನತವಾದ ಸ್ಥಾನವಿದೆ. ಈ ಮೌಲ್ಯಗಳನ್ನು ಇಟ್ಟುಕೊಂಡೇ ದೇಶದಾದ್ಯಂತ ಅಥವಾ ಜಗತ್ತಿನಾದ್ಯಂತ ಕ್ರೈಸ್ತ ಮಿಷನರಿಗಳು ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಇದೆಲ್ಲ ನಿಮಗೆ ಗೊತ್ತಿರುವಂಥ ಅಂಶವೇ. ಇಂತಹ ಕ್ರಿಸ್ಮಸ್ ಹಬ್ಬದ ಶುಭ ದಿನದಂದು ಈ ಅತ್ಯಪೂರ್ವವಾದ ಕಾರ್ಯಕ್ರಮವನ್ನು ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನವರು ಹಮ್ಮಿಕೊಂಡಿದ್ದಾರೆ. ಇದು ಕಾಕಾತಾಡೆ ಇರ್ಬೋದು, ಆದರೆ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣತೆ ಹಾಗೂ ಮೆರುಗು ಹೆಚ್ಚಿರುವುದು ಈ ಹಬ್ಬದ ಪ್ರಯುಕ್ತ ಎಂದು ನಾನು ಭಾವಿಸ್ತೇನೆ. ಇಂತಹ ಸಂದರ್ಭದಲ್ಲಿ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನವರು ಸಮಾಜಮುಖಿ ಕೆಲಸ ಮಾಡಿದವರನ್ನು ಹಾಗೂ ಭವಿಷ್ಯದ ರೂವಾರಿಗಳಾದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಎರಡು ಉತ್ತಮ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿ ವೇತನ. ಸಮಾಜದಲ್ಲಿ ಯಾರಿಗೆ ವಿದ್ಯಾಭ್ಯಾಸಕ್ಕಾಗಿ ನೆರವು ಅಗತ್ಯ ಇದೆ ಅವರನ್ನು ಗುರುತಿಸಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಇಂದು ವಿದ್ಯಾರ್ಥಿ ವೇತನಕ್ಕಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಇದಕ್ಕಾಗಿ ಈ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಮಾಜದಲ್ಲಿ ಮಾಡಿರುವ ಅನುಪಮ ಸೇವೆಗಾಗಿ ಪ್ರತಿ ವರ್ಷ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ವರ್ಷದ ವ್ಯಕ್ತಿ ಎಂಬ ಪ್ರಶಸ್ತಿಗಾಗಿ ಶ್ರೀಮತಿ ರೂಪಾ ಬಳ್ಳಾಳ್ ಇವರನ್ನು ಗುರುತಿಸಿದ್ದಾರೆ. ಮೇಡಮ್, ತಮಗೂ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಕಾಣ್ತೇನೆ. ಯಾಕೆಂದರೆ ಕಳೆದ ವರ್ಷ ಕೂಡ ಅವರು ವಿಜಯಲಕ್ಷ್ಮಿ ಶಿಬರೂರ್ರಂಥ ದಿಟ್ಟ ಪತ್ರಕರ್ತೆಯನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ರು. ಈ ವರ್ಷ ಕೂಡ ಒಬ್ಬ ಮಹಿಳೆಯನ್ನು ಗುರುತಿಸ್ತಾ ಇದ್ದಾರೆ. ಇದು ಒಂದು ಸಮಾಜಕ್ಕೆ ಶುಭವಾದ ಸಂದೇಶ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಮಹಿಳೆಯರಿಗೆ ಕೂಡ ಒಂದು ಈ ಸಮಾಜದಲ್ಲಿ ಮುನ್ನಡೆಯುವಂಥ ಒಂದು ಪ್ರೋತ್ಸಾಹ, ಹುಮ್ಮಸ್ಸನ್ನು ಅವರು ತುಂಬ್ತಾ ಇದ್ದಾರೆ ಅಂತ ಭಾವಿಸ್ತೇನೆ. ಇನ್ನು ಈ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಬಗ್ಗೆ ಒಂದೆರಡು ಮಾತುಗಳನ್ನ ಆಡದಿದ್ದರೆ ಅದು ಲೋಪವಾದೀತು ಎಂದು ಭಾವಿಸ್ತೇನೆ. ನನಗೆ ಇದು ತಮಗೆಲ್ಲರೂ ಗೊತ್ತಿದ್ದಂತೆ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ 10ನೇ ಕಾರ್ಯಕ್ರಮ. ನಾನು ಈ ಸೋಷಿಯಲ್ ಟ್ರಸ್ಟ್ನ ಜೊತೆಗೆ ಕಳೆದ 5 ವರ್ಷಗಳೊಂದಿಗೆ ಒಡನಾಟ ಇಟ್ಟುಕೊಂಡವನು. ನನ್ನನ್ನು
ನಿರಂತರವಾಗಿ ಕಳೆದ 5 ವರ್ಷಗಳಿಂದ ಇವರು ಇಂತಹ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಆಹ್ವಾನಿಸ್ತಾ ಇದ್ದಾರೆ. ನಾನು ಕಳೆದ 5 ಕಾರ್ಯಕ್ರಮಗಳಲ್ಲಿ ಸತತವಾಗಿ ಭಾಗವಹಿಸಿದ್ದೇನೆ. ಹೀಗಾಗಿ ನಾನು ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯರಾಗಿ ಇರ್ತಾರೆ, ಹಾಗೆ ಒಬ್ಬ ನಾನು ಕಾಯಂ ಸದಸ್ಯ ಈ ವೇದಿಕೆಯಲ್ಲಿ. ಅವರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ನಿಜಕ್ಕೂ ಆಭಾರಿಯಾಗಿದ್ದೇನೆ. ನನ್ನನ್ನು ಪ್ರತಿ ವರ್ಷ ಗುರುತಿಸಿಕೊಂಡು ನೀವು ಇಲ್ಲಿ ನಮ್ಮ ಜೊತೆ ಇರಬೇಕು ಎಂದು ಆಹ್ವಾನ ನೀಡ್ತಾ ಇದ್ದಾರೆ. ಅವರಿಗೋಸ್ಕರ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ ಬಯಸ್ತೇನೆ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ಶಿಕ್ಷಣ ತಜ್ಞರಿದ್ದರು ವೇದಿಕೆಯಲ್ಲಿ, ಹಾಗೆ ಪ್ರಾಂಶುಪಾಲರಿದ್ದರು. ಅವರು ಅತ್ಯಂತ ಉಪಯುಕ್ತವಾದ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಬೇಕು ಅದನ್ನು ಬಹಳ ಸೂಕ್ಷ್ಮವಾಗಿ ಮನದಟ್ಟಾಗುವಾಗಿ ನೀಡಿದ್ದಾರೆ. ಹಾಗಾಗಿ ನಾನು ಆ ನಿಟ್ಟಿನಲ್ಲಿ ಏನು ಮಾತಾಡುವುದಿಲ್ಲ. ಒಂದು ಮಾತಿದೆ, ನಿಮಗೆ ನೆನಪಿರ್ಬೋದಾ ಅಥವಾ ಗೊತ್ತಿರ್ಬೋದ ಅಂತ ಗೊತ್ತಿಲ್ಲ ನನಗೆ. ಜಗತ್ತಿನಲ್ಲಿ ಉತ್ತಮ ಸಮಾಜಕ್ಕಾಗಿ ಹಾಗೂ ಉತ್ತಮ ಜೀವನಕ್ಕಾಗಿ ದಾರ್ಶನಿಕರು, ಮಹಾತ್ಮರು ಹೇಳುವುದನ್ನೆಲ್ಲ ಹೇಳಿಯಾಗಿದೆ. ಆದರೆ ಪಾಲಿಸುವುದರಲ್ಲಿ ಮಾತ್ರ ನಾವು ಸೋತಿದ್ದೇವೆ. ಅದಕ್ಕಾಗಿ ಈ ಸಮಾಜದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಲೇ ಇದೆ. ಹೀಗಾಗಿ ಈ ಮಾತನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ನೆನಪಿಡಬೇಕು. ಏನು ಶಿಕ್ಷಣ ತಜ್ಞರು ತಮಗೆ ಇಷ್ಟರವರೆಗೆ ಏನೆಲ್ಲ ಹೇಳಿದ್ದಾರೆ ಈ ಉಪಯುಕ್ತವಾದ ಅರ್ಥಪೂರ್ಣವಾದ ಭವಿಷ್ಯಕ್ಕಾಗಿ, ಅದನ್ನು ತಾವು ಪಾಲಿಸುವುದರಲ್ಲಿ ನಿಮ್ಮ ಭವಿಷ್ಯದ ಜೀವನ ನಿಂತಿದೆ. ದಯವಿಟ್ಟು ಅದನ್ನು ನೀವು ಮುತುವರ್ಜಿ ವಹಿಸಿ ಶ್ರದ್ಧೆಯಿಂದ ಬದ್ಧತೆಯಿಂದ ಪಾಲಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಒಂದು ಮಾತು, ತಮಗೆಲ್ಲರಿಗೂ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಗೊತ್ತಿರಬಹುದು. ಕುವೆಂಪು ಅವರು ವಿಶ್ವಮಾನವ ಸಂದೇಶ ನೀಡಿದ್ದಾರೆ. ಅದು ಇಂದಿನ ಈ ಸಮಾಜಕ್ಕೆ ಅತ್ಯಂತ ಅವಶ್ಯಕ ಅಂತ ನಾನು ಭಾವಿಸ್ತೇನೆ. ಇಂದು ಸಮಾಜ ಬಹಳ ಸೂಕ್ಷ್ಮವಾಗ್ತಿದೆ. ಸಾಮರಸ್ಯ ಕದಡುವಂತಹ ಸಂಗತಿಗಳು ಮತ್ತೆ ಮತ್ತೆ ಪುನರಾವರ್ತನೆಯಾಗುತ್ತಿದೆ. ಸೊ ನಾವೆಲ್ಲ, ಅವ್ರು ಹೇಳಿದ್ದಾರೆ, ನಾವೆಲ್ಲ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತೇವೆ, ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಅಲ್ಪ ಮಾನವರಾಗ್ತಾ ಇದ್ದೇವೆ. ಸೊ ಎಲ್ಲರೂ ನಾವು ಏನು ಹುಟ್ಟಿನಿಂದ ಈ ಬಾಲ್ಯದ ಮುಗ್ಧತೆ ಮತ್ತು ಕುತೂಹಲ ಏನಿದೆ ಅದನ್ನು ನಮ್ಮ ಪೂರ್ತಿ ಜೀವನದುದ್ದಕ್ಕೂ ಕಾಪಾಡಿಕೊಂಡು ಹೋಗಿ ವಿಶ್ವಮಾನವರಾಗಿ ಈ ಸಮಾಜದಲ್ಲಿ ಮುಂದುವರಿಬೇಕೆಂದು ಅವರ ಆಶಯವಾಗಿತ್ತು. ಬಹುಶಃ ಇದು ಇಂದಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಸ್ತುತ ಅಂತ ಭಾವಿಸ್ತೇನೆ. ಇನ್ನೊಂದು ಮಾತು ಹೇಳಿದ್ದಾರೆ, ನಮ್ಮ ಜನಾಂಗ ನಿರಂಕುಶ ಮತಿಗಳಾಗಬೇಕೆಂದು. ಅಂದರೆ ನಮಗೆ ಯಾರೂ ಅಂಕುಶ ಹಾಕಬಾರ್ದು, ನಮ್ಮ ಮನಸ್ಸಿಗೆ ಅಂಕುಶ ಹಾಕಬಾರ್ದು. ಅಂದರೆ ಸದಾಭಿಪ್ರಾಯ, ಒಳ್ಳೆಯ ಆಲೋಚನೆಗಳು, ಚಿಂತನೆಗಳು ನಮ್ಮಲ್ಲಿ ಮೂಡಿ ಬರಬೇಕು. ನಮ್ಮನ್ನು ಯಾರೋ ದಾರಿ ತಪ್ಪಿಸೋಲಿಕ್ಕೆ ಆಗಲಿಕ್ಕೆ ಕೂಡುದು. ನಾವು ಅಂತ ಹೇಳಿದರೆ ನಮ್ಮ ಚಿಂತನೆ ಸ್ವತಂತ್ರವಾದ ಒಂದು ವ್ಯಕ್ತಿತ್ವವನ್ನು ನಮಗೆ ನೀಡಬೇಕಂತ. ಈಗ ಯಾರು, ನಾನು ಹರೀಶ್ ಕುಮಾರ್ ಯಾರು ಅಂತ ಹೇಳಿದರೆ, ನಾನು ನನ್ನ ಮೈಯ ಬಣ್ಣ ಏನು ಅಥವಾ ನನ್ನ ವೇಷಭೂಷಣ ಏನು ಅದು ಮುಖ್ಯ ಅಲ್ಲ, ನನ್ನ ವ್ಯಕ್ತಿತ್ವ. ಹರೀಶ್ ಅಂದರೆ ಇಂಥ ವ್ಯಕ್ತಿತ್ವ, ಅಥವಾ ನೀವು ಒಬ್ಬ ವಿದ್ಯಾರ್ಥಿ ಅಂತ ಹೇಳಿದರೆ ನಿಮ್ಮ ವ್ಯಕ್ತಿತ್ವ ಕನ್ನ ಬಂದೆ ಬಂದು ನಿಲ್ಲಬೇಕು. ಅಂಥ ವ್ಯಕ್ತಿತ್ವವನ್ನು ತಾವೆಲ್ಲರೂ ಗಳಿಸಿಕೊಡಿ. ಪ್ರತಿಯೊಬ್ಬ ವ್ಯಕ್ತಿಯೂ ವಿಶಿಷ್ಟ. ಈ ವಿಶಿಷ್ಟತನವನ್ನು ನಾವು ಮತ್ತು ಚಿಂತನಶೀಲತೆಯನ್ನು ಬೆಳೆಸಿಕೊಂಡು ತಮ್ಮ ಭವಿಷ್ಯದಲ್ಲಿ ಮುಂದುವರಿಯಿರಿ. ನಿಮಗೆ ಒಳ್ಳೆಯ ಭವಿಷ್ಯ ಒದಗಿ ಬರಲಿ. ಹಾಗೆ ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರ ಒಂದು ಮಾತು ಹೇಳಲಿಕ್ಕೆ ಮರ್ತೇವೆ. ಭಾರತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರ 2 ವಿಶೇಷತೆಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಅವರು ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಯಾವ ಸಾರ್ವಜನಿಕರಿಂದಲೂ ಡೊನೇಷನನ್ನು ಸಂಗ್ರಹ ಮಾಡುವುದಿಲ್ಲ, ಇನ್ನೊಂದು ಪ್ರಚಾರ ಬಯಸುವುದಿಲ್ಲ. ಈ 2 ಗುಣಗಳು ಇಂದಿನ ನಮ್ಮ ಎಲ್ಲ ಸಂಘಟನೆಗಳಿಗೂ ಅತ್ಯಂತ ಅಗತ್ಯ. ಈ ಗುಣವನ್ನು ಮುಂದಿನ ಈ ವಿದ್ಯಾರ್ಥಿಗಳು ಕೂಡ ಪಾಲಿಸಿಕೊಂಡು ಬರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಧನ್ಯವಾದ ಸಮರ್ಪಣೆ. ಇದೀಗ ತಮ್ಮ ಮುಂದೆ ತಮ್ಮ ಧನ್ಯವಾದ ನುಡಿಗಳನ್ನು ನೀಡಲಿಕ್ಕಿದ್ದಾರೆ ಸಂಸ್ಥೆಯ ಸದಸ್ಯರು. 10ನೇ ವಾರ್ಷಿಕೋತ್ಸವದ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಬಹಳ ಸಹನೆಯೊಂದಿಗೆ ನಮ್ಮೊಂದಿಗೆ ಇದ್ದ ನಿಮಗೆಲ್ಲರಿಗೂ ಪ್ರಥಮವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶ್ರೀ HR ಈಶ್ವರ್ KES ಇವರಿಗೆ ಮತ್ತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂತಹ ಪ್ರೊಫೆಸರ್ ಗಣಪತಿ ಗೌಡ S ಇವರಿಗೂ, ಶ್ರೀ ಜಯಕರ್ ಭಂಡಾರಿ ಇವರಿಗೂ, ಡಾಕ್ಟರ್ ಅಶ್ವಿನಿ S ಶೆಟ್ಟಿ ಇವರಿಗೂ, ಡಾಕ್ಟರ್ ವೀಣಾ KR ಭಗವಾನ್ ಇವರಿಗೂ ಮತ್ತು ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಶ್ರಫ್ MC ಇವರಿಗೂ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹರೀಶ್ ಕುಮಾರ್ ಕುತ್ತಡ್ಕ ಮತ್ತು ತಮ್ಮೆಲ್ಲರಿಗೂ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಒಂದು ವಿಚಾರವನ್ನು ಹೇಳಿ ನನ್ನ ಈ ಭಾಷಣ ನಿಲ್ಲಿಸ್ತೇನೆ. ಈ ವೇದಿಕೆಯಲ್ಲಿ ಒಂದು ಗಾಂಭೀರ್ಯದ ವ್ಯಕ್ತಿತ್ವ, ಶಿಕ್ಷಿತರು ಮತ್ತು ಈ ಸಮಾಜದಲ್ಲಿ
ಶಿಕ್ಷಿತರಿಂದ ಶಿಕ್ಷಣವನ್ನು ಪಡೆಯುವಂತಹ ಅವರಿಗೆ ಒಂದು ಉತ್ತಮ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಸ್ವಲ್ಪ ಸಮಯದ ಇತಿಮಿತಿ ಆಚೆಚಾದರೂ ಒಂದು ಅರ್ಥಪೂರ್ಣ ಸಂದೇಶವನ್ನು ಈ ವೇದಿಕೆಯಿಂದ ನಿಮಗೆ ಬಂದಿದೆ. ಆದ್ದರಿಂದ ಈ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಿಶೇಷವಾಗಿ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಾ, ಈ ಸಂಸ್ಥೆಯ ಅಧ್ಯಕ್ಷರಾದ ಎನ್ ಅಮೀನ್ ಇವರಿಗೂ ಮತ್ತು ಈ ಸಂಸ್ಥೆಯಲ್ಲಿ ಹಿತೈಷಿಗಳಾಗಿ ಸೇವೆ ಸಲ್ಲಿಸಿರುವ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ, ಅದರೊಂದಿಗೆ ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಈ ಸಭಾಂಗಣವನ್ನು ನಮಗೆ ಆಯೋಜನೆ ಮಾಡಿಕೊಟ್ಟ ವಿಶೇಷವಾಗಿ ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ ವಿನೀತ, ತಮಗೂ ಕೂಡ ಧನ್ಯವಾದಗಳು ಕೂಡ ತಿಳಿಸ್ತಾ ಇದ್ದೀವಿ. ಬಂಧುಗಳು, ವಿದ್ಯಾರ್ಥಿಗಳೇ, ಒಂದು ವಿನಂತಿ ಏನಂದ್ರೆ, ಈ ನುಡಿದಂತಹ ವಿದ್ಯಾರ್ಥಿ ವೇತನವನ್ನ ದಯವಿಟ್ಟು ತಮಗೆ ವಿತರಿಸ್ತಾರೆ, ಆದ್ರೆ ಸಾಲು ಸಾಲಾಗಿ ಬಂದು ಅದನ್ನ ಸ್ವೀಕಾರ ಮಾಡಬೇಕು. ಅದರ ಜೊತೆಗೆ ಸಂಜೆಯ ಒಂದು ಫಲಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಸಭಾಂಗಣದ ಎಡಭಾಗದಲ್ಲಿ ಹಿಂಬದಿಯಲ್ಲಿ ಇದೆ, ದಯವಿಟ್ಟು ಅದನ್ನು ಕೂಡ ಸ್ವೀಕಾರ ಮಾಡಬೇಕು. ಯಾರು ಕೂಡ ಸಾಲು ಸಾಲಾಗಿ ಬರದೆ ಅಲ್ಲಿ ಯಾವುದೇ ಅಸ್ತವ್ಯಸ್ತಗಳಿಗೂ ಕೂಡ ನೀವು ಯಾವುದೇ ವ್ಯವಸ್ಥೆಗೆ ಅಚ್ಚುಕಟ್ಟಾದ ವ್ಯವಸ್ಥೆಗೆ ನೀವು ಸಹಕಾರ ಕೊಟ್ಟು ನಮ್ಮ ಟ್ರಸ್ಟ್ನ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ಅದಕ್ಕಿಂತ ಮುಂಚೆ ನಮ್ಮ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಯತ್ತ ಆಗಮಿಸಬೇಕು. ಟ್ರಸ್ಟ್ನ ಎಲ್ಲ ಸದಸ್ಯರು, ಈ ಒಂದು ಯಶಸ್ವಿ ಪೂರ್ಣ ಕಾರ್ಯಕ್ರಮದ ರೂವಾರಿಗಳು, ನೀವು ಸಂಘಟಕರು, ದಯವಿಟ್ಟು ಆದಷ್ಟು ಬೇಗ ಒಮ್ಮೆ ಜೋರಾದ ಕೈ ಚಪ್ಪಾಳೆ ಬರಲಿ ಎಲ್ಲ ಸಂಘಟಕರಿಗೆ. ಎಲ್ಲರೂ ದಯವಿಟ್ಟು ಇನ್ನೊಮ್ಮೆ ಬರಬೇಕು. ಯಾಕೆ ಗೊತ್ತಾ, ಎನ್ ಅಮೀನ್ ಅವರ ಸಾರಥ್ಯದಲ್ಲಿ ಇವರೆಲ್ಲ ನಿಸ್ವಾರ್ಥಿಗಳು. ಇವತ್ತು ಸಮಾಜದಿಂದ ಪಡ್ಕೊಂಡದ್ದನ್ನ ಮತ್ತೊಬ್ಬರಿಂದ ಪಡ್ಕೊಂಡು ಸಮಾಜಕ್ಕೆ ಕೊಡುಗೆ ನೀಡುವಂತಹ ಅನೇಕ ಸಂಘ ಸಂಸ್ಥೆಗಳಿದೆ. ಆದ್ರೆ ಇವರು ಹಾಗಲ್ಲ, ತಮ್ಮಲ್ಲಿರುವಂತಹ ತಮಗೆ ಸಿಕ್ಕಂತಹ ಗೌರವದಲ್ಲಿ ಕಿಂಚಿತ್ತನ್ನ ಸಮಾಜಕ್ಕೆ ಮರುಕಳಿಸ್ತಾ ಇದ್ದಾರೆ. ಅಂದ್ರೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿದಂತೆ. ಒಮ್ಮೆ ತಮ್ಮ ಪ್ರೀತಿಯ ನಗುವಿನಿಂದ ಜೋರಾದ ಕೈ ಚಪ್ಪಾಳೆ ಬರಲಿ. ದೇಶ ಬಹಳ ಹಚ್ಚ ಹಸಿರಾಗಿದೆ, ಹಸಿರೀಕರಣ ಆಗಿದೆ. ಅದರ ಹಸಿರೀಕರಣಕ್ಕೆ ಸಾಧ್ಯತೆ ಆಗಿರುವುದು ನೀವೆಲ್ಲ ಚಿಗುರುಗಳು. ನಿಮ್ಮನ್ನ ಸಲಹುವಂತಹ ಶಿಕ್ಷಣದ ಯಶಸ್ವಿ ಉತ್ತಮ ಆರೋಗ್ಯ ಶಿಕ್ಷಣಕ್ಕಾಗಿ ನಾವು ನಿಮ್ಮನ್ನ ಸಲಹುತ್ತೀವಿ. ಗುರಿ ನಿಮ್ಮದು, ಗುರುವಾಗಿ ನಾವಿದ್ದೇವೆ ಅಂತ ಹೇಳಿ ಎರಡು ಕೈಗಳಲ್ಲೂ ಕೂಡ ನಿಮ್ಮನ್ನ, ಇಡೀ ಭಾರತ ದೇಶವನ್ನ ಸಲಹುವಂತಹ ಒಂದು ಅತ್ಯುತ್ತಮವಾದ ಉದ್ದೇಶ ಧ್ಯೇಯ ಇವರಲ್ಲಿದೆ. ಇವರೆಲ್ಲರಿಗೂ ಕೂಡ ಕೈ ಜೋಡಿಸಬೇಕಾದ್ದು ನೀವೆಲ್ಲ. ಅರ್ಥಪೂರ್ಣ ಬದುಕನ್ನ ಕಾಣಿರಿ, ಯಶಸ್ವಿ ಸತ್ಪ್ರಜೆಗಳಾಗಿ ಎನ್ನುವಂತಹ ನಾಣ್ಣುಡಿ ಎಲ್ಲ ಅತಿಥಿಗಳಿಂದ ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂಡ ಜೊತೆಯಾಗಿ ಒಂದು ಅತ್ಯುತ್ತಮವಾದ ಸಂಘಟನಾತ್ಮಕ ಒಂದು ಛಾಯಾಗ್ರಹಣಕ್ಕೆ ತಾವೆಲ್ಲರೂ ಕೂಡ ಜೊತೆಯಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಈ ಒಂದು ತುಂಬು ಸಂಸಾರಕ್ಕೆ ಮಗದೊಮ್ಮೆ ಪ್ರೀತಿಪೂರ್ವಕ ಕೈ ಚಪ್ಪಾಳೆ ತಮ್ಮಿಂದ ಬರಲಿ. ಇದು ನೀವು ನಿಜವಾಗ್ಲೂ ಕೊಡುವಂತಹ ಪ್ರೀತಿಪೂರ್ವಕ ಗೌರವ ನಮ್ಮ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟಿಗೆ. ನಾನು ಕೂಡ ಆಭಾರಿಯಾಗಿದ್ದೇನೆ ಈ ಪುಟ್ಟ ಕಾರ್ಯಕ್ರಮದಲ್ಲಿ ನನ್ನ ಒಂದು ಭಾಗವಹಿಸಿಗೆ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ಕೊನೆಯದಾಗಿ ನಮಗೆ ನೀಡಿದಂತಹ ಅತ್ಯುತ್ತಮ ಜನ್ಮ ಅಂದ್ರೆ ಈ ಮನುಷ್ಯ ಜನ್ಮ, ಅದರಲ್ಲೂ ಕೂಡ ಭಾರತ ದೇಶದಲ್ಲಿ ಭಾರತ್ ಸತ್ಪ್ರಜೆಯಾಗಿ ನಾವಿದ್ದೀವಿ.